ನಾನು ಯಾಕೆ ಇಲ್ಲಿ ಹುಟ್ಟಿದೀನಿ, ಮನುಷ್ಯನಾಗಿ ನನ್ನ ಕರ್ತವ್ಯ ಏನು, ಈ ಪ್ರಕೃತಿ ಹೇಗೆ ಬಂದಿದೆ, ಈ ಸೃಷ್ಟಿಯನ್ನ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಪ್ರಶ್ನೆ ಹಾಕೊಂಡು ಹೋದಾಗ ಅವರು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. ಸೊ ನಾನ್ ಯಾರು, ನನ್ನ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆಧ್ಯಾತ್ಮಿಕವಾದಿಗಳು ಇವ್ರು ಮಾತ್ರನೇ ಅವರು ಏನಾಗ್ತಾ ಇದೆ, ಹೇಗೆ ನಾವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಪಡಿತೀವಿ ಅನ್ನೋ ಒಂದು ಜ್ಞಾನವನ್ನ ಅವ್ರು ಮಾತ್ರನೇ ಇದನ್ನೆಲ್ಲ ಕಾಣ್ಲಿಕ್ಕೆ ಸಾಧ್ಯ. ಆದ್ರೆ ಯಾರ ಮನಸ್ಸು ಬೆಳೆದಿಲ್ಲವೋ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಮ ಮನಸ್ಸು ಬೆಳೆದಿಲ್ಲ ಅಂತಂದ್ರೆ ಏನ್ ಅರ್ಥ? ಸೊ ನಾವು ಈ ಪ್ರಾಣಿಗಳು ಯಾವ ತರ ಜೀವನವನ್ನ ಮಾಡ್ತಾ ಇದೆಯೋ ಅದೇ ತರ ಜೀವನವನ್ನ ಮಾಡೋದು ಅಲ್ವಾ. ಪ್ರಾಣಿಗಳು ಏನಕ್ಕೋಸ್ಕರ ಬದುಕುತ್ತೆ ಅದು ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಮಾಡೋದು. ನಾವುನು ಸಹ ಪ್ರಾಣಿಗಳ ತರನೇ ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಮಾಡ್ತಾ ಇದ್ರೆ ಏನಾಗತ್ತೆ, ನಮ್ಮ ಮನಸ್ಸು ಬೆಳೆದಿಲ್ಲ ಅಲ್ವಾ. ನಮ್ಮ ಮನಸ್ಸು ಆ ಸತ್ವಗುಣಕ್ಕೆ ಬಂದಿಲ್ಲ, ನಾನು ಯಾರು ಅಂತ ಯೋಚನೆ ಮಾಡೋ ಒಂದು ಹಂತಕ್ಕೆ ಅದು ಬಂದಿಲ್ಲ ಅನ್ನೋ ಒಂದು ಹಂತ. ಆ ಹಂತದಲ್ಲಿ ಇದ್ದಾಗ ಏನಾಗುತ್ತೆ, ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತೆ ಯಾರು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ತಮ್ಮನ್ನ ತಾವು ಕರ್ಕೊಂಡು ಹೋಗ್ತಾ ಇಲ್ವೋ, ಅವ್ರು ಏನೇ ಪ್ರಯತ್ನ ಮಾಡಿದ್ರು ಸಹ ಹೇಗೆ ನಾವು ಇನ್ನೊಂದು ಜನ್ಮವನ್ನ ಪಡಿತೀವಿ, ಇನ್ನೊಂದು ದೇಹವನ್ನ ಯಾವ್ದರ ಆಧಾರದ ಮೇಲೆ ನಾವು ಪಡಿತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆಲ್ಲರಿಗೂ ಸಹ ಆಸೆ ಇತ್ತಲ್ವಾ, ತುಂಬಾ ಸುಂದರವಾಗಿರ್ಬೇಕು, ಐಶ್ವರ್ಯ ರಾಯ್ ತರ ಇರ್ಬೇಕು, ನಾವು ಸಹ ಅಂಬಾನಿ ಮನೇಲಿ ಹುಟ್ಟಬೇಕಾಗಿತ್ತು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ. ಆದ್ರೆ ಯಾಕೆ ನಾವು ಹುಟ್ಟಿಲ್ಲ, ನಾವ್ ಯಾಕೆ ಇದನ್ನೆಲ್ಲ ಅಂದ್ರೆ ನಮ್ಮ ಆಸೆ ಎಲ್ಲವನ್ನು ನಾವು ಪೂರೈಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಈಗ ನಾವು ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ. ನಮ್ಮ ಕರ್ಮಾನುಸಾರ ನಾವು ಈ ಜೀವನವನ್ನ ಪಡೆದಿದೀವಿ, ಈ ದೇಹವನ್ನ ನಾವು ಹೊಂದಿದೀವಿ, ತಂದೆ ತಾಯಿಗಳನ್ನ ನಾವು ಪಡೆದಿದೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಮೇಲೆ ಏನೋ ಕಾಣಿಸ್ತಾ ಇದೆ. ದ ಕಂಟೆಂಟ್ ಆಫ್ ದಿಸ್ ಮೀಟಿಂಗ್ ಇಸ್ ಬೀಯಿಂಗ್ ಸೆಂಟ್ ಟು ಏನ್ ಕಾಣಿಸ್ತಾ ಇದೆ ಮಾತಾಜಿ ಸ್ಕ್ರೀನ್ ಮೇಲೆ? ಏನೋ ಯಾರೋ ಏನೋ ಒತ್ತಿದ್ದಾರೆ ಅನ್ಸುತ್ತೆ. ದ ಕಂಟೆಂಟ್ ಆಫ್ ದಿಸ್ ಮೀಟಿಂಗ್ ಇಸ್ ಬೀಯಿಂಗ್ ಸೆಂಟ್ ಟು ಥರ್ಡ್ ಪಾರ್ಟಿ ಅನ್ಬಿಟ್ಟು ಬರ್ತಾ ಇದೆ. ಹೌದಾ ಮಾತಾಜಿ? ಕ್ಲಿಯರ್ ಇದೆ. ಅದನ್ನ ಯಾರಾದ್ರೂ ಇದು ಓಕೆ ಅಂತ ಮಾಡಿ ಮಾತಾಜಿ. ಬಟ್ ಅದು ಯಾರಾದ್ರೂ ಬಂದಿತ್ತು ಹರೇ ಕೃಷ್ಣ ಮಾತಾಜಿ ಬಂದಿತ್ತು, ನಾನು ಓಕೆ ಮಾಡಿದ್ರೆ ಹೋಯ್ತು ಅದು. ಲೈವ್ ಮಾಡಿದ್ದೀನಲ್ಲ, ಅದನ್ನ ಯಾರಾದ್ರೂ ಇದು ಏನು ಶೇರ್ ಮಾಡ್ಲಿಕ್ಕೆ ಹೋದಾಗ ಆತರ ಆಗುತ್ತೆ ಮಾತಾಜಿ. ಓಕೆ ಮಾತಾಜಿ, ನಿಮ್ಗೆ ಅದಕ್ಕೆ ತಿಳಿಸ್ತೇನೆ ನಾನು. ಥ್ಯಾಂಕ್ ಯು. ಹಾ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಯೋಗಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಭಕ್ತಿ ಯೋಗಿನೇ ಆಗ್ಬೋದು, ಆಧ್ಯಾತ್ಮ ಅಂದ್ರೆ ಧ್ಯಾನ ಯೋಗಿನೇ ಆಗ್ಬೋದು, ಕರ್ಮಯೋಗಿ, ಜ್ಞಾನಯೋಗಿ, ಯಾವುದೇ ಯೋಗಿಗಳಾದ್ರೂ ಸಹ ಅವರು ಇವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯೋರ್ನ ನಾವ್ ಇವಾಗ ಇಲ್ಲಿ ಯೋಗಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಲ್ವಾ. ಸೊ ಇಲ್ಲಿ ನಮ್ಗೆ ಮುಂದೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಈಗ ನಾವು ಯೋಗವನ್ನು ಮಾಡ್ತೀವಿ ಅಲ್ವಾ, ನಾವು ಯೋಗಿಗಳು ಅನ್ನೋ ಒಂದು ಪೋಸ್ ಅನ್ನ ನಾವು ಕೊಡ್ತೀವಿ. ಆದ್ರೆ ಆ ಯೋಗಿಗಳ ಉದ್ದೇಶ ಏನಿರುತ್ತೆ, ಅವ್ರು ಯಾಕೆ ಈ ಯೋಗಾಸನವನ್ನೆಲ್ಲ ಮಾಡ್ತಾ ಇದ್ದಾರೆ, ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಯೋಗಾಸನವನ್ನ ಮಾಡ್ತಾ ಇದ್ರೆ ಹೊರತು ಅವರು ಈ ದೇಹವನ್ನ ನಾನು ಈ ಯೋಗಾಸನದ ಮೂಲಕ ನಾನು ಏನು ಒಂದು ಭಂಗಿಯಲ್ಲಿ ಇಟ್ಕೊಂಡಾಗ ನನ್ನ ಪ್ರಾಣವಾಯುವನ್ನ ನಾನು ಹತೋಟಿಗೆ ತಂದ್ಕೊಂಡ್ರೆ ನಾನು ನನ್ನ ನನ್ನ ಹೃದಯದಲ್ಲಿರುವಂತಹ ಪರಮಾತ್ಮನನ್ನ ಕಾಣ್ಬೋದು ಅಂತ ಹೇಳ್ಬಿಟ್ಟು ಅವರು ಅಷ್ಟೆಲ್ಲ ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ನಾನು ದೇಹವನ್ನ ಚೆನ್ನಾಗಿ ಇಟ್ಕೋಬೇಕು, ಇನ್ನ ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಲಿಕ್ಕೆ ನಾನು ದೇಹವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಅವರು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಅವರು ಯೋಚನೆಯನ್ನ ಮಾಡೋದಿಲ್ಲ ಅಲ್ವಾ. ಸೊ ಇಂತಹ ಯೋಗದಿಂದ ಏನು ಪ್ರಯೋಜನ ಇಲ್ಲ. ಪ್ರಭುಪಾದರನ್ನ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಅವರು ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳಿವೆ, ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಅವರು ಯಾವುದೋ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ದೇಹವು ದೃಢವಾಗಿದ್ದು ಆರೋಗ್ಯದಿಂದ ಇದ್ದರೆ ಸಾಕು, ಅವರು ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಮಾಹಿತಿಯೂ ಇಲ್ಲ. ಅವರನ್ನು ಯತಂತೋಪಿ ಅಕೃತಾತ್ಮನಃ ಎಂದು ಕರೆಯಲಾಗಿದೆ. ಅವರು ಹೆಸರಿಗೆ ಮಾತ್ರದ ಯೋಗದ ಪದ್ಧತಿಯಲ್ಲಿ ಪ್ರಯತ್ನಿಸಿದರೂ ಆತ್ಮ ಸಾಕ್ಷಾತ್ಕಾರ ಹೊಂದಲಾರರು. ಅದಕ್ಕೆ ಅವ್ರು ನೋಡಿ, ಇವಾಗ ಅವರು ಆ ಅಷ್ಟಾಂಗ ಯೋಗದಲ್ಲಿ ಅವರು ಯೋಗ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಈ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಉದ್ದೇಶನೇ ಗೊತ್ತಿಲ್ಲ, ಅವರು ಯಾಕೆ ಈ ಯೋಗಾಸನವನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶವೇ ಅವ್ರಿಗೆ ಗೊತ್ತಿಲ್ಲ. ಇಂತಹ ಜನರು ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳಲಾರರು. ಅವ್ರಿಗೆ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗಾಭ್ಯಾಸದಲ್ಲಿ ಇರುತ್ತಾ ಆತ್ಮನ, ಜಗತ್ತಿನ ಮತ್ತು ಪರಮ ಪ್ರಭುವಿನ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಎಂದರೆ ಭಕ್ತಿ ಯೋಗಿಗಳಿಗೆ ಮಾತ್ರನೇ ಅರ್ಥ ಆಗುತ್ತೆ ಅಲ್ವಾ. ಸೊ ಈ ಆತ್ಮ ಅಂದ್ರೆ ಏನು, ಈ ಬ್ರಹ್ಮನ್ ಅಂದ್ರೆ ಈ ಪರಮಾತ್ಮ ಅಂದ್ರೆ ಏನು, ಈ ಬ್ರಹ್ಮನ್ ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಅಂತಂದ್ರೆ ಇದನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋರು ಭಕ್ತಿ ಯೋಗಿಗಳು ಮಾತ್ರನೇ.
ಅವ್ರು ಮಾತ್ರನೇ ಇದೆಲ್ಲವನ್ನ ಈ ಎಲ್ಲ ಸಂಗತಿಗಳು ಹೇಗೆ ಘಟಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರನೇ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರೋರು ಮಾತ್ರ ಸಂಗತಿಗಳು ಹೇಗೆ ಘಟಿಸುತ್ತವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ರೆ ಬರೀ ಯೋಗಿಗಳು ಅವ್ರು ಬರೀ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಕೋತಾರೆ. ಅದು ಆರೋಗ್ಯವನ್ನ ಯಾಕೆ ಬೆಳೆಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ, ಅವರು ಇನ್ನ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ. ಅದೇ ಭಕ್ತಿ ಯೋಗಿಗಳು ಸಹ ಇವಾಗ ಪ್ರಭುಪಾದರು ಸಹ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾ ಇದ್ರು ಅಲ್ವಾ? ಯಾಕೆ ಅವರು ವಾಕಿಂಗ್ ಹೋಗ್ತಾ ಇದ್ರು? ಕೃಷ್ಣ ಪ್ರಜ್ಞೆಯಲ್ಲಿ ಅವರು ದೇಹವನ್ನ ಆರೋಗ್ಯವಾಗಿ ಇಟ್ಕೊಂಡು ಮಾಡೋದಿಕ್ಕೆ ಮಾತಾಡ್ತಾರೆ. ಅಲ್ವಾ? ನಮ್ಮ ಆತ್ಮ ಇಲ್ಲಿ ವಾಸ ಮಾಡ್ತಾ ಇದೆ. ಸೊ ನಮ್ಮ ಆತ್ಮ ಇವಾಗ ಭಗವಂತನ ಸೇವೆಯನ್ನ ಮಾಡ್ಬೇಕು, ಭಗವಂತನ ಸಂಪರ್ಕಕ್ಕೆ ಬರ್ಬೇಕಂದ್ರೆ ನಾವು ಈ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೇಬೇಕು. ಅದಕ್ಕೆ ಎಷ್ಟು ಅದಕ್ಕೆ ಮಹತ್ವವನ್ನ ಕೊಡ್ಬೇಕು ಅಷ್ಟು ಮಹತ್ವವನ್ನ ಪ್ರಭುಪಾದ್ರೂ ಸಹ ಕೊಡ್ತಾ ಇದ್ರು ಅಲ್ವಾ? ಸೊ ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಮಾತಾಜಿ. ಇವಾಗ ಆತ್ಮ ಸಾಕ್ಷಾತ್ಕಾರ ಇವಾಗ ನಮ್ಗೆ ಹೊಂದಿದೀವಿ ಅಂತಂದ್ರೆ ಸೊ ನಮ್ಗೆ ಅರ್ಥ ಏನು? ಸೊ ನಾನ್ ಯಾರು ಅಲ್ವಾ? ನನ್ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡು ನಾವು ಭಗವಂತನ ಏನು ಚಿಕ್ಕ ಚಿಕ್ಕ ಭಾಗಗಳು ಅಂತ, ವಿಭಿನ್ನ ಅಂಶಗಳು ಅಂತ ಹೇಳ್ಬಿಟ್ಟು ಪ್ರತ್ಯೇಕಗೊಂಡ ಭಾಗಗಳು ಅಂತ ನಾವು ಅರ್ಥ ಮಾಡ್ಕೊಂಡು ನಮ್ಮ ಸ್ಥಾನ ಏನು, ನಾವು ಶಾಶ್ವತವಾದ ಸೇವಕರು ಅಂತ ಅರ್ಥ ಮಾಡ್ಕೊಂಡು ಭಗವಂತನ ಸೇವೆಯನ್ನ ಮಾಡ್ಬೇಕು. ಸೊ ಇದು ಆತ್ಮ ಸಾಕ್ಷಾತ್ಕಾರದ ಗುರಿ ಅಲ್ವಾ? ಇಷ್ಟು ಜ್ಞಾನವನ್ನ ನಾವು ಪಡ್ಕೊಂಡ್ರೆ. ನಾವು ಮೃಗಾರಿಯನ್ನ ನೋಡಿದ್ವಿ ಅಲ್ವಾ? ಅವರು ಎಂತಹ ಒಂದು ಹೀನ ಕೃತ್ಯವನ್ನ ಅವ್ರು ಮಾಡ್ತಾ ಇದ್ರು ಅಲ್ವಾ? ಆ ಪ್ರಾಣಿಗಳನ್ನ ಅರ್ಧಬರ್ಧ ಬೇಟೆ ಆಡ್ತಾ ಇದ್ರು. ಆದ್ರೆ ಅವ್ರು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ನಾರದರ ಸಂಪರ್ಕದಿಂದ, ನಾರದರು ಮತ್ತೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಅವರು ಒಂದು ಇರುವೆಗೂ ಸಹ ಅವರು ತೊಂದರೆ ಕೊಡ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇರ್ಲಿಲ್ಲ ಅಲ್ವಾ? ಸೊ ಅವ್ರಿಗೆ ಅರ್ಥ ಆಯ್ತು ಅವಾಗ ಒಂದು ಇರುವೆ ಅನ್ನೋದನ್ನ ನಾನು ಹೊಸ್ಕಾಕ್ಬಿಡ್ಬೋದು ಅಂತ ಅವ್ರು ಯೋಚನೆ ಮಾಡ್ಲಿಲ್ಲ ಅಲ್ವಾ? ಇರುವೆನೂ ಸಹ ಅದು ಜೀವಿ, ಈಗ ತನ್ನ ಕರ್ಮಾನುಸಾರ ಅದು ಆ ಇರುವೆಯ ಶರೀರವನ್ನು ಅದು ಪಡೆದಿದೆ ಅಂತ ಅವರು ಅರ್ಥ ಮಾಡ್ಕೊಂಡ್ರು ಅಲ್ವಾ? ಅದಕ್ಕೇನೆ ಅದರ ವಿಕಸನ ಕ್ರಿಯೆಗೆ ಅವರು ಅಡ್ಡಿ ಬರ್ಲಿಲ್ಲ. ಯಾರು? ಮೃಗಾರಿ ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ. ಯಾರು ಜ್ಞಾನದಲ್ಲಿ ಅವರು ಭಕ್ತಿ ಮಾರ್ಗಕ್ಕೆ ಬಂದಿದ ತಕ್ಷಣ ಅವ್ರಿಗೆ ಯಾವ ತರ ಜ್ಞಾನ ಬಂತು ಅಲ್ವಾ? ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು. ಅವ್ರಿಗೆ ನಿಜವಾದ ಆ ಪ್ರಕ್ರಿಯೆ ಎಲ್ಲದರ ಜ್ಞಾನ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಯಾವ ಜೀವರಾಶಿಗೂ ಅವರು ತೊಂದರೆ ಕೊಡ್ಲಿಕ್ಕೆ ಅವರು ಹೋಗ್ಲಿಲ್ಲ. ಸೊ ಈಗ ನಾವು ಆ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ನಾವು ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳ್ತಿದ್ದಾರೆ, 12ರಿಂದ 15ನೇ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ಎಲ್ಲದರ ನಿರ್ವಾಹಕ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದರ ಅಗತ್ಯ ಏನು? ಇದು ಸಡನ್ ಆಗಿ ಬರ್ತಾ ಇದೆ ಕೃಷ್ಣ. ಇದಕ್ಕಿಂತ ಮುಂಚೆನೆ ಹೇಳಿದಾರಲ್ವಾ 7ನೇ ಅಧ್ಯಾಯದಲ್ಲಿ ಅಷ್ಟೆಲ್ಲ ಹೇಳಿದ್ರು. ಎಲ್ಲದರ ಮೂಲ ನಾನೇ ಅಂತ ಹೇಳಿದ್ರು. ಮತ್ತೆ 10ನೇ ಅಧ್ಯಾಯದಲ್ಲಿ ಎಲ್ಲಾ ವಿಭೂತಿಗಳನ್ನ ಹೇಳಿದ್ರು. ಒಂದಲ್ಲ ಎರಡಲ್ಲ 82 ವಿಭೂತಿಗಳನ್ನ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಇದೇನಿದು ಎಲ್ಲದರ ಪಾಲಕ ಎಲ್ಲದರ ನಿರ್ವಾಹಕ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಅನ್ಸುತ್ತೆ ಅಲ್ವಾ? ನಾವ್ ಇವಾಗ ಇಂದಿನ ಶ್ಲೋಕದಲ್ಲಿ ಏನೆಲ್ಲ ಆ ಪ್ರಸರಣ ಕ್ರಿಯೆ ಇದೆ, ಮತ್ತೆ ಆ ಪ್ರಸರಣ ಕ್ರಿಯೆ ಮತ್ತೆ ಕೃಷ್ಣ ಏನ್ ಹೇಳಿದ್ರು, ಮಮೈವಾಂಶ ಜೀವಲೋಕೆ ಅಂತ ನಮ್ಗೆ ಜ್ಞಾನವನ್ನ ಕೊಟ್ರು ಅಲ್ವಾ? ನನ್ನ ಅಂಶ ನೀವೆಲ್ಲನೂ ಅಂತ ಹೇಳ್ಬಿಟ್ಟು ಈ ಜ್ಞಾನವನ್ನ ಕೊಟ್ರು. ಈ ಜ್ಞಾನ ಚಕ್ಷು ಯಾರಿಗೆ ಇರುತ್ತೋ ಅವ್ರು ಮಾತ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಎಲ್ಲರಿಗೂ ಸಹ ಈ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ನಮ್ಗೆನೆ ಈ ಭಗವದ್ಗೀತೆ ಭಾಗವತದ ಸಂಪರ್ಕಕ್ಕೆ ಬರ್ಲಿಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು ಅಲ್ವಾ? ಸೊ ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಸಾಮಾನ್ಯ ಜನಗಳು ಸಹ ಅರ್ಥ ಮಾಡ್ಕೋಬೇಕು ಅಲ್ವಾ? ಈ ಸೃಷ್ಟಿಯ ಮೂಲ ಯಾರು? ಸೊ ಈ ಸೃಷ್ಟಿ ಈ ಪ್ರಕೃತಿ ಹೇಗೆ ನಡೀತಾ ಇದೆ? ಯಾಕಂದ್ರೆ ಅವ್ರ ಕಣ್ಣಿಗೆ ಕಾಣಿಸೋದು ಇದೆಲ್ಲ. ಇವಾಗ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಸೊ ಆತ್ಮವನ್ನು ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಆತ್ಮ ಹೇಗೆ ಅದು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅದನ್ನ ನಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಕೃತಿಯಲ್ಲಿ ನಡೆಯೋದೆಲ್ಲವೂ ಸಹ ನಾವು ಕಣ್ಣಿನಿಂದ ನೋಡ್ಬೋದು ಅಲ್ವಾ? ಸೂರ್ಯ ಅವ್ರು ಹುಟ್ಟೋದು ಮತ್ತೆ ಮುಳುಗೋದು, ಆ ಚಂದ್ರ ಕಾಣಿಸ್ಕೊಳ್ಳೋದು, ನಕ್ಷತ್ರಗಳು ಅಲ್ವಾ, ಸಮುದ್ರ, ನೀರು, ಪರ್ವತಗಳು, ಇದೆಲ್ಲವೂ ಸಹ ನಮ್ಮ ಕಣ್ಣಿನಿಂದ ನಾವು ನೋಡಬಹುದು ಅಲ್ವಾ? ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಕಾರಣ ಏನು ಅಂತ ನೀವು ಯೋಚನೆ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಇವೆಲ್ಲ ಇಲ್ಲಿ ಎಲ್ಲವೂ ಸಹ ಏನು ಎಷ್ಟು ಚೆನ್ನಾಗಿ ನಡೀತಾ ಇದೆ, ನಿರ್ವಹಣೆ ಆಗ್ತಾ ಇದೆ ಅಂತಂದ್ರೆ ತಾನಾಗ್ತಾನೆ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಹಿಂದೆ ಒಬ್ಬ ನಿರ್ವಾಹಕ ಇರ್ಲೇಬೇಕು ಅಲ್ವಾ? ಇವಾಗ ಒಂದು ವಾಚ್ ನಮ್ಗೆ ಸಿಕ್ಕಿದಾಗ ಅದು ನಡೀತಾ ಇರುತ್ತೆ ಅಲ್ವಾ? ನಮ್ಗೆ ನೋಡಿದ್ರೆ ಓ ಇದನ್ನ ಯಾರು ನಿರ್ವಹಣೆ ಮಾಡೋದು ಬೇಡವೇನೋ, ತಾನಾಗ್ತಾನೆ ನಡೀತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದ್ರ ಹಿಂದ್ಗಡೆ ಅದಕ್ಕಿಂತ ಮುಂಚೆನೆ ಅಂದ್ರೆ ಅವ್ರು ವಾಚ್ ಮಾಡೋರು ಏನ್ ಮಾಡಿರ್ತಾರೆ, ಅದನ್ನ ನಡೆಯೋ ತರ ಅವ್ರು ಮಾಡಿರ್ತಾರೆ ಅಲ್ವಾ? ಸೊ ಅದೇ ತರ ನಮ್ಗೆ ಭಗವಂತ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಅವರು ಎಲ್ಲವನ್ನೂ ಸಹ ಅವರು ಸರಿಯಾಗಿ ನಿರ್ವಹಿಸೋ ತರ ಅವರು ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ದಾರೆ ಅಲ್ವಾ? ಇದನ್ನ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ಕೃಷ್ಣ 12ರಿಂದ 15ನೇ ಶ್ಲೋಕದಲ್ಲಿ. ಎಲ್ಲದಕ್ಕೂ ನಮ್ಗೆ ಇಲ್ಲಿ ನಾವು ಸಂತೋಷವಾಗಿ ಇಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಸಹ ಹೆಜ್ಜೆ ಹೆಜ್ಜೆಗೂ ಕಾರಣ ಕೃಷ್ಣ
ಅಲ್ವಾ? ಸೊ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಮಕ್ಕಳಿಗೆ ಇದನ್ನೇ ಅರ್ಥ ಮಾಡಿಸ್ತೀವಿ ನಾವು. ಸೊ ಅದಕ್ಕೆ ಅವ್ರಿಗೆ ಯಾವಾಗ್ಲೂ ಹೇಳ್ಕೊಡ್ತೀವಿ, ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್. ನೀವು ಹೇಳೋದನ್ನ ಕಲ್ತ್ಕೊಳ್ಳಿ. ನಾವ್ ಯಾವಾಗ ನಾವು ಎಲ್ಲದಕ್ಕೂ ನಾವು ಥ್ಯಾಂಕ್ಸ್ ಹೇಳಿಕ್ಕೆ ನಾವು ಶುರು ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಮನಸ್ಸು ಅದು ಮೃದುವಾಗ್ತಾ ಹೋಗುತ್ತೆ. ನಾವು ಆ ಕೃಷ್ಣ ಪ್ರಜ್ಞೆಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಯಾರೆಲ್ಲ ನಮ್ಗೆ ಸಹಾಯ ಮಾಡಿದ್ರು ಅವ್ರನ್ನೆಲ್ಲ ನಾವು ಗುರುತಿಸೋದನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ಅದಕ್ಕೆ ನಾವು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀವಿ, ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ, ದೇವತೆಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಲ್ವಾ? ಅವರೆಲ್ಲರ ಸಹಾಯ ಇಲ್ದಲೆ ನಾವು ಬದುಕಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಗೆ ನಮಸ್ಕಾರ ಮಾಡ್ಲಿಕ್ಕೆ, ನಾವು ಅವ್ರಿಗೆ ಗೌರವವನ್ನು ಸೂಚಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಅದೇ ತರನೇ ನಾವಿಲ್ಲಿ ಭಗವಂತನ ಕೈವಾಡವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ನಾವು 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಎಲ್ಲವೂ ಸಹ ಮತ್ತಃ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರು ಅಲ್ವಾ? ಹೇಗೆ ನಮ್ಗೆ ಆ ಮುತ್ತುಗಳನ್ನ ಒಂದು ದಾರದಲ್ಲಿ ಅದು ಪೋಣಿಸಿದಾಗ ಆ ದಾರ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಆ ದಾರದ ಮೇಲೆ ಆ ಮುತ್ತುಗಳು ಒಂದಕ್ಕೊಂದು ಜೊತೆಯಲ್ಲಿ ಹಿಡಿದು ಇದೆ ಅಲ್ವಾ? ಅದೇ ಆಧಾರ. ಅದೇ ತರನೇ ಭಗವಂತನ ಕೈವಾಡ ನಮ್ಗೆ ಗೊತ್ತಾಗೋದಿಲ್ಲ, ಆದ್ರೆ ಎಲ್ಲದಕ್ಕೂ ಆಧಾರ ಭಗವಂತ. ಅದನ್ನ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಈ ಇಡೀ ಭೌತಿಕ ಪ್ರಪಂಚಕ್ಕೆ ಭಗವಂತನ ಏನು ಅಗತ್ಯ ಇದೆ. ಭಗವಂತನ ಏನು ಅನುಗ್ರಹ ಇಲ್ದಲೇ ಈ ಭೌತಿಕ ಪ್ರಪಂಚ ನಡೆಯೋದಿಲ್ಲ. ಮತ್ತೆ ನಮ್ಮ ಈ ದೇಹ ಮತ್ತೆ ನಮ್ಮ ಸೂಕ್ಷ್ಮ ಶರೀರ ಎಲ್ಲವೂ ಸಹ ಭಗವಂತನ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣ ನಿರ್ವಾಹಕ ಅಂತ ನಾವಿಲ್ಲಿ ತಿಳ್ಕೊತಾ ಇದೀವಿ ಅಲ್ವಾ? ಇದನ್ನೇ ನಾವು ತಿಳ್ಕೊತಾ ಇರೋದು. ಬುದ್ಧಿವಂತರ ಅಲ್ದಲೇ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಮತ್ತೆ ಹಾಗಾದ್ರೆ? ಅದಕ್ಕೆ ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ದಲೇ ಇದ್ರೆ ಅಂತವ್ರಿಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮುಂದಿನ 3 ಶ್ಲೋಕದಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ಸೊ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಇದೆ, ಸೂರ್ಯ ಚಂದ್ರ ಅಗ್ನಿಯ ಸಹಾಯವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ ಅಲ್ವಾ? ನಾವೆಲ್ಲರೂ ಒಪ್ಕೋತಾ ಇದೀವಿ ಅಲ್ವಾ? ಇದನ್ನೆಲ್ಲ ನಾವೆಲ್ಲ ಒಪ್ಕೋತಾ ಇದೀವಿ. ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಸೂರ್ಯನನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗತ್ತೆ ಅಲ್ವಾ? ಹೇಗೆ ಒಂದು ಸೂರ್ಯ ಬರೀ ಭೂಮಿಗೊಂದೇ ಅಲ್ಲ, ಇಡೀ ಆ ಮೇಲಿನ ಲೋಕಗಳಿಗೆಲ್ಲ, ಆ 7 ಲೋಕಗಳಿಗೆ ಅವರು ಬೆಳಕನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಸರಿಯಾದ ಸಮಯಕ್ಕೆ ಬರ್ತಾರೆ, ಸರಿಯಾದ ಸಮಯಕ್ಕೆ ಮುಳುಗ್ತಾ ಇದ್ದಾರೆ. ಅದೇ ತರನೇ ಚಂದ್ರನು ಸಹ ನಮ್ಗೆ ಬೆಳದಿಂಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ? ನಮ್ಗೆ ಅಕಸ್ಮಾತ್ ಇವಾಗ ಅಮಾವಾಸ್ಯೆ ದಿವಸ ಯಾವ ತರ ಇರುತ್ತೆ, ಎಷ್ಟು ಕಗ್ಗತ್ತಲು ಅಲ್ವಾ? ಸೊ ನಮ್ಗೆ ಆ ರಾತ್ರಿ ಯಾವಾಗಪ್ಪ ಕಳಿಯುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇವಾಗ ನಮ್ಗೆ ಅಗ್ನಿ ಇಲ್ದಲೇ ಇದ್ರೆ ನಾವು ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಒಂದ್ ದಿವಸ ನಮ್ಗೆ ಊಟ ತಿಂಡಿ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ನಮ್ಮ ದೇಹದಲ್ಲಿ ಶಕ್ತಿನೂ ಇರೋದಿಲ್ಲ, ನಾವ್ ಯಾವುದೇ ಒಂದು ಕೆಲಸವನ್ನು ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಮ್ಗೆ ಇದನ್ನೆಲ್ಲ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬೇಕು, ಇದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಉತ್ತರ ಇಲ್ಲಿ ನಮ್ಗೆ ಕೃಷ್ಣ ಕೊಡ್ತಾ ಇದ್ದಾರೆ. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದು ಅನುವಾದ? ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನು ತೇಜಸ್ಸು ನಿನ್ನಿಂದ ಬರುತ್ತದೆ, ಚಂದ್ರನು ತೇಜಸ್ಸು, ಅಗ್ನಿ ಮತ್ತು ಅಗ್ನಿಯ ತೇಜಸ್ಸು ನಿನ್ನಿಂದನೇ ಬರುತ್ತದೆ. ಕೆಳಗಡೆ ದೇವೋತ್ತಮ ಕರ್ಮ ಪುರುಷನಾದ ಕೃಷ್ಣನ ಕರುಣೆಯಿಂದ ತಾವು ಬದುಕಿದ್ದೇವೆ ಎನ್ನುವುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಅವನ ಕರುಣೆ ಇಲ್ಲದೆ ಸೂರ್ಯ ನಿಂತಿಲ್ಲ, ಅವನ ಕರುಣೆ ಇಲ್ಲದೆ ಚಂದ್ರನಿರುವಂತಿಲ್ಲ ಮತ್ತು ಅವನ ಕರುಣೆ ಇಲ್ಲದೆ ಅಗ್ನಿ ಇರುವಂತಿಲ್ಲ. ಹಾಗೆಯೇ ಸೂರ್ಯ ಚಂದ್ರ ಮತ್ತು ಅಗ್ನಿಗಳ ಸಹಾಯವಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ. ಬದ್ಧ ಆತ್ಮದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಕೆಲವು ವಿಚಾರಗಳು ಇವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ? ಇವಾಗ ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲನೂ ಸಹ ತಾನಾಗ್ತಾನೆ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇದೆಲ್ಲದರ ಹಿಂದೆ ಒಂದು ಕಾಣದ ಕಣ್ಣುಗಳು ಅಂದ್ರೆ ಕಾಣದ ಕೈಗಳಿದೆ ಅಲ್ವಾ? ಅದು ಭಗವಂತ, ಅದು ಕೃಷ್ಣ. ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಅಲ್ವಾ? ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಅಲ್ವಾ? ಇಲ್ಲಾಂದ್ರೆ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ? ಈ ಭೌತಿಕ ಪ್ರಪಂಚವನ್ನ ಏನಕ್ಕೆ ಹೋಲಿಸ್ತಾರೆ? ಒಂದು ಮೊಟ್ಟೆಗೆ ಹೋಲಿಸ್ತಾರೆ. ಮೊಟ್ಟೆ ಒಳಗಡೆ ಏನಾದ್ರು ಬೆಳಕಿರ್ಲಿಕ್ಕೆ ಸಾಧ್ಯನಾ? ಇಲ್ಲ, ಕತ್ತಲು ಅಲ್ವಾ? ಅದೇ ತರ ಪ್ರಭುಪಾದರು ಏನಕ್ಕೆ ಹೋಲಿಸ್ತಾರೆ? ಅದನ್ನ ಒಂದು ತೆಂಗಿನಕಾಯಿಗೆ ಹೋಲಿಸ್ತಾರೆ ಅಲ್ವಾ? ತೆಂಗಿನಕಾಯಿಯ ಒಳಗಡೆ ಅಲ್ಲಿ ಫುಲ್ ಕತ್ಲಿರುತ್ತೆ ಅಲ್ವಾ? ಆದ್ರೆ ಇಲ್ಲಿ ಕತ್ತಲನ್ನ ಚದುರಿಸುವ ಸೂರ್ಯನ ತೇಜಸ್ಸು. ಭಗವಂತ ನಮ್ಮ ಮೇಲೆ ಅವನು ತುಂಬಾ ಕರುಣಾಮಯಿ. ನಮ್ಮನ್ನ ಸಂತೋಷವಾಗಿ ಬದುಕಲಿಕ್ಕೆ ಅವ್ರು ಏನೆಲ್ಲ ಕೊಡ್ತಾ ಇದ್ದಾರೆ? ಸೂರ್ಯನನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆ ಸೂರ್ಯನ ತೇಜಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ? ನನ್ನಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನಮಗೆ ಗೊತ್ತಿರೋ ಹಾಗೇನೆ ಭಗವಂತನ ಲೋಕದಲ್ಲಿ ಇರೋ ಎಲ್ಲಾ ವಸ್ತುಗಳನ್ನು ಸಹ ಅದು ಸ್ವಯಂ ಪ್ರಕಾಶಿತ ಅಲ್ವಾ? ಸ್ವಯಂ ಪ್ರಕಾಶವನ್ನ ಹೊಂದಿದೆ. ಆ ಭಗವಂತನ ದೇಹದಿಂದ ಬರೋ ಪ್ರಭೆಯಿಂದನೇ ನಮ್ಗೆ ಬ್ರಹ್ಮ ಜ್ಯೋತಿ ಅಂತ ಏನಿದೆಯೋ
ಅದು ಆ ಬ್ರಹ್ಮಜ್ಯೋತಿ ಬೇರೆ ಏನು ಅಲ್ಲ, ಭಗವಂತನ ದೇಹದಿಂದ ಬಂದಿರುವಂತಹ ಬೆಳಕು. ಆ ಬೆಳಕೇನೆ ಈಗ ಆ ಸೂರ್ಯನಿಗೆ ಆ ಶಕ್ತಿಯನ್ನ ಕೊಡ್ತಾ ಇರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಇಡೀ ಜಗತ್ತಿನಿಂದ ಕತ್ತಲನ್ನ ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ ಅಲ್ವಾ. ಸೊ ಇವಾಗ ನಾವೇನ್ ತಿಳ್ಕೊಂಡಿದೀವಿ, ಸೂರ್ಯನಲ್ಲಿರೋ ಆ ಬೆಳಕೇನೆ ಚಂದ್ರನ ಮೇಲೆ ಅದು ಪ್ರತಿಫಲನಗೊಳ್ಳುತ್ತೆ. ಆ ಚಂದ್ರನಿಗೆ ಅವರು ಚಂದ್ರ ಸ್ವಯಂ ಪ್ರಕಾಶಿತ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಸೈನ್ಸ್ ಅಲ್ಲಿ ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ನಾವು ಇಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳಿದ್ರು, ನಮ್ಗೆ ಇದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದಾರೆ ಅಲ್ವಾ. 7ನೇ ಅಧ್ಯಾಯದಲ್ಲೂ ಹೇಳಿದ್ದಾರೆ, 11ನೇ ಅಧ್ಯಾಯದಲ್ಲೂ ಸಹ ಹೇಳಿದ್ದಾರೆ ಅಲ್ವಾ. ನಾನು ಏನು ಆ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿದ್ದಾರೆ ಅಲ್ವಾ. ಆದ್ರೆ ನಮ್ಗೆ ಚಂದ್ರವನ್ನ ನಾವು ನಕ್ಷತ್ರ ಅಂತ ನಾವು ತಿಳ್ಕೊಂಡಿಲ್ಲ ಸೈನ್ಸ್ ಅಲ್ಲಿ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ, ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆದಿತ್ಯರಲ್ಲಿ ನಾನು ಸೂರ್ಯ, ದ್ವಾದಶ ಆದಿತ್ಯರಲ್ಲಿ ನಾನು ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ಆ ಚಂದ್ರನಿಂದ ನೀವು ಅಥವಾ ಸೂರ್ಯನಿಂದ ನೀವು ಏನ ಬೆಳಕು ಶಾಖವನ್ನ ಪಡಿತಾ ಇದ್ದೀರಾ ಅದು ನನ್ನಿಂದನೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಕೃಷ್ಣ, ಇವೆಲ್ಲವೂ ಸಹ ನನ್ನಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಭಗವಂತ ಕರುಣೆ ಇಲ್ದಲೇ ಸೂರ್ಯ ಇರೋ ಹಾಗಿಲ್ಲ, ಚಂದ್ರ ಇರೋ ಹಾಗಿಲ್ಲ, ಅಗ್ನಿ ಇರೋ ಹಾಗಿಲ್ಲ. ಅದೇ ತರ ನಾವು ಸೂರ್ಯ ಚಂದ್ರ ಅಗ್ನಿಗಳ ಸಹಾಯವಿಲ್ಲದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದನ್ನ ನಾವು ಬದ್ಧ ಜೀವಿ ಅರ್ಥ ಮಾಡ್ಕೋಬೇಕು. ಸೊ ಈ ಅರ್ಥ ಮಾಡ್ಕೊಂಡು ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು. ಮನುಷ್ಯ ಜನ್ಮವನ್ನ ನಾವು ಉಪಯೋಗಿಸ್ಕೊಂಡು ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮನುಷ್ಯ ಜನ್ಮವನ್ನ ಒಂದ್ಸರಿ ನಾವು ಕಳ್ಕೊಂಡ್ರೆ, ನಾವು ಅಕಸ್ಮಾತ್ ಪ್ರಾಣಿ ದೇಹಕ್ಕೆ ಬಂದ್ರೆ ನಾವು ಈ ಪ್ರಕೃತಿಯ ನಿಯಮಕ್ಕೆ ಒಳಗಾಗ್ತೀವಿ. ನಮ್ಗಲ್ಲಿ ಸ್ವತಂತ್ರ ಇಲ್ಲ, ನಮ್ಗಲ್ಲಿ ತುಂಬಾ ಕಡಿಮೆ ಸ್ವತಂತ್ರ. ನಾವಲ್ಲಿ ಕೃಷ್ಣ ಪ್ರಜ್ಞೆನ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ಯಾಕೆ ಕೃಷ್ಣ ಹೇಳ್ತಾ ಇದಾರೆ ಈ ವಿಷಯವನ್ನ ಅಂದ್ರೆ, ನಾವ್ ಇದನ್ನ ತಿಳ್ಕೊಂಡ್ರೆ, ಇದೆಲ್ಲವೂ ಸಹ ಸೂರ್ಯ ಚಂದ್ರ ಅಗ್ನಿ ಇದೆಲ್ಲ ಬರ್ತಾ ಇರೋದು ಕೃಷ್ಣನಿಂದನ, ಹಾಗಾದ್ರೆ ನಾನು ಕೃಷ್ಣನಿಗೆ ಶರಣಾಗ್ಬೇಕು, ನಾನು ಕೃಷ್ಣನಿಗೆ ನಾನು ಥ್ಯಾಂಕ್ಸ್ ಅನ್ನ ನಾನು ಅರ್ಪಿಸ್ಬೇಕು ಅಂತ ನಮ್ಗೆ ಯಾವಾಗ ಅನ್ಸತ್ತೋ ಆಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ನಮ್ಗೆ ಈ ವಿಷಯವನ್ನ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಇದೆಲ್ಲವೂ ಸಹ ನಮ್ಮ ಕಣ್ಣಿಗೆ ಕಾಣಿಸೋ ಅಂತದ್ದು ಅಲ್ವಾ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ವಿಷಯ ಏನನ್ನ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಈಗ ನಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ, ಗುರುತ್ವಾಕರ್ಷಣ ಬಲದಿಂದ ನಾವು ಏನ್ ಅನ್ಕೊಂಡಿದೀವಿ, ಈ ಈ ಗ್ರಹಗಳು ಎಲ್ಲವೂ ಸಹ ಆ ಸೂರ್ಯನ ಸುತ್ತ ತನ್ನ ಪಥದಲ್ಲಿ ಅದು ಸರಿಯಾದ ಕ್ರಮದಲ್ಲಿ ತಿರುಗ್ತಾ ಇದೆ ತನ್ನ ಪಥದಲ್ಲಿ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ನೋಡಿ ಇಲ್ಲಿ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಎಷ್ಟೇ ಚೆನ್ನಾಗಿರೋ ರೋಡ್ಸ್ ಮಾಡಿದ್ರು ಸಹ ಎಷ್ಟು ಆಕ್ಸಿಡೆಂಟ್ಸ್ ಆಗತ್ತೆ ಅಲ್ವಾ, ಮಾನವ ನಿರ್ಮಿತ ಈ ರಸ್ತೆಗಳಲ್ಲಿ. ಆದ್ರೆ ಭಗವಂತ ನಿರ್ಮಿಸಿರುವಂತಹದ್ದು ಅದು ಚಿಕ್ಕದಾದಂತಹ ಒಂದು ಲೋಕಗಳಲ್ಲ ಅಲ್ವಾ. ಒಂದೊಂದು ಗ್ರಹಗಳು ಎಲ್ಲವೂ ಸಹ ಎಷ್ಟು ಅಗಾಧವಾಗಿದೆ, ನಮ್ಗೆ ಅದರ ವಿಸ್ತರಣೆನೂ ಸಹ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಸಹ ತಮ್ಮ ತಮ್ಮ ಪಥದಲ್ಲಿ ತೇಲ್ತಾ ಇದೆ ಅಲ್ವಾ, ಅದು ಸರಿಯಾಗಿ ತಿರುಗ್ತಾ ಇದೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಲ್ವಾ. ನಮ್ಮ ಸೈನ್ಸ್ ಏನ್ ಹೇಳುತ್ತೆ, ಗುರುತ್ವಾಕರ್ಷಣ ಅಂತ ಹೇಳ್ಬಿಡುತ್ತೆ. ಆದ್ರೆ ಆ ಗುರುತ್ವಾಕರ್ಷಣಕ್ಕೆ ಮೂಲ ಕಾರಣ ಯಾರು ಅದನ್ನ ಕೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೈನ್ಸ್ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಎಲ್ಲ ಶಕ್ತಿ, ಈ ಎಲ್ಲ ಗ್ರಹಗಳು ಸಹ ತಂತಾನೆ ಅದು ತಿರುಗ್ತಾ ಇಲ್ಲ ಆ ಪಥದಲ್ಲಿ, ತಮ್ಮ ಪಥದಲ್ಲಿ. ಅದು ಭಗವಂತನೇ ಕಾರಣ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ ಏನ್ ಹೇಳ್ತಾರೆ, ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಂ ಮೋಜಸ ಪುಷ್ಣಾಮಿ ಔಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ. ಇಲ್ಲಿ 2 ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಒಂದು ವಿಷಯ ಏನ್ ಹೇಳ್ತಾ ಇದ್ದಾರೆ, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣ ಹೇಳ್ತಾ ಇದಾರೆ ಅಲ್ವಾ. ಇವಾಗ ಹೌದು ನಾವು ತುಂಬಾ ಹಠ ಮಾಡಿದ್ವಿ ಅಲ್ವಾ, ಕೃಷ್ಣ ನಾನು ಎಲ್ಲವನ್ನ ಅನುಭವಿಸ್ಬೇಕು, ನಾನು ಒಡೆಯನಾಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಕೃಷ್ಣ ಸರಿ ನಿಮ್ಗೆ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ, ಆಯ್ತು ನಾನು ಒಂದು ಲೋಕ ಸೃಷ್ಟಿ ಮಾಡ್ಕೊಡ್ತೀನಿ, ನೀವು ಹೋಗಿ ಅಲ್ಲಿ ನಿಮ್ಮ ಪಾಡನ ನೀವು ಅನುಭವಿಸ್ಕೊಳ್ಳಿ ಅಂತ ನಮ್ಮನ್ನ ಬಿಡ್ಲಿಲ್ಲ ಕೃಷ್ಣ ಅಲ್ವಾ. ಸೊ ನಮ್ಗೆ ಅವರು ಲೋಕಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ್ಮೇಲೆ ಅವರು ಸುಮ್ನೆ ಆಗೋದಿಲ್ಲ, ಆ ಪ್ರತಿಯೊಂದು ಲೋಕದ ಒಳಗಡೆ ಅವರು ಪ್ರವೇಶ ಮಾಡ್ತಾರೆ. ಪ್ರತಿಯೊಂದು ಲೋಕದ ಒಳಗಡೆ ಅವರು ಪ್ರವೇಶ ಮಾಡ್ಲಿಲ್ಲ ಅಂತಂದ್ರೆ ಆ ಲೋಕದಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯೋದಿಲ್ಲ. ಇವಾಗ ನೋಡಿ, ನಾವು ಬೇಕಾದ್ರೆ ಒಂದು ಮನೆ ಕಟ್ತೀವಿ ಅನ್ಕೊಳ್ಳಿ, ಮನೆ ಕಟ್ಟದ್ಮೇಲೆ ಆ ಮನೆಯನ್ನ ನಾವು ವರ್ಷಾಂತರಗಳ ಕಾಲ ನಾವು ಅದ್ರೊಳಗಡೆ ಹೋಗಿ ಗೃಹ ಪ್ರವೇಶ ಮಾಡೋದಿಲ್ಲ, ನಾವ್ ಯಾರು ಹೋಗಿ ಜೀವನವನ್ನ ನಡೆಸೋದಿಲ್ಲ ಅಂತಂದ್ರೆ ಆ ಮನೆ ಹಾಗೆ ಇರುತ್ತೆ ಅಲ್ವಾ. ಅಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಜೀವಿಗಳು ಹೋಗಿ ಅಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಅಲ್ಲಿ ಎಲ್ಲಾ ಚಟುವಟಿಕೆಗಳು ಶುರುವಾಗುತ್ತೆ. ಅದೇ ತರನೇ ಪ್ರತಿಯೊಂದು ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದ ತಕ್ಷಣನೇ ಅಲ್ಲಿ ಯಾರು ಅದ್ರೊಳಗಡೆ ಪ್ರವೇಶ ಮಾಡ್ತಾರೆ ಅಂತಂದ್ರೆ ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡ್ತಾರೆ. ಯಾವಾಗ ಈ ಬ್ರಹ್ಮಾಂಡಗಳೆಲ್ಲೂ ಸಹ ಕಾರಣೋದಕಶಾಹಿ ವಿಷ್ಣುವಿನ ಉಸಿರು ಹೊರಗಡೆ ಬಂದಾಗ ಇವೆಲ್ಲವೂ ಬರುತ್ತೋ, ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ
ಈ ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿರೋದ್ರಿಂದನೇ ಆ ಎಲ್ಲಾ ಗ್ರಹಗಳು ಸಾರಿ ಎಲ್ಲಾ ಲೋಕಗಳು, ಎಲ್ಲಾ ಬ್ರಹ್ಮಾಂಡಗಳು ಅವೆಲ್ಲವೂ ಸಹ ತೇಲ್ತಾ ಇದೆ. ಈ ಏನು ಆಕಾಶ ಏನಿದೆ, ಈ ಆಧ್ಯಾತ್ಮಿಕ ಆಕಾಶದ ಒಂದು ಭಾಗ, ನಮ್ಮ ಈ ಮಹತ್ತತ್ವ ಅಂತ ನಾವ್ ಏನ್ ಹೇಳ್ತೀವೋ ಅಲ್ಲೆಲ್ಲವೂ ಸಹ, ಈ ಬ್ರಹ್ಮಾಂಡಗಳೆಲ್ಲವೂ ಸಹ ತೇಲ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಆ ಬ್ರಹ್ಮಾಂಡವನ್ನ ಪ್ರವೇಶ ಮಾಡೋದು. ಪ್ರತಿಯೊಂದು ಬ್ರಹ್ಮಾಂಡವನ್ನ ಪ್ರವೇಶ ಮಾಡಿದ್ಮೇಲೆ ಭಗವಂತ ಏನ್ ಮಾಡ್ತಾರೆ, ಪ್ರತಿಯೊಂದು ಕಣ ಕಣದಲ್ಲೂ ಅವರು ಪ್ರವೇಶ ಮಾಡ್ತಾರೆ. ಪ್ರತಿಯೊಂದು ಜೀವಿ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಪ್ರತಿಯೊಂದು ಜೀವರಾಶಿಯ ಒಳಗಡೆನೂ ಸಹ ಅವರು ಏನು ಸೂಪರ್ ಸೋಲ್ ಅಂದ್ರೆ ಅವರು ಪರಮಾತ್ಮನಾಗಿ ಅವರು ಪ್ರವೇಶವನ್ನ ಮಾಡ್ತಾರೆ. ಅವಾಗಷ್ಟೇ ಆ ಜೀವಿಗೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೊತೆ ಪರಮಾತ್ಮ ಇಲ್ಲ ಅಂತಂದ್ರೆ ಈ ಶರೀರದಲ್ಲಿ ಯಾವುದೇ ಒಂದು ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಿದೀವಿ ಅಲ್ವಾ? ಇದಕ್ಕಿಂತ ಮುಂಚೆ ನಮ್ಮ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದಾರಲ್ವಾ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. 13ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಅಪ್ಪಣೆ ಅವ್ರು ಕೊಡುವವರಾಗಿ ನೋಡ್ತಾ ಇರ್ತಾರೆ ಮೇಲ್ವಿಚಾರಕನಾಗಿ ಮಾತಾಜಿ. ಅಪ್ಪಣೆ ಕೊಡುವರು ಮತ್ತೆ ಮೇಲ್ವಿಚಾರಕನಾಗಿ. ನೋಡ್ತಾ ಇರ್ತಾರೆ. ಉಪದುಷ್ಟ ಹನುಮಂತ ಅಲ್ವಾ? ಅವ್ರ ಅಪ್ಪಣೆ ಕೊಡುವವರಾಗಿ ಮತ್ತೆ ಮೇಲ್ವಿಚಾರಕರಾಗಿ ಅವರು ಇರ್ತಾರೆ. ಅವ್ರು ಇರ್ಲಿಲ್ಲ ಅಂದ್ರೆ ನಾವು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮಕ್ಕೂ ಸಹ ಯಾವುದೇ ಒಂದು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ ನಮ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ರೆ ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂತೀವಿ ಆ ರಾಕ್ಷಸರು ಯಾವ ತರ ಯೋಚನೆ ಮಾಡ್ತಾರೆ, ಈ ಪ್ರಪಂಚ, ಈ ಸೃಷ್ಟಿ ಬಗ್ಗೆ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ದೈವಾಸುರ ಸಂಪತ್ ವಿಭಾಗದಲ್ಲಿ ಅರ್ಥ ಮಾಡ್ಕೋತೀವಿ. ಅವ್ರು ಏನ್ ಯೋಚನೆ ಮಾಡ್ತಾರೆ, ಈ ಸೃಷ್ಟಿ ಆಕಸ್ಮಿಕವಾಗಿ ಆಗಿದೆ, ಈ ಸೃಷ್ಟಿಯ ಮೂಲ ಏನು ಗಂಡು ಹೆಣ್ಣಿನ ಲೈಂಗಿಕ ಆಕರ್ಷಣೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅದರಲ್ಲಿ ಕೃಷ್ಣ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಅಲ್ವಾ, ಈ ಸೃಷ್ಟಿಗೆ ಮೂಲ ನಾನೇ, ಈ ಎಲ್ಲಾ ಜಗತ್ತೆಲ್ಲ ನಡೀತಾ ಇರ್ಲಿಕ್ಕೆ ಕಾರಣ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಎರಡನೇ ವಿಷಯವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾವೇನು ಯೋಚನೆ ಮಾಡಿದ್ವಿ, ಯಾವುದೇ ಒಂದು ಗಿಡ ಮರಗಳು ಬೆಳಿಬೇಕು ಅಂತಂದ್ರೆ ಸೂರ್ಯನ ಬೆಳಕು, ಶಾಖ ಮತ್ತೆ ಮಳೆ ನೀರು ತುಂಬಾ ಮುಖ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಆದ್ರೆ ಇವಾಗ ನಾವೇನೆಲ್ಲ ನಾವು ನಮ್ಮ ದೇಹ ಪೋಷಣೆಗೆ ಬೇಕಾಗಿರುವಂತಹ ಈ ತರಕಾರಿ, ಹಣ್ಣುಗಳೆಲ್ಲವೂ ನಾವು ಪಡ್ಕೋತಾ ಇದೀವಿ ಈ ಮರ ಗಿಡಗಳಿಂದ. ಅದಕ್ಕೆ ಅದರಲ್ಲಿರುವಂತಹ ರಸ ಏನಿದೆ, ಆ ರಸಕ್ಕೆ ಮೂಲ ಕಾರಣ ಚಂದ್ರನ ಬೆಳದಿಂಗಳು ಅಂತ ಹೇಳ್ತಾ ಇದೆ. ಇದು ನಮ್ಮ ಸೈಂಟಿಸ್ಟ್ಗೂ ಸಹ ಗೊತ್ತಿಲ್ಲ. ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಚಂದ್ರನ ಬೆಳದಿಂಗಳು ಇರ್ಲಿಲ್ಲ ಅಂತಂದಿದ್ರೆ ಆ ತರಕಾರಿಗಳು ನಾವ್ ಏನ್ ತಿಂತಾ ಇದೀವಿ, ಮತ್ತೆ ಈ ಹಣ್ಣು ಹಂಪಲುಗಳನ್ನ ಏನೆಲ್ಲ ನಾವು ತಿಂತಾ ಇದೀವಿ, ಅದಕ್ಕೆ ಆ ರಸ ಅಂತ ನಾವ್ ಏನಿದೆಯೋ ಆ ರಸ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ರಸಾತ್ಮಕ, ನಾನು ಚಂದ್ರನ ಹಾಕ್ತೀನಿ, ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಈ ಜೀವರಸ ಇರ್ಲಿಲ್ಲ ಅಂದ್ರೆ ಈ ತರಕಾರಿಗಳಲ್ಲಿ ನಾವು ಈ ದೇಹ ಹೇಗಿದೆ ಈಗ, ಆ ದೇಹದ ಪೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ದೇಹದಲ್ಲಿ ಆತ್ಮ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನೋಡಿ, ನಮ್ಗೆ ಚಂದ್ರನ ಬೆಳದಿಂಗಳ ಏನು ಗುಣ ಏನಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ಅದರ ಗುಣಲಕ್ಷಣ ಈಗ ನಮ್ಗೆ ಅರ್ಥ ಆಗ್ತದೆ. ಸೂರ್ಯನ ಬೆಳಕಿನಷ್ಟೇನೆ ಮತ್ತೆ ಮಳೆಯಷ್ಟೇನೆ ನಮ್ಗೆ ಈ ಚಂದ್ರನ ಬೆಳದಿಂಗಳು ಸಹ ತುಂಬಾ ಮುಖ್ಯ ನಮ್ಮ ಆಹಾರಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಹರೇ ಕೃಷ್ಣ. ಯಾರಾದ್ರೂ ಇದನ್ನ ಓದ್ತೀರಾ? ಇದಕ್ಕಿಂತ ಮುಂಚೆ ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ. ಶಕ್ತಿ ಸಾಮರ್ಥ್ಯಗಳಿಂದ ಎಲ್ಲ ವಸ್ತುಗಳು ಸ್ಥಳದಲ್ಲೇ ಉಳಿಯುತ್ತವೆ. ದೇವೋತ್ತಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಯಾರು ಸ್ಟೂಡೆಂಟ್ಸ್ ಅಂತಾನೆ ಗೊತ್ತಾಗೋದಿಲ್ಲ ಮಾತಾಜಿ. ನನಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶಕ್ತಿ ಸಾಮರ್ಥ್ಯಗಳಿಂದ ಎಲ್ಲಾ ಚರಾಚರ ವಸ್ತುಗಳು ತಮ್ಮ ಸ್ಥಳದಲ್ಲೇ ಉಳಿಯುತ್ತವೆ. ದೇವೋತ್ತಮ ಪರಮ ಪುರುಷನಿಂದ ಸೂರ್ಯನು ಬೆಳಗುತ್ತಾನೆ ಮತ್ತು ಲೋಕಗಳು ಒಂದೇ ಸಮನಾಗಿ ಚಲಿಸುತ್ತವೆ ಎಂದು ವೇದಗಳ ಸ್ತೋತ್ರಗಳಲ್ಲಿ ಹೇಳಿದೆ. ಅವನು ಇಲ್ಲದಿದ್ದರೆ ಎಲ್ಲಾ ಲೋಕಗಳು ಗಾಳಿಯಲ್ಲಿನ ಮಣ್ಣಿನಂತೆ ಚದುರು ಹೋಗಿ ವಿನಾಶವಾಗುತ್ತಿದ್ದವು. ಹಾಗೆಯೇ ಚಂದ್ರನು ಎಲ್ಲಾ ತರಕಾರಿಗಳನ್ನು ಪೋಷಿಸುವುದು ದೇವೋತ್ತಮ ಪರಮ ಪುರುಷನಿಂದಾಗಿ. ಚಂದ್ರನ ಪ್ರಭಾವದಿಂದ ತರಕಾರಿಗಳು ರುಚಿಯಾಗುತ್ತವೆ. ಬೆಳದಿಂಗಳಿಲ್ಲದಿದ್ದರೆ ತರಕಾರಿಗಳು ಬೆಳೆಯುವುದಾಗಲಿ ರುಚಿಯಾಗುವುದಾಗಲಿ ಸಾಧ್ಯವಿಲ್ಲ. ಪರಮ ಪ್ರಭುವು ನೀಡುವುದರಿಂದ ಮನುಕುಲವು ಕೆಲಸ ಮಾಡುತ್ತಿದೆ, ನೆಮ್ಮದಿಯಾಗಿದೆ ಮತ್ತು ಆಹಾರವನ್ನು ಸವಿಯುತ್ತದೆ. ಇಲ್ಲವಾದರೆ ಮನುಕುಲವು ಉಳಿಯಲಾರದು. ರಸಾತ್ಮಕ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಚಂದ್ರನ ಮೂಲಕ ಪರಮ ಪ್ರಭುವು ಬೀರುವ ಪ್ರಭಾವದಿಂದಾಗಿ ಎಲ್ಲಾ ವಸ್ತುಗಳು ರುಚಿಯಾಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅಲ್ವಾ? ನೋಡಿ, ಇವಾಗ ನಾವು ಸ್ವಿಮ್ ಮಾಡ್ಬೇಕಾದ್ರೆ ನಾವು ನೀರಲ್ಲಿ ತೇಲ್ಬಹುದು. ನಾವು ನೀರಲ್ಲಿ ತೇರ್ಲಿಕ್ಕೆ ಕಾರಣ ಏನು ಅಂತಂತಂದ್ರೆ, ಸೊ ಆ ದೇಹದ ಒಳಗಡೆ ಆತ್ಮ ವಾಸ ಮಾಡ್ತಾ ಇರೋದಕ್ಕೆ. ಯಾವಾಗ ಆತ್ಮ ಆ ದೇಹದಿಂದ ಹೊರಟೋಗಿದ ತಕ್ಷಣನೇ
ಅದೇ ದೇಹ ಅದು ನೀರಲ್ಲಿ ಮುಳುಗ್ಬಿಡುತ್ತೆ ಅಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ತೇಲಲಿಕ್ಕೆ ಕಾರಣ ಏನು ಅಂತಂದ್ರೆ ಪ್ರತಿಯೊಂದು ವಸ್ತುವಿನ ಒಳಗಡೆ ಭಗವಂತ ಅಲ್ಲಿ ಇದ್ದಾರೆ, ನಮ್ಮ ಆತ್ಮದ ಜೊತೆ ಪರಮಾತ್ಮ ಇದ್ದಾರೆ ನಮ್ಮ ದೇಹದಲ್ಲಿ ಅಲ್ವಾ. ಅದೇ ತರನೇ ಎಲ್ಲ ಲೋಕಗಳನ್ನು ಸಹ ಸರಿಯಾಗಿ ಅಂದ್ರೆ ತನ್ನ ಪಥದಲ್ಲಿ ನಡಿಲಿಕ್ಕೆ ಹಿಡಿದಿಟ್ಕೊಂಡಿರೋದು ಭಗವಂತ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಏನು ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ, ಇವಾಗ ಒಂದು ಮುಷ್ಟಿಯಲ್ಲಿ ಎಷ್ಟೊಂದು ನಾವು ಮರಳನ್ನ ಅಥವಾ ಮಣ್ಣನ್ನ ಇಟ್ಕೊಂಡ್ರೆ ಅಲ್ವಾ, ಅದು ಬೀಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಕಸ್ಮಾತ್ ನಾವು ಆ ಮುಷ್ಟಿಯನ್ನ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಚದರಿ ಹೊಟ್ಟೋಗ್ಬಿಡತ್ತೆ. ಭಗವಂತ ಈಗ ಈ ಎಲ್ಲ ಲೋಕಗಳನ್ನ ಎಲ್ಲ ಅವ್ರು ಏನೆಲ್ಲ ಸೃಷ್ಟಿ ಮಾಡಿದಾರೆ ಎಲ್ಲವನ್ನು ಸಹ ಅವರು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೇನೆ ಎಲ್ಲವೂ ಸಹ ತಮ್ಮ ತಮ್ಮ ಸ್ಥಳದಲ್ಲಿ ಅದು ಸರಿಯಾಗಿ ಅದು ಉಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಬ್ರಹ್ಮ ಸಮಿತಿನ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಸೂರ್ಯನನ್ನ ನೋಡಿದ್ರೆ ನಮ್ಗೆ ತುಂಬಾ ಶ್ರೇಷ್ಠ ಅಂತ ಅನಿಸ್ತಾರೆ, ಅಬ್ಬಾ ಎಷ್ಟು ಶಕ್ತಿ ಅಗಾಧ ಅಂತ ಅನ್ಸತ್ತೆ ಅಲ್ವಾ. ಆದ್ರೆ ಯಸ್ಯಾಗ್ನಯ ಭ್ರಮತಿ ಸಂವೃತ ಕಾಲಚಕ್ರ ಅಂತ ಹೇಳಿದ್ರು ಅಲ್ವಾ. ಅಂತ ಸೂರ್ಯನು ಸಹ ಭಗವಂತನ ಆಜ್ಞೆಯ ಅನುಸಾರವಾಗಿ ಅವರು ತಮ್ಮ ಪಥದಲ್ಲಿ ಅವರು ತಿರುಗ್ತಾ ಇದ್ದಾರೆ. ಅವರು ಸೂರ್ಯ ಭಗವಂತನ ಆಜ್ಞಾನುಸಾರ ಅವರು ಸರಿಯಾದ ಸಮಯಕ್ಕೆ ಅವರು ಹುಟ್ತಾರೆ, ಸರಿಯಾದ ಸಮಯಕ್ಕೆ ಅವರು ಮುಳುಗ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಚಂದ್ರನ ಬೆಳದಿಂಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ರಸಾತ್ಮಕ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಸೊ ಇವಾಗ ನಾವೇನಾದ್ರು ಹುಲ್ಲನ್ನ ಕೊಟ್ರೆ ನಮ್ಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದ್ರಲ್ಲಿ ಯಾವುದೇ ಒಂದು ರುಚಿ ರಸ ಇಲ್ಲ. ಇವಾಗ ಬೆಳದಿಂಗಳು ಆ ತರಕಾರಿ ಹಣ್ಣುಗಳ ಮೇಲೆ ಬೀರೋದ್ರಿಂದಲೇ ನಮ್ಗೆ ಇಷ್ಟೆಲ್ಲ ರುಚಿ ನಮ್ಗೆ ಸಿಗ್ತಾ ಇದೆ. ಭಗವಂತ ಹೇಳ್ತಾ ಇದ್ದಾರೆ, ಸೊ ಆ ಚಂದ್ರನಿಗೆ ಅದೇನ್ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಸಹ ಕೊಡ್ತಾ ಇರೋದು ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಮುಖ್ಯವಾದದ್ದು, ಸೊ ನಮ್ಗೆ ಆಹಾರನು ತುಂಬಾ ಮುಖ್ಯ ಅಲ್ವಾ. ಆಹಾರ, ನಿದ್ರಾ, ಭಯ, ಮೈಥುನ. ಆಹಾರ ಇಲ್ಲದೆ ಯಾವ ಜೀವರಾಶಿನೂ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಗೆ ಎಷ್ಟು ಅಹಂಕಾರ, ಹೆಮ್ಮೆ, ಗರ್ವ ಅಲ್ವಾ. ನಾನು ಏನ್ ಬೇಕಾದ್ರೂ ತಿಂದು ನಾನು ಜೀರ್ಣ ಮಾಡ್ಕೊತೀನಿ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ನೋಡಿ ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ನಾವು ತಿನ್ನೋ ಆಹಾರವನ್ನು ಸಹ ಜೀರ್ಣ ಮಾಡ್ತಾ ಇರೋದು ಅವರೇ ನೋಡಿ ಅಲ್ವಾ. ಎಷ್ಟು ನಾವು ಪರಿಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತವಾಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ನಾವು ಭಾಗವತದಲ್ಲಿ ತಿಳ್ಕೊತೀವಿ ಮುಂದೆ ಅಲ್ವಾ. ಪ್ರತಿಯೊಂದು ಅಂಗಾಂಗಗಳಿಗೆ ಒಂದೊಂದು ದೇವತೆಗಳಿದ್ದಾರೆ ಅಲ್ವಾ. ಅದೇ ತರ ಇಲ್ಲಿ ಜೀರ್ಣ ಶಕ್ತಿಯನ್ನ ಮಾಡ್ಲಿಕ್ಕೆ ಏನ್ ಬೇಕು ಅಂತಂದ್ರೆ ಇಲ್ಲಿ ವೈಶ್ವಾನರ ಅಗ್ನಿ ಬೇಕು. ಕೃಷ್ಣ ಏನ್ ಹೇಳ್ತಿದ್ದಾರೆ, ನಾನು ವೈಶ್ವಾನರ ಅಗ್ನಿ ಆಗಿ, ಮತ್ತೆ ನಾವು ಉಸಿರು ತಗೋತೀವಲ್ವಾ, ಉಸಿರು ತಗೊಂಡಾಗ ವಾಯು ಒಳಗಡೆ ಹೋಗುತ್ತೆ, ಅದನ್ನ ಪ್ರಾಣವಾಯು ಅಂತ ಹೇಳ್ತಾ ಇದ್ದಾರೆ. ಆ ಪ್ರಾಣವಾಯುವಿನ ಜೊತೆ ಸೇರ್ಕೊಂಡು ಒಬ್ಬ ಮನುಷ್ಯ ತಿನ್ನೋ ಆಹಾರವನ್ನ, 4 ವಿಧವಾದ ಆಹಾರಗಳನ್ನ ನಾನು ಪಚನ ಮಾಡ್ತೀನಿ, ನಾನು ಅದನ್ನ ಜೀರ್ಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಅಂದ್ರೆ ಇಂಪಾರ್ಟೆಂಟ್ ವಿಷಯನ ನಾವು ತಿಳ್ಕೊತಾ ಇದೀವಿ ಅಲ್ವಾ. ನಮ್ಗೆ ಇವಾಗ ಅಹಂಕಾರ ಹೊರಟು ಹೋಗ್ಬೇಕು ಅಲ್ವಾ. ನಾನು ನನ್ನಿಂದ ಅನ್ನೋದು ಹೊರಟೋಗ್ಬೇಕು. ನಮ್ಗೆ ಜಸ್ಟ್ ನಾವು ತಿನ್ನೋ ಆಹಾರವನ್ನು ಸಹ ನಾವು ಜೀರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಅನುಗ್ರಹ ಇಲ್ದಲೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಇಲ್ಲ ಕುಡಿಯೋದನ್ನ ಈಸಿ, ಅದು ನನ್ನ ನೀರನ್ನ ನಾನೇ ಜೀರ್ಣ ಮಾಡ್ಕೊಳ್ತೀನಿ ಇಲ್ಲ. ಕೃಷ್ಣ ಇಲ್ಲಿ ಹೇಳ್ತಾ ಇದಾರೆ ಪಚಾಮ್ಯನ್ನಂ ಚತುರ್ವಿಧಂ, 4 ತರದ ಆಹಾರಗಳನ್ನ ನಾನೇ ಜೀರ್ಣ ಮಾಡೋದು ಅಂತ ಹೇಳ್ತಾ ಇದಾರೆ. 4 ತರದ ಆಹಾರಗಳು ಯಾವ್ದು, ಸ್ವಲ್ಪ ಆಹಾರಗಳನ್ನ ನಾವು ನುಂಗ್ಬಿಡ್ತೀವಿ, ಹಾಗೆ ಸ್ವಲ್ಪ ಆಹಾರಗಳನ್ನ ನಾವು ಅಗದು ತಿಂತೀವಿ, ಇನ್ನೊಂದ್ ಸ್ವಲ್ಪ ಆಹಾರಗಳನ್ನ ನಾವು ನೆಕ್ಕಿ ತಿಂತೀವಿ, ಇನ್ನೊಂದ್ ಸ್ವಲ್ಪ ಆಹಾರಗಳನ್ನ ನಾವು ಒಳಗಡೆ ಎಳ್ಕೊಂಡು ಅದನ್ನ ನಾವು ತಿಂತೀವಿ. ಸೊ ಈ ತರ 4 ವಿಧದ ಆಹಾರಗಳನ್ನ ನಾನೇ ಜೀರ್ಣ ಮಾಡೋದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ನೋಡಿ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ, ಮುಖ್ಯವಾದದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದೀನಿ, ತೋರಿಸ್ತಾ ಇದೀನಿ. ಯಾರಾದ್ರೂ ಓದಿ ಮಾತಾಜಿಗಳೇ, ಯಾರಾದ್ರೂ ಇಲ್ಲಿ ತನಕ ಯಾರು ಓದಿಲ್ವೋ ಅವ್ರು ಓದಿ. ಎಲ್ಲಾ ಜೀವಿಗಳು ದೇಹಗಳಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಹರೇ ಬರುವ. ಕೃಷ್ಣ. ಸುನೀತಾ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಕಾಣಿಸ್ತಾ ಇದೆ ಮಾತಾಜಿ, ಓದಿ ಮಾತಾಜಿ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿಯಾಗಿ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ಲಿಂಕ್ ಬಂತಡ್ಡ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಇಲ್ಲಿ ಮೇಲ್ಗಡೆ ಇರೋದಕ್ಕ ಓದಿ ಮಾತಾಜಿ. ಅವನು ಎಲ್ಲ ಬಗೆಯ ಆಹಾರವನ್ನ ಇಲ್ಲಿದೆ, ನಾನು ಜೂಮ್ ಮಾಡ್ಕೊಂಡಿದ್ದೇನೆ. ಅವನು ಎಲ್ಲಾ ಬಗೆಯ ಆಹಾರವನ್ನು ಅರಗಿಸಿಕೊಳ್ಳಲು ನೆರವಾಗುವುದರಿಂದ ಜೀವಿ ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ಜೀರ್ಣವಾಗಲು ಪರಮಪ್ರಭುವು ಸಹಾಯ ಮಾಡದಿದ್ದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ಹೀಗೆ ಅವನ ಆಹಾರವನ್ನು ಉತ್ಪಾದಿಸುತ್ತಾನೆ, ಅರಗಿಸುತ್ತಾನೆ. ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ಹರೇ ಕೃಷ್ಣ. ನೋಡಿ ಅಲ್ವಾ. ಸೊ ನಾವು ಆಹಾರವನ್ನ ಉತ್ಪಾದನೆ ಮಾಡೋದು ಭಗವಂತನ ಅನುಗ್ರಹದಿಂದ, ಮತ್ತೆ
ಅದನ್ನ ಹೋಗ್ಲಿ ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಅದನ್ನು ಇಲ್ಲ. ಅದನ್ನು ಅರ್ಗಿಸ್ಕೊಳ್ಲಿಕ್ಕೂ ಸಹ ಭಗವಂತನೇ ಕೃಪೆನ ತೋರಿಸ್ತಾ ಇದ್ರೆ. ಈ ತರ ನಾವು ಭಗವಂತನ ಕೃಪೆಯಿಂದ ನಾವು ಬದುಕನ್ನ ನಾವು ಸವಿತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಮ್ಗೆ ಇವಾಗ ಇಲ್ಲಿ ಏನನ್ನ ಹೇಳ್ತಾರೆ, ನಾವು ಆಹಾರವನ್ನ ಅನ್ನೋ ಪ್ರಸಾದವನ್ನ ಸೇವನೆ ಮಾಡೋದನ್ನ ನಾವು ತಿನ್ನೋದು ಅಂತ ನಾವು ಹೇಳ್ತೀವಿ ಅಲ್ವಾ. ಆದ್ರೆ ಇದನ್ನ ನಮ್ಗೆ ಏನ್ ಹೇಳ್ತಾರೆ, ಆ ಪ್ರಸಾದ ಸ್ವೀಕಾರ ಅಂತ ಹೇಳ್ತೀವಿ. ಹಾನರ್ದ ಪ್ರಸಾದ ಅಂತ ಹಾನರ್ದ ಪ್ರಸಾದಂ ಅಂತ ಹೇಳ್ತೀವಿ. ಯಾಕೆ ಅಂತಂತಂದ್ರೆ ಅಲ್ಲಿ ಒಳಗಡೆ ಅಗ್ನಿಯ ವೈಶ್ವಾನರ ಅಗ್ನಿಯ ರೂಪದಲ್ಲಿ ಅಲ್ಲಿ ಭಗವಂತ ಇದ್ದಾರೆ ಅಲ್ವಾ. ಸೊ ನಾವು ಆ ಭಗವಂತನಿಗೆ ನಾವು ಇವಾಗ ಆಹಾರವನ್ನ ನಾವು ಸಮರ್ಪಿಸ್ತಾ ಇದೀವಿ ಅಲ್ವಾ. ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು? ಸೊ ನಾವಲ್ಲಿ ಯಜ್ಞ ಪುರುಷನಿಗೆ ನಾವು ಇಲ್ಲಿ ಆಹಾರವನ್ನ ಕೊಡ್ತಾ ಇದೀವಿ. ನಾವ್ ಇವಾಗ ಯಜ್ಞ ಯಾವ ತರ ಮಾಡ್ತೀವಿ ಅಲ್ವಾ, ಓಂ ಸ್ವಾಹ ಅಂತ ನಾವ್ ಏನ್ ಹೇಳ್ತೀವೋ ಅದೇ ತರನೇ ನಾವು ಆ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕಾದ್ರೆ ನಾವು ಅದೇ ಮನಸ್ಥಿತಿಯಲ್ಲಿ ನಾವು ಸ್ವೀಕಾರವನ್ನ ಮಾಡ್ಬೇಕು. ಯಾಕಂದ್ರೆ ನಾವು ಅದನ್ನ ಭಗವಂತನಿಗೆ ಅರ್ಪಿಸ್ತಾ ಇದೀವಿ. ಅವಳು ಒಳಗಡೆ ನಮ್ಮ ಹೊಟ್ಟೆ ಅಂತ ನಾವೇನ್ ಹೇಳ್ತಾ ಇದೀವೋ ಅಲ್ಲಿ ಅವರು ಅದನ್ನ ನಾವು ಯಜ್ಞಕುಂಡಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಅವರು ಅಗ್ನಿಯ ರೂಪದಲ್ಲಿ ಅವ್ರು ಇದ್ದಾರೆ. ಅವ್ರು ನಾವು ಕೊಡೋ ಆಹಾರವನ್ನ ಅವರು ಸ್ವೀಕಾರ ಮಾಡ್ತಾ ಇದಾರೆ. ಸ್ವೀಕಾರ ಮಾಡಿ ಅದನ್ನ ನಮ್ಗೆ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡಿ ಅದರ ಪೌಷ್ಟಿಕಾಂಶಗಳನ್ನ ನಮ್ಗೆ ಸಿಗೋ ತರ, ನಮ್ಮ ದೇಹಕ್ಕೆ ಸಿಗೋ ತರ ಅವರು ಮಾಡ್ತಾ ಇದ್ದಾರೆ. ಸೊ ಇದನ್ನ ಅದಕ್ಕೆ ನಾವು ಪ್ರಸಾದವನ್ನ ನಾವು ಕುತ್ಕೊಂಡೇ ತಿನ್ಬೇಕು. ನಾವು ನೋಡ್ತೀವಿ ಅಲ್ವಾ, ಇಸ್ಕಾನ್ ದೇವಸ್ಥಾನದಲ್ಲಿ ಎಲ್ಲಾ ಕಡೆ ಅವರು ಕುತ್ಕೊಂಡೇ ತಿಂತಾರೆ. ನಾವಿವಾಗ ಬಫೆ ಸಿಸ್ಟಮ್ ಆ ತರದನ್ನೆಲ್ಲ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ಯೂಶಲಿ ನೋಡೋದಿಲ್ಲ. ಅವರು ಹಾನರ್ದ ಪ್ರಸಾದಂ, ಅದು ತುಂಬಾ ಮುಖ್ಯವಾದ ಒಂದು ಕೃತಿ, ಅದು ಅಂದ್ರೆ ಏನು ಕ್ರಿಯೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು ಇದರಿಂದ. ಸೊ ಇವಾಗ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ದೇವರ ಕೃಪಾ ಕಟಾಕ್ಷ ಇಲ್ದಲೇ ಇದ್ರೆ ನಾವು ಬದುಕನ್ನ ನಾವು ಅನುಭವಿಸ್ಲಿಕ್ಕೆ, ಇವಾಗ ಏನ್ ಅನುಭವಿಸ್ತಾ ಇದೀವಿ ಇಷ್ಟು ಸುಂದರವಾಗಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಇದರ ಹಿಂದೆ ಕೈವಾಡ ಯಾರು, ಕೃಷ್ಣನ ಕೈವಾಡ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ, ಕೃಷ್ಣ ಪ್ರಜ್ಞೆ ಕಡೆಗೆ ನಮ್ಮನ್ನ ನಾವು ಕರ್ಕೊಂಡು ಬರ್ಬೇಕು. ಸೊ ಮತ್ತೆ ಇವಾಗ ಕೃಷ್ಣ ಮತ್ತೆ ಇದು ಮುಖ್ಯವಾದ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲರೂ ಬಾಹ್ಯಾಟ್ ಮಾಡ್ಕೊಳ್ಳುವಂತ ಶ್ಲೋಕ, ಇದೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಹರೇ ಕೃಷ್ಣ, ಯಾರಾದ್ರೂ ಒಬ್ರು ಇದನ್ನ ಶ್ಲೋಕವನ್ನ ಮತ್ತೆ ಇದರ ಭಾವಾರ್ಥವನ್ನ ಓದಿ. ಹರೇ ಕೃಷ್ಣ. ಯಾರು ಇಲ್ಲಿ ತನಕ ಓದಿಲ್ವೋ ಅವ್ರು ಓದಿ. ಶೋಭಾ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಾಮಪೋಹನಾಂಶ್ಚ ವೇದ್ಯೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದು ಆಕ್ಚುಲಿ ಚರ್ಚೆಗೆ ಇದು ಇದೆ ಈ ಶ್ಲೋಕ. ಸೊ ಆಮೇಲೆ ಇದು ಗ್ರೂಪ್ ಆಕ್ಟಿವಿಟಿಗೆ ನೋಡೋಣಂತೆ. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ ಕೃಷ್ಣ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ನಮ್ಗೆ ಯಾವಾಗ್ಲೂ ಡೌಟ್ ಅಲ್ವಾ, ಇದೇನಿದು ಕೃಷ್ಣ ಏನಾದ್ರು ಹೇಳಿದಾರ ನಾನು ಎಲ್ಲರ ಹೃದಯದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ಅಂತ. ನೋಡಿ ಇಲ್ಲಿ ನಮ್ಗೆ ಪ್ರೂಫ್ ಸಿಗ್ತಾ ಇದೆ ಅಲ್ವಾ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯದಲ್ಲಿ, ಬರೇ ಏನು ಮನುಷ್ಯರ ಹೃದಯದಲ್ಲಿ ದೇವತೆಗಳ ಹೃದಯದಲ್ಲಿ ಮಾತ್ರ ಇರ್ತೀನಿ ಅಂತ ಹೇಳ್ತಾ ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು, ಪ್ರತಿಯೊಂದು ಜೀವರಾಶಿಗಳ ಹೃದಯದಲ್ಲಿ ನಾನು ಇದೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂಚ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸ್ಮರಣೆ, ಜ್ಞಾನ, ಮರೆವು ನನ್ನಿಂದ ಬರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಏನನ್ನಾದ್ರೂ ಜ್ಞಾಪಿಸ್ಕೋಬೇಕು, ಮತ್ತೆ ಯಾವ್ದ್ರ ಬಗ್ಗೆನಾದ್ರೂ ಜ್ಞಾನವನ್ನ ಪಡ್ಕೋಬೇಕು, ಮತ್ತೆ ಏನಾದ್ರ ಬಗ್ಗೆನಾದ್ರೂ ನಾವು ಮರ್ತು ಹೋಗ್ಬೇಕು ಅಂತಂದ್ರೆ ಇದು ಮೂರೂ ಸಹ ಭಗವಂತನಿಂದಲೇ ಬರ್ತಾ ಇರೋದು ಅಲ್ವಾ. ಸೊ ಈ ಮೂರು ಯಾವುದರ ಗುಣಲಕ್ಷಣಗಳು, ಯಾವ ಒಂದು ಅಂಗದ ಗುಣಲಕ್ಷಣಗಳು? ಸ್ಮರಣೆ, ಜ್ಞಾನ ಮತ್ತೆ ಮರೆವು. ಹರೇ ಕೃಷ್ಣ. ಇದು ಸೂಕ್ಷ್ಮ ದೇಹದ, ಸೂಕ್ಷ್ಮ ಶರೀರದ ಗುಣಲಕ್ಷಣಗಳು ಅಲ್ವಾ. ಗುಣಲಕ್ಷಣಗಳು. ಸೊ ಇವಾಗ ಸ್ಮರಣೆ ಮತ್ತೆ ಮರೆವು ಬಂದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಲ್ವಾ. ಜ್ಞಾನ ಬಂದು ನಮ್ಮ ಬುದ್ಧಿಗೆ ಸಂಬಂಧಪಟ್ಟಿರೋದು ಅಲ್ವಾ. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು, ಹೋಗಿ ನಮ್ಮ ಈ ಸ್ಥೂಲ ಶರೀರಕ್ಕೆ ಬೇಕಾಗಿರೋದನ್ನೆಲ್ಲ ಕೃಷ್ಣ ಒದಗಿಸ್ತಾ ಇದ್ದಾನೆ ಅಂತ ನಮ್ ಇಲ್ಲಿ ತನಕ ತಿಳ್ಕೊಂಡ್ವಿ ಅಲ್ವಾ. ಸೊ ನಮ್ಗೆ ಬೇಕಾಗಿರೋ ಆಹಾರವನ್ನ ಒದಗಿಸ್ತಾ ಇದ್ದಾರೆ, ಮತ್ತೆ ಅವರು ಏನು ಸೂರ್ಯ ಚಂದ್ರ ಅಗ್ನಿಯಾಗಿ ಅವರು ನಮ್ಗೆ ಜೀವನವನ್ನ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದಾರೆ ಅಂತ ನಾವು ತಿಳ್ಕೊಂಡ್ವಿ. ಈಗ ನೋಡಿ ನಮ್ಮ ಸೂಕ್ಷ್ಮ ಶರೀರಕ್ಕೂ ಸಹ ಭಗವಂತನ ಅನುಗ್ರಹ ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ನಾವು ಸ್ಮರಣೆ ಮತ್ತೆ ಮರೆವು ನಮ್ಮ ಮನಸ್ಸಿನ ಗುಣಲಕ್ಷಣ, ಅವೆರಡನ್ನೂ ಸಹ ಭಗವಂತನಿಂದನೇ ಬರ್ತಾ ಇರೋದು. ಅದೇ ತರ ಜ್ಞಾನ, ನಮ್ಮ ಬುದ್ಧಿಗೆ ಬೇಕಾಗಿರೋದು ಜ್ಞಾನ. ನಮ್ಮ ಬುದ್ಧಿ ಚುರುಕಾಗಿರ್ಬೇಕು, ಅದು ತನ್ನ ಮನಸ್ಸನ್ನ ನಿಗ್ರಹಿಸ್ಬೇಕಂತಂದ್ರೆ ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ನಮ್ಗೆ ಕೃಷ್ಣ ಕೊಡ್ತಾ ಇದ್ದಾರೆ ಅಲ್ವಾ. ನಾವು 10ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ,
ಏನಂತ ತಿಳ್ಕೊಂಡು ನಮ್ಗೆ ಕೃಷ್ಣ ಏನ್ ಹೇಳಿದ್ರು? ಹರಿ ಕೃಷ್ಣ. 10ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ರು? ಕೃಷ್ಣ ಏನ್ ಮಾಡ್ತಾರೆ ಅಂತ ಹೇಳಿದ್ರು? ತೇಷಾಂ ಹಾ ಹೇಳಿ ಕವಿತಾ ಮಾತೆ. युक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते. ಅಲ್ವಾ? ಸೊ ಕೃಷ್ಣ ಏನ್ ಹೇಳಿದ್ರು? ನಾನು ಬುದ್ಧಿಯನ್ನ ಕೊಡ್ತೀನಿ, ನನ್ನ ಬಳಿಗೆ ಬೇಕಾಗಿರೋ ಬರ್ಲಿಕ್ಕೆ ಅಗತ್ಯವಾಗಿರುವಂತಹ ಬುದ್ಧಿಯನ್ನ ನಾನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ನಮ್ಗೆ ಭಗವಂತನೇ ನಮ್ಗೆ ಆ ಜ್ಞಾನವನ್ನ ಅವರು ನಮ್ಗೆ ಕೊಡ್ಬೇಕು ಅಲ್ವಾ? ಸ್ಮರಣೆ ಅಲ್ವಾ? ನೋಡಿ ನಮ್ಗೆ ಇವಾಗ ಎಲ್ಲರಿಗೂ ಸಹ ಸ್ಮರಣೆ ಇದೆಯಾ? ನಮ್ಗೆ ಹಿಂದಿನ ಜನ್ಮದ ಬಗ್ಗೆ ನಮ್ಗೆ ಗೊತ್ತಾ? ಅಥವಾ ಹಿಂದಿನ ಜನ್ಮ ಬೇಡ, ನಮ್ಗೆ ಇವತ್ತಿನ ದಿವಸ ಬೆಳಗ್ಗೆ ಏನ್ ಮಾಡಿದೀವಿ ಅಥವಾ ಈ ವಾರದಲ್ಲಿ ಏನ್ ಮಾಡಿದೀವಿ ಅದೆಲ್ಲನೂ ನಮ್ಗೆ ಜ್ಞಾಪಕ ಇದೆಯಾ? ಇರಲ್ಲ ಮಾತಾಜಿ, ಇಲ್ಲ ಅಲ್ವಾ? ಸೊ ಇವಾಗ ನಮ್ಗೆ ಎಷ್ಟು ಜ್ಞಾಪಕ ಬರ್ಲಿಕ್ಕೆ ನಮ್ಗೆ ಭಗವಂತನಿಂದ ನಾವು ಕೃಪೆಯನ್ನ ಪಡೆದಿದೀವೋ ಅಷ್ಟು ಮಾತ್ರ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇವಾಗ ನೋಡಿ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಯಾವ್ದೋ ಒಂದು ಶ್ಲೋಕ ಹೇಳ್ಬೇಕು ಅಂತ ನನಗೆ ನನಗೆ ಗೊತ್ತು ಅಂತ ನಾವು ಅನ್ಕೋತಾ ಇರ್ತೀವಿ, ಆದ್ರೆ ಅದು ಗಂಟ್ಲಲ್ಲಿರತ್ತೆ, ಬಾಯಿ ತನಕ ಬಂದಿರತ್ತೆ, ಹೊರಗಡೆನೆ ಬರೋದಿಲ್ಲ ಅಲ್ವಾ? ಸೊ ಭಗವಂತನ ಅನುಗ್ರಹ ಇಲ್ದಲೇ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾವು ಅದಕ್ಕೆ ಜಂಬ ಕೊಚ್ಕೊಳೋ ಹಾಗೆ ಇಲ್ಲ, ನಾನೆಲ್ಲಾ ಹೇಳ್ತೀನಿ, ನನ್ಗೆಲ್ಲಾ ಗೊತ್ತು ಅಂತ ಇಲ್ಲ. ಭಗವಂತ ಅನುಗ್ರಹ ಮಾಡಿದ್ರೆ ಅಷ್ಟೇನೆ ಅದು ಪ್ರಕಟಗೊಳ್ಳುತ್ತೆ, ಇಲ್ಲ ಅಂತಂದ್ರೆ ಅದು ಪ್ರಕಟಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿ ಇವಾಗ ನಾವೆಲ್ಲ ನಾವು ಭಗವಂತನ ಮಕ್ಕಳು ಅಂತ ನಾವು ಸ್ಮರಣೆಯಲ್ಲಿ ಇಟ್ಕೊಂಡಿದೀವ? ನಾವು ಭಗವಂತನ ಶಾಶ್ವತ ಸೇವಕರು ಅಂತ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿದೀವ? ಇಲ್ಲ ಅಲ್ವಾ? ನಾವೆಲ್ಲ ಮರ್ತು ಹೋಗಿದೀವಿ. ಯಾಕೆ ಮರ್ತು ಹೋಗಿದೀವಿ? ಮಾಯಲ್ಲಿದೀವಲ್ಲ ಮಾತಾಜಿ, ಇಂದ್ರಿಯಗಳು ನಾವೇ ಇಚ್ಛೆಯನ್ನ ಪಟ್ಟಿದ್ದು ಅಲ್ವಾ? ನಾವ್ ಇವಾಗ ಒಡೆಯರಾಗ್ಬೇಕು ಅಂತ ಇಚ್ಛೆ ಪಟ್ಟಾಗ, ನನ್ನ ಸೇವಕ ಅಂತ ಭಾವನೆಯಲ್ಲಿದ್ದಾಗ ನಾನು ಒಡೆತನವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರನೇ ನಮ್ಗೆ ಭಗವಂತ ಮರೆಸಿದ್ದಾರೆ ಅವ್ರು ನಮ್ಗೆ ಅಲ್ವಾ? ನಮ್ಗೆ ಯೂಶಲಿ ಏನಿದು ಮರವು ಅಂದ್ರೆ ನಮ್ಗೆ ನೆಗೆಟಿವ್ ಅಂತ ಅನ್ಸುತ್ತೆ ಅಲ್ವಾ? ಸೊ ಈ ಮರವು ಅನ್ನೋದು ನಮ್ಗೆ ಒಳ್ಳೇದು ಕೂಡ ಅಲ್ವಾ? ನಾವೆಲ್ಲ ಹಿಂದಿನ ಜನ್ಮದ್ದು ಎಲ್ಲಾ ಜ್ಞಾಪಕ ಇಟ್ಕೊಂಡಿದ್ರೆ ಭಗವಂತ ಅದನ್ನೆಲ್ಲ ಜ್ಞಾಪಕ ಬರೋ ತರ ನಮ್ಗೆ ಮಾಡಿದ್ರೆ ನಾವು ಸಂತೋಷವಾಗಿ ಬದುಕ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ನಾವು ನೋಡಿದೀವಲ್ವಾ ಇವಾಗ ಎಷ್ಟೊಂದ್ ಜನಕ್ಕೆ ಅಂದ್ರೆ ಎಲ್ಲರಿಗೂ ಹಿಂದಿನ ಜನ್ಮದ ಸ್ಮರಣೆ ಇಲ್ಲ, ಕೆಲವು ಜನಗಳಿಗೆ ಹಿಂದಿನ ಜನ್ಮದ ಸ್ಮರಣೆ ಇರುತ್ತಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಲ್ವಾ? ಯಾಕಂದ್ರೆ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಗಂಡ ಯಾರು, ಮಕ್ಳು ಯಾರು, ಅವ್ರು ಎಲ್ಲಿ ವಾಸ ಮಾಡಿದ್ರು, ಅವ್ರು ಯಾವ ತರ ಇದ್ರು ಎಲ್ಲಾನು ಜ್ಞಾಪಕ ಬರ್ತಿರತ್ತೆ. ಅವ್ರಿಗೆ ಈ ಜನ್ಮವನ್ನ ಅವರು ಅನುಭವಿಸ್ಲಿಕ್ಕೆನೆ ಸಾಧ್ಯ ಇಲ್ಲ. ಅದಕ್ಕೇನೆ ಈ ಮರವು ಅನ್ನೋದು ಸಹ ಭಗವಂತನ ಅನುಗ್ರಹ, ಅದು ಭಗವಂತ ನಮ್ಗೆ ಕೊಟ್ಟಿರುವಂತಹ ವರ ಅಲ್ವಾ? ಮತ್ತೆ ಭಗವಂತ ನಮ್ಗೆ ಇನ್ನ ಏನ್ ಮರವು ಕೊಟ್ಟಿದ್ದಾನೆ? ನಾವು ಭಗವಂತನ ಶಾಶ್ವತ ಸೇವಕರು, ನಾವು ಭಗವಂತನ ಭಕ್ತರು. ನಮ್ಮ ನಿಜವಾದ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಅನ್ನೋದನ್ನ ಅವ್ರು ಮರೆಸಿದ್ದಾರೆ. ಯಾಕಂದ್ರೆ ನಾವೇ ಇಚ್ಛೆ ಪಟ್ವಿ, ಕೃಷ್ಣ ನಾನ್ ನಿನ್ನನ್ನ ಮರ್ತು ಹೋಗ್ಬೇಕು, ನಾನು ಒಡೆತನವನ್ನ ಅನುಭವಿಸ್ಬೇಕು, ನಾನು ಈ ಇಂದ್ರಿಯಗಳ ಸುಖವನ್ನ ಅನುಭವಿಸ್ಬೇಕು ಅಂತ ನಾವು ಇಚ್ಛೆ ಪಟ್ಟಿದ್ದಕ್ಕೆ ಭಗವಂತ ಏನ್ ಮಾಡಿದ್ರು? ನಮ್ಗೆ ಮರವನ್ನ ಕೊಟ್ರು. ಸರಿ, ನೀನು ನಿನ್ನ ಶಾಶ್ವತ ಸ್ಥಾನ ಏನಿದೆ ಅದನ್ನ ಮರಿ ಅಂತ ಹೇಳಿದ್ರು ಅಲ್ವಾ? ನಾವ್ ಇವಾಗ ತಮೋ ಗುಣದಲ್ಲಿ ಇದ್ದು ಜೀವನ ಮಾಡಿದ್ರೆ ಏನ್ ಮಾಡ್ತಾರೆ? ನಮ್ಮನ್ನ ಪ್ರಾಣಿಗಳ ಯೋನಿಯಲ್ಲಿ ಹುಟ್ಟಿಸ್ತಾರೆ. ಪ್ರಾಣಿಗಳಲ್ಲಿ ಯೋನಿಯಲ್ಲಿ ಹುಟ್ಟಿಸಿದ್ರೆ ನಮ್ಗೆ ಅದು ಭಗವಂತ ಅಂತ ಒಬ್ನಿದಾನೆ, ಅವನೇ ಎಲ್ಲದರ ಮೂಲ ಅನ್ನೋ ಒಂದು ಜ್ಞಾಪಕ ಶಕ್ತಿನೂ ಸಹ ಅವ್ರು ಬರ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ? ಅಕಸ್ಮಾತ್ ನಾವೇನಾದ್ರೂ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ರು ಸಹ ನಾವ್ ಇವಾಗ ಏನಾದ್ರೂ ಆಫ್ರಿಕಾದ ಕಗ್ಗತ್ತಲ ಖಂಡದಲ್ಲಿ ಏನಾದ್ರೂ ನಾವು ಹುಟ್ರೆ ಅಥವಾ ನೈರೋಬಿಯಾ ಅನ್ನೋ ಕಡೆಯಲ್ಲಿ ಹುಟ್ರೆ ಅಲ್ಲಿ ರಾಮ ಕೃಷ್ಣ ಅನ್ನೋ ಒಂದು ಹೆಸರನ್ನು ಸಹ ನಮ್ಮ ಕಿವಿ ಮೇಲೆ ನಮ್ಗೆ ಬೀಳೋದಿಲ್ಲ ಅಲ್ವಾ? ಸೊ ಭಗವಂತ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಮರೆಸ್ಬಿಡ್ತಾನೆ ಅಲ್ವಾ? ಈಗಾದ್ರೂ ಇಲ್ಲಿ ಭರತ ಭೂಮಿಯಲ್ಲಿ ಹುಟ್ಟಿರೋರೆಲ್ಲರೂ ಸಹ ತುಂಬಾ ಪುಣ್ಯವಂತರು ಅಲ್ವಾ? ಬೇಡ ಅಂತಂದ್ರು ಅಕಸ್ಮಾತ್ ಬೇರೆ ಅನ್ಯ ಧರ್ಮದಲ್ಲಿ ಹುಟ್ಟಿದ್ರು ಸಹ ಅವ್ರ ಫ್ರೆಂಡ್ಸ್ ಹೆಸರಾದ್ರೂ ಕರಿಬೇಕಾಗತ್ತೆ. ರಾಮ ಅಂತ ಹೆಸರಿಟ್ಕೊಂಡಿರ್ತಾರೆ, ಕೃಷ್ಣ ಅಂತ ಹೆಸರಿಟ್ಕೊಂಡಿರ್ತಾರೆ. ಬೇಡ ಅಂದ್ರೂ ಸಹ ಅವರು ಆ ರಾಮ ಕೃಷ್ಣ ಹೆಸರನ್ನ ಅವರು ಕೇಳಿಸ್ಕೋಬೇಕಾಗತ್ತೆ ಅಲ್ವಾ? ಸೊ ಅಂದ್ರೆ ಭಗವಂತ ನಮ್ಗೆ ಬೇಡ ಅಂತ ನಾವು ಎಷ್ಟು ಇಚ್ಛೆನ ಪಡ್ತೀವಿ, ನೀನ್ ಬೇಡ ಅಂತ ನಾವು ಎಷ್ಟು ಡಿಗ್ರಿಯಲ್ಲಿ ಅನ್ಕೋತೀವೋ ಭಗವಂತ ಅಂತಹ ಜಾಗದಲ್ಲಿ ನಮ್ಮನ್ನ ಹುಟ್ಟೋ ತರ ಮಾಡ್ತಾರೆ. ನಮ್ಗೆ ರಾಮ ಕೃಷ್ಣ ಅನ್ನೋ ಹೆಸರು ಸಹ ನಮ್ಮ ಕಿವಿಗೆ ಬೀಳ್ಕೊಡುದು, ಆತರ ಒಂದು ವ್ಯವಸ್ಥೆನ ನಮ್ಗೆ ಮಾಡಿ ಕೊಡ್ತಾರೆ. ಸೊ ಇದೆಲ್ಲವೂ ಸಹ ಸ್ಮರಣೆ, ಜ್ಞಾನ, ಮರೆವು ಎಲ್ಲವೂ ಸಹ ಭಗವಂತ ಹೇಳ್ತಾ ಇದಾರೆ, ಅವೆಲ್ಲವೂ ಸಹ ನನ್ನಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ವಿಷಯವನ್ನ ನಮ್ಗೆ ತಿಳಿಸಿಕೊಡ್ತಾ ಇದಾರೆ. ನಮ್ಗೆ ಜ್ಞಾನ, ನಿಜವಾದ ಜ್ಞಾನ ನಾವು ಈ ಏನ್ ಯೂನಿವರ್ಸಿಟಿ ಇದೆ ಅಲ್ಲಿಂದ ನಾವು ಕಲ್ತ್ಕೋತಾ ಇಲ್ಲ ಅಲ್ವಾ? ನಾವು ನಿಜವಾದ ಜ್ಞಾನವನ್ನ ನಾವು ಕಲ್ತ್ಕೋಬೇಕು ಅಂತಂದ್ರೆ ಅದು ಅಪೌರುಷೇಯ ಗ್ರಂಥದಿಂದನೇ ನಾವು ಕಲ್ತ್ಕೋಬೇಕು, ಅದು ಭಗವಂತನಿಂದನೇ ಬಂದಿರ್ಬೇಕು ಅಲ್ವಾ? ನಮ್ಗೆ ಭಗವಂತ ಏನನ್ನ ಕೊಟ್ಟಿದ್ದಾರೆ? ಸೃಷ್ಟಿಯನ್ನ ಮಾಡಿ ಆಯ್ತು ಹೇಗೋ ಜೀವನ ಮಾಡ್ಕೊಳ್ಳಿ ಅಂತ ನಮ್ಗೆ ಕೊಟ್ಟಿಲ್ಲ. ಅವ್ರು ನಮ್ಗೆ ಅದ್ರ ಜೊತೆ ನಮ್ಗೆ ಒಂದು ಚಿಕ್ಕ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ, ಅವರು ಮ್ಯಾನ್ಯುಯಲ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ?
ಕೈಪಿಡಿಯನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಗೆ ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ವೇದಗಳನ್ನ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಆ ವೇದಗಳ ಕರ್ತೃ ನಾನೇ ಅದನ್ನ ಅವರು ವೇದವ್ಯಾಸರಾಗಿ ಅವರು ಅದನ್ನ ಬರ್ದಿದ್ದಾರೆ, ನಮ್ಗೆ ಬರವಣಿಗೆ ರೂಪದಲ್ಲಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಆ ವೇದಗಳನ್ನ ಸರಿಯಾಗಿ ತಿಳ್ಕೊಂಡ್ರವ್ರು ಭಗವಂತನೇ. ಆ ವೇದಗಳನ್ನ ತಿಳ್ಕೊಂಡ್ಮೇಲೆ ನಾವೇನನ್ನ ಅರ್ಥ ಮಾಡ್ಕೋಬೇಕು, ವೇದಗಳನ್ನ ನಾವು ಪರಿಪೂರ್ಣವಾಗಿ ತಿಳ್ಕೊಂಡಿದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ನಾವೇನನ್ನ ಅರ್ಥ ಮಾಡ್ಕೋಬೇಕು ವೇದಗಳನ್ನ ಓದಿದ್ಮೇಲೆ? ಹೇಗೆ ಭಗವಂತ ಹೇಳಿದಾರ ಅದೇ ರೀತಿ ನಾವು ಇದ್ ಮಾಡ್ಕೋಬೇಕು, ಅಂದ್ರೆ ನಮ್ಮ ಅಭ್ಯಾಸವನ್ನ ಮಾಡ್ಬೇಕು. ಮತ್ತೆ ನಾವ್ ಏನನ್ನ ತಿಳ್ಕೊಬೇಕು ಅಂತಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ನಾವು ತಿಳ್ಕೊಬೇಕು. ನಾವು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳಿಲ್ಲ, ನಾನೇ ದೇವ್ರು ಅಂತ ತಿಳ್ಕೊಂಡ್ಬಿಟ್ರೆ ನಾವ್ ವೇದಗಳನ್ನ ತಿಳ್ಕೊಂಡಿಲ್ಲ ಅಂತ. ಈಗ ಮಾಯಾವಾದಿಗಳ ತೊಂದ್ರೆ ಅದೇನೇನೆ. ಈಗ ನೋಡಿ, ಮಾಯಾವಾದಿಗಳು ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅವ್ರು ಇದ್ದಾರೆ, ಆದ್ರೆ ಅಲ್ಲಿ ಏನ್ ತೊಂದರೆ ಆಗ್ತಾ ಇದೆ? ಅವರು ತಮ್ಮನ್ನ ತಾವ್ರು ದೇವ್ರು ಅಂತ ಅವರು ಅಂದ್ರೆ ಅವ್ರು ಭಾವಿಸ್ತಾ ಇದ್ದಾರೆ ಅಲ್ವಾ. ನಾವಿವಾಗ ಮಾಯೆಗೆ ಒಳಗಾಗಿದ್ದೀವಿ, ನಾವ್ ಈ ದೇಹವನ್ನ ಬಿಟ್ಟಿದ ತಕ್ಷಣ ನಾವು ದೇವರಾಗ್ಬಿಡ್ತೀವಿ ಅಲ್ವಾ, ಮತ್ತೆ ದೇವರಲ್ಲಿ ಒಂದಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರು ತಪ್ಪು ಮಾಹಿತಿಯನ್ನ ಅವರು ಪಡ್ಕೊಂಡಿದ್ದಾರೆ ಅಲ್ವಾ. ಯಾಕೆ ಅಂತಂದ್ರೆ ಅವರು ಮುಂದೆ ಪ್ರಭುಪಾದರು ಹೇಳ್ತಾರೆ, ಯಾಕೆ ಆತರ ಅವರು ವೇದಗಳನ್ನ ಓದಿದ್ರು ಸಹ ಆ ಜ್ಞಾನ ಏನನ್ನ ಪಡ್ಕೋಬೇಕು ಅದನ್ನ ಪಡ್ಕೋತಿಲ್ಲ. ಯಾಕೆ ಅಂತಂದ್ರೆ ಅವರು ಹಂದಿಗಳ ತರ ಅವರು ಓದ್ತಾ ಇದ್ದಾರೆ ಅಂತ ಪ್ರಭುಪಾದರು ಹೇಳ್ತಾರೆ. ಕೇಳಲಿಕ್ಕೆ ತುಂಬಾ ಕಠಿಣ ಅನ್ಸುತ್ತೆ, ಆದ್ರೆ ಪ್ರಭುಪಾದರು ಅದೇ ತರ ಹೇಳ್ತಾರೆ. ಅವ್ರ ಇವಾಗ ಜ್ಞಾನ ಪಡ್ಕೊಳ್ಲಿಕ್ಕೆ ಅವರು ವೇದಗಳನ್ನ ಓದ್ತಾ ಇದ್ದಾರೆ. ವೇದಗಳನ್ನ ಬರ್ದಿರೋರು ಯಾರು? ಕೃಷ್ಣ. ಆದ್ರೆ ವೇದಗಳನ್ನ ಓದಿದ್ರು ಸಹ ಅವ್ರಿಗೆ ಏನನ್ನ ಅರ್ಥ ಮಾಡ್ಕೋಬೇಕು, ಆ ವಸ್ತುಸ್ಥಿತಿಯನ್ನ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಗೆ ಓದ್ತಾ ಇದಾರೆ ವೇದಗಳನ್ನ ಅಂದ್ರೆ ಹಂದಿಗಳ ತರ ಓದ್ತಾ ಇದ್ದಾರೆ. ಹಾಗಾದ್ರೆ ನಾವ್ ಹೇಗೆ ಓದ್ಬೇಕು, ನಾವು ಜ್ಞಾನವನ್ನ ಹೇಗೆ ಪಡ್ಕೋಬೇಕು ಅಂತ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, 4ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಹೇಗೆ ನಾವು ಜ್ಞಾನವನ್ನ ಪಡ್ಕೋಬೇಕು. ಗುರು ಪರಂಪರೆಯಿಂದ ಗುರು ಪರಂಪರೆಯಲ್ಲಿ ತಿಳ್ಕೊಬೇಕು. ಮತ್ತೆ ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೊಂದು ಶ್ಲೋಕ ಸಹ ಇದೆಯಲ್ಲ, ಯಾರು ಜ್ಞಾಪಿಸ್ಕೋತೀರಾ? ಹರೇ ಕೃಷ್ಣ. ತದ್ವಿಧಿ ಪ್ರಣಿಪಾತ ಪರಿಕೃಷ್ಣೇನ ಉಪದೇಕ್ಷಂತಿ ತೇ ಜ್ಞಾನ ತತ್ವದರ್ಶಿನ ದರ್ಶನ ಅಲ್ವಾ. ಸೊ ನಾವು ವಿನಮ್ರವಾಗಿ ಪ್ರಶ್ನೆ ವಿನಮ್ರರಾಗಿರ್ಬೇಕು, ಗುರುಗಳಿಗೆ ಸೇವೆಯನ್ನ ಮಾಡ್ಬೇಕು. ಅವಾಗ ಅಷ್ಟೇ ನಾವು ಆ ಜ್ಞಾನವನ್ನ ನಾವು ನಿಜವಾದ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ. ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಭಗವದ್ಗೀತೆನೋ ಭಾಗವತ ಬುಕ್ ಅಥವಾ ವೇದಗಳನ್ನ ಇಟ್ಕೊಂಡು ಓದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೇನೆ ನಾವು ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಯಾರಾದ್ರೂ ವೇದಗಳನ್ನ ಓದಿದ್ಮೇಲೆ ಅದು ವೇದಗಳ ಕೊನೆಯಲ್ಲಿ ಅವ್ರು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಭಗವಂತನನ್ನ ತಿಳ್ಕೋಬೇಕು ಅಲ್ವಾ. ನಾನೇ ದೇವ್ರು ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಅಂತ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವರು ವೇದಗಳನ್ನ ತಿಳ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ ವೇದಾಂತದ ಕರ್ತೃ ನಾನೇ, ವೇದಗಳನ್ನ ತಿಳಿದವನು ನಾನೇ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಜೀವನ ಮಾಡ್ಲಿಕ್ಕೆ ಏನೆಲ್ಲಾ ಬೇಕು ಅದೆಲ್ಲವನ್ನ ಕೊಟ್ಟಿದ್ದಾನೆ. ನೀವ್ ಇನ್ನ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಇವಾಗ ಬರೀ ಮನುಷ್ಯ ಮಾತ್ರ ಸಂತೋಷವಾಗಿದ್ದಾನೆ ಅಂತ ಅಲ್ಲ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಒಂದು ದೇಹವನ್ನ ಪಡ್ಕೊಂಡ್ರು ಆ ದೇಹ ಎಷ್ಟು ಪರಿಪೂರ್ಣವಾಗಿ ಭಗವಂತ ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಆ ದೇಹದಲ್ಲಿ ಇರುವಂತಹ ಆತ್ಮ ಸಂತೋಷವಾಗಿ ಜೀವನ ಮಾಡುತ್ತೆ. ನೋಡಿ, ಒಂದು ಇರುವೆಯನ್ನ ಸೃಷ್ಟಿ ಮಾಡಿದ್ರೆ ಆ ಭಗವಂತ ಆ ಇರುವೆಯ ಶರೀರದಲ್ಲಿ ಆ ಆತ್ಮ ಏನೆಲ್ಲಾ ಸಂತೋಷ ಪಡ್ಬೇಕೋ ಅದನ್ನೆಲ್ಲ ಪಡ್ಲಿಕ್ಕೆ ಬೇಕಾಗಿರೋದೆಲ್ಲವನ್ನ ಕೊಟ್ಟಿದ್ದಾನೆ. ನೋಡಿ, ಒಂದು ಚಿಕ್ಕ ಒಂದು ಏನು ಸಕ್ಕರೆ ತುಂಡಾದ್ರೆ ಸಾಕು ಅಲ್ವಾ, ಆ ಕ್ಯೂಬ್ ಆದ್ರೆ ಸಾಕು, ಆ ಇರುವೆ ಸಂತೋಷವಾಗಿರುತ್ತೆ ಅಲ್ವಾ. ಅದೇ ಆನೆಯ ಶರೀರಕ್ಕೆ ಅದಕ್ಕೆ ಟನ್ಗಟ್ಲೆ ಆಹಾರ ಬೇಕು, ಭಗವಂತ ಅದನ್ನ ಅವರು ಒದಗಿಸಿ ಕೊಡ್ತಾರೆ. ಸೊ ಅದು ಪರಿಪೂರ್ಣವಾಗಿರೋ ಒಂದು ಶರೀರವನ್ನ ಕೊಟ್ಟಿದ್ದಾರೆ. ನಮ್ಗೆ ಅನ್ಸುತ್ತೆ ಅದು ಅಂದ್ರೆ ಅದು ಸಂತೋಷವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ರಾಶಿಯು ಸಂತೋಷವಾಗಿ ಪರಿಪೂರ್ಣವಾಗಿ ಜೀವನ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಆ ತರ ಅವರು ಸೃಷ್ಟಿಯನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮರವು ಬಗ್ಗೆ ನಾವು ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಭಗವಂತ ಆ ಸ್ಮರಣೆ ಮರುವು ಅದನ್ನ ನಮ್ಗೆ ಅದು ಭಗವಂತನಿಂದ ಅನುಗ್ರಹಿತವಾಗಿರೋದು ಅಂತ ನಾವು ಭರತ ಮಹಾರಾಜನ ನಿದರ್ಶನದಿಂದ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಭರತ ಮಹಾರಾಜ ಅವರು ನಮಗ್ ಗೊತ್ತಿರೋ ಹಾಗಿನ ಸಾವಿನ ಸಮಯದಲ್ಲಿ ಅವರು ಯಾವ ಪ್ರಜ್ಞೆಯಲ್ಲಿ ಅವ್ರು ಯಾವ ಭಾವದಲ್ಲಿ ಅವ್ರ ಜೀವನವನ್ನ ಬಿಟ್ರು, ಅವರು ಜಿಂಕೆಯನ್ನೇ ಜ್ಞಾಪಿಸ್ಕೊಂತ ಅವರು ಸ್ಮರಣೆಯನ್ನ ಮಾಡ್ತಾ ಜೀವನವನ್ನ ಅಂದ್ರೆ ದೇಹವನ್ನ ಬಿಟ್ಟಿದ್ದಕ್ಕೆ ಅವ್ರಿಗೆ ಜಿಂಕೆಯ ಶರೀರವೇ ಸಿಕ್ತು ಅಲ್ವಾ. ಆದ್ರೆ ಅವರು ಜಿಂಕೆಯ ಶರೀರವನ್ನ ಸಿಕ್ಕಿದಾಗ ಭಗವಂತನಿಂದ ಅವರು ಅನುಗ್ರಹಿತರಾಗಿದ್ರು. ಯಾಕೆ ಅಂತಂದ್ರೆ ಅವರು ಭಾವ ಹಂತದಲ್ಲಿದ್ರು ಅಲ್ವಾ. ನಮೇ ಭಕ್ತ ಪ್ರಣಶ್ಯತಿ, ಭಗವಂತನ ಭಕ್ತಿ ಮಾರ್ಗದಲ್ಲಿ ಯಾರು ಬರ್ತಾರೋ ಅವ್ರ ಯಾವತ್ತೂ ಸಹ ಅವರು ಏನು ಹೀನಾಯ ಸ್ಥಿತಿಗೆ ಅವರು ಬರೋದಿಲ್ಲ. ಭಗವಂತ ಅವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೇನೆ ಅವ್ರಿಗೆ ಒಂದು ಜಿಂಕೆಯ ಶರೀರ ಸಿಕ್ಕಿದಾಗ್ಲೂ ಸಹ ಅವ್ರಿಗೆ ಏನನ್ನ ಸ್ಮರಣೆಯನ್ನ ಕೊಟ್ಟಿದ್ರು ಭಗವಂತ,
ಭರತ ಮಹಾರಾಜನಿಗೆ ಏನು ಸ್ಮರಣೆಯನ್ನ ಕೊಟ್ಟಿದ್ರು? ಅವ್ರ ಹಿಂದಿನ ಜನ್ಮ ನೆನಪನ್ನ ಕೊಟ್ಟಿದ್ರು ಮಾತಾಜಿ. ಅಲ್ವಾ, ಹಿಂದಿನ ಜನ್ಮದ ನೆನಪನ್ನ ಕೊಟ್ಟಿದ್ರು. ಅದಕ್ಕೆ ಜಿಂಕೆ ಆಗಿದ್ರು ಸಹ ಯಾವ ತರ ಜೀವನವನ್ನ ಮಾಡಿದ್ರು ಭರತ ಮಹಾರಾಜ? ಜಿಂಕೆಯ ಶರೀರವನ್ನ ಪಡೆದಿದ್ರು ಸಹ ಯಾವ ತರ ಜೀವನವನ್ನ ಮಾಡಿದ್ರು ಅವರು? ಅವ್ರ ಆಶ್ರಮದ ಹತ್ರ ಇದ್ದು ಆ ಭಕ್ತಿ ಶ್ರವಣ ಮಾಡ್ತಾ ಇದ್ರು. ಅಲ್ವಾ, ಋಷಿ ಮುನಿಗಳ ಆಶ್ರಮದ ಹತ್ರನೇ ವಾಸ ಮಾಡ್ತಾ ಇದ್ರು. ಋಷಿ ಮುನಿಗಳು ಏನು ಆ ಭಗವಂತನ ಆ ಶ್ರವಣ ಅಂದ್ರೆ ಅದು ಏನು ಅವರು ಕೀರ್ತನೆಯನ್ನ ಮಾಡ್ತಾ ಇದ್ರು, ಅದನ್ನ ಶ್ರವಣ ಮಾಡ್ತಾ ಇದ್ರು ಅಲ್ವಾ. ಮತ್ತೆ ಅವರು ಆ ಹಸಿ ಹುಲ್ಲನ್ನು ಸಹ ತಿಂತಾ ಇರ್ಲಿಲ್ಲ ಅಲ್ವಾ. ಜಿಂಕೆ ಶರೀರವನ್ನ ಹೊಂದಿದಾಗ ಹಸಿ ಹುಲ್ಲನ್ನು ತಿಂತಾ ಇಲ್ಲ, ಬರೇ ಒಣಗಿದ ಹುಲ್ಲನ್ನ ಮಾತ್ರ ತಿಂತಾ ಇದ್ರು ಅಲ್ವಾ. ಸೊ ಇಂತಹ ಒಂದು ನೆನಪಿನ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಹೇಗಾಯ್ತು ಅಂದ್ರೆ ಬರ್ಲಿಕ್ಕೆ ಹೇಗಾಯ್ತು ಅವ್ರಿಗೆ? ಭಗವಂತನ ಅನುಗ್ರಹದಿಂದ ಅಲ್ವಾ. ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಮತ್ತೆ ಅವರು ಜಡಭರತನ ದೇಹವನ್ನ ಪಡೆದಾಗ್ಲೂ ಸಹ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಅವರು ಜಿಂಕೆಯ ಜನ್ಮವನ್ನ ಅನುಭವಿಸ್ಬೇಕಾಯ್ತು. ಯಾಕೆ ಆ ಜಿಂಕೆಯ ಜನ್ಮವನ್ನ ಅನುಭವಿಸ್ಬೇಕಾಗಿತ್ತು? ಪ್ರತಿಯೊಂದು ಸಹ ಅವ್ರಿಗೆ ಜ್ಞಾಪಕದಲ್ಲಿ ಅವ್ರಿಗೆ ಇತ್ತು ಅಲ್ವಾ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿ ಮಾತಾಜಿ ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಅಂತಹ ಪ್ರವಿಷ್ಟ ಶಾಂತ ಜನಾನಾಂ, ಜೀವಿಯು ತನ್ನ ಈಗಿನ ದೇಹವನ್ನು ಬಿಡುತ್ತಲೇ ಅದನ್ನು ಮರೆತು ಬಿಡುತ್ತಾನೆ. ಆದರೆ ಪರಮಪ್ರಭುವಿನಿಂದ ಪ್ರೇರಿತನಾಗಿ ತನ್ನ ಕೆಲಸವನ್ನು ಮತ್ತೆ ಪ್ರಾರಂಭಿಸುತ್ತಾನೆ. ಅವನು ಮರೆತರೂ ಅವನ ಹಿಂದಿನ ಜನ್ಮವನ್ನ ಎಲ್ಲಿ ಮುಗಿಸಿದನೋ ಅಲ್ಲಿಂದ ತನ್ನ ಕೆಲಸವನ್ನು ಮುಂದುವರಿಸುವಂತೆ ಪ್ರಭುವು ಅವನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಹೀಗೆ ತನ್ನ ಹೃದಯದಲ್ಲಿ ನೆಲೆಸಿರುವ ಪರಮಪ್ರಭುವಿನ ಆದೇಶದಂತೆ ಜೀವಿಯು ಈ ಜಗತ್ತಿನಲ್ಲಿ ಸುಖವನ್ನೋ ಕಷ್ಟವನ್ನೋ ಪಡುತ್ತಾನೆ. ಅಷ್ಟೇ ಅಲ್ಲ, ವೇದಗಳನ್ನ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನ ಭಗವಂತನಿಂದ ಪಡೆಯುತ್ತಾನೆ. ವೇದದ ಜ್ಞಾನವನ್ನ ತಿಳಿದುಕೊಳ್ಳಬೇಕೆಂದು ನಿಜವಾಗಿ ಮನುಷ್ಯನಿಗೆ ಶ್ರದ್ಧೆ ಇದ್ದರೆ ಕೃಷ್ಣನು ಅಗತ್ಯವಾದ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ವೇದದ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಲು ಅವನು ಏಕೆ ಇಷ್ಟಪಡುತ್ತಾನೆ? ಏಕೆಂದರೆ ಕೃಷ್ಣನನ್ನು ತನ್ನ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಜೀವಿಗೆ ಅಗತ್ಯ. ವೇದ ಸಾಹಿತ್ಯವು ಇದನ್ನು ದೃಢಪಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಜ್ಯೋತಿ ಮಾತಾಜಿ, ಧನ್ಯವಾದಗಳು ಅಲ್ವಾ. ಸೊ ನೋಡಿ, ಇಲ್ಲಿ ನಮ್ಗೆ ನಾವಿನ್ನ ಇದಕ್ಕಿಂತ ಮುಂಚೆನೂ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಾವು ನಮ್ಮ ಆತ್ಮ ಅಂದ್ರೆ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋದಾಗ ಏನಾಗತ್ತೆ? ಸೊ ನಮ್ಮ ಹಿಂದಿನ ಜನ್ಮದ ಕಲ್ಪನೆಗಳನ್ನೆಲ್ಲ ಮನಸ್ಸು ಎತ್ಕೊಂಡು ಮುಂದಿನ ದೇಹಕ್ಕೆ ಹೋಗುತ್ತೆ ಅಲ್ವಾ. ಆದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನ್ ಆಸೆ ಪಟ್ಟಿದೀವಿ ಅಂತ ಅಂದ್ಬಿಟ್ಟು ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ಆದ್ರೆ ಭಗವಂತ ಅವರು ನಮ್ಮ ಜೊತೆನೆ ಅವರು ಪರಮಾತ್ಮನಾಗಿದ್ದಾರೆ, ಆತ್ಮದ ಜೊತೆಯಲ್ಲೇನೆ ಅವರು ಪರಮಾತ್ಮನಾಗಿದ್ದಾರೆ. ಅವರು ನಮ್ಗೆ ಆ ಜ್ಞಾಪಕ ಶಕ್ತಿಯನ್ನ ಕೊಡ್ತಾರೆ. ಅವ್ರಿಗೆ ನಮ್ಗೆ ಸರಿಯಾದ ಅದರದ್ದು ವಾತಾವರಣ ಸಿಕ್ಕಿದಾಗ ನಮ್ಗೆ ಜ್ಞಾಪಕ ಬರುತ್ತೆ. ಇದು ನನ್ಗೆ ಆಸೆ ಇತ್ತಲ್ಲ, ಇದನ್ನ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆ ಒಳಗಿನಿಂದ ನಮ್ಗೆ ಭಗವಂತ ನಮ್ಗೆ ಆ ಚೈತ್ಯ ಗುರುವಾಗಿ ನಮ್ಗೆ ಅವರು ಜ್ಞಾಪಕ ಶಕ್ತಿಯನ್ನ ಕೊಡ್ತಾರೆ. ಮತ್ತೆ ನಮ್ಗೆ ಅದು ನಮ್ಮ ಅದೃಷ್ಟದಲ್ಲಿ ಇದ್ರೆ, ನಮ್ಗೆ ನಮ್ಮ ಕರ್ಮಾನುಸಾರ ನಾವು ಅದನ್ನ ಪಡಿಬೇಕು ಅಂತ ಇದ್ರೆ ಭಗವಂತ ಅದನ್ನ ನಾವು ಅನುಭವಿಸ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ಪ್ರಕೃತಿಯ ಮೂಲಕ ಸಹಾಯ ಮಾಡಿ ಅವರು ನಮ್ಗೆ ಕೊಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೇನನ್ನ ಹೇಳ್ತಾ ಇದಾರೆ ಇಲ್ಲಿ? ಜ್ಞಾನವನ್ನ ನಾನ್ ಕೊಡ್ತೀನಿ ಅಂತ. ನಮ್ಗೇನಾದ್ರೂ ಇವಾಗ ಮನುಷ್ಯ ಜನ್ಮ ಸಿಕ್ಕಿದಾಗ ನಾನು ಯಾಕೆ ಹುಟ್ಟಿದೀನಿ, ನಾನು ಎಷ್ಟು ಒಳ್ಳೆಯವನು, ನಾನು ಏನು ತಪ್ಪನ್ನ ಮಾಡಿಲ್ಲ, ನಾನು ಯಾಕೆ ಕಷ್ಟ ಪಡ್ತಾ ಇದ್ದೀನಿ, ಈ ಸೃಷ್ಟಿಯನ್ನ ಯಾರು ಮಾಡಿದ್ದಾರೆ, ನನಗೆ ಇದೆಲ್ಲವೂ ಎಷ್ಟೆಲ್ಲ ನಾನು ಎಲ್ಲವನ್ನ ಪ್ರಕೃತಿಯಿಂದ ಪಡ್ಕೋತಾ ಇದ್ದೀನಿ, ಇದೆಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಪ್ರಶ್ನೆಗಳನ್ನ ಹಾಕೊಂಡು ಇದಕ್ಕೆಲ್ಲ ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಇಚ್ಛೆಯನ್ನ ಪಟ್ರೆ ಭಗವಂತ ನಮ್ಗೆ ಅವರು ಸರಿಯಾದ ಮಾರ್ಗದರ್ಶನವನ್ನ ನಮ್ಗೆ ಕೊಡ್ತಾನೆ. ಸರಿಯಾದ ಗುರುವನ್ನ ನಮ್ಮ ಬಳಿಗೆ ಅವರು ಕಳಿಸ್ತಾನೆ. ಸೊ ಅಂದ್ರೆ ಅವರು ನಮ್ಗೆ ಆ ವೇದಗಳಲ್ಲಿ ಏನು ಜ್ಞಾನವನ್ನ ಕೊಟ್ಟಿದ್ದಾರೆ, ನಿಜವಾದ ಜ್ಞಾನ ಅಂತ ನಾವೇನ್ ಕರಿತೀವಿ, ಅದನ್ನ ನಮ್ಗೆ ಪಡ್ಕೊಳ್ಲಿಕ್ಕೆ ಭಗವಂತ ನಮ್ಗೆ ಸಹಾಯವನ್ನ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ವೇದದ ಜ್ಞಾನವನ್ನ ತಿಳ್ಕೊಬೇಕು ಅಂತ ನಿಜವಾಗಿ ಮನುಷ್ಯನಿಗೆ ಶ್ರದ್ಧೆ ಇದ್ರೆ ಕೃಷ್ಣ ಏನ್ ಮಾಡ್ತಾರೆ? ಅದಕ್ಕೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ಅವನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು ಬರೇ ಈ ಇಂದ್ರಿಯ ತೃಪ್ತಿಯನ್ನ ಮಾಡ್ಕೊಳ್ಳೋದನ್ನ ನಾವು ನಿಲ್ಲಿಸಿ ಒಂದು ಕ್ಷಣ ನಾವು ಏನ್ ಮಾಡ್ಬೇಕು? ಅತತ್ವ ಬ್ರಹ್ಮ ಜಿಜ್ಞಾಸು ಅಲ್ವಾ. ನಾನ್ ಯಾರು ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕು. ಇದು ತನ್ನ ಮಟ್ಟಿಗೆ, ಯಾಕಂದ್ರೆ ನಾವು ಮನುಷ್ಯನಾಗಿ ಇದ್ದಾಗ ನಮ್ಗೆ ಭಗವಂತ ಒಂದು ಆಹಾರ, ಭಯ, ನಿದ್ರಾ, ಮೈಥುನ ಇದನ್ನ ಬಿಟ್ಟು ನಮ್ಗೆ ಇನ್ನ ಒಂದು ಎಕ್ಸ್ಟ್ರಾ ಒಂದು ವರವನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ ನಮ್ಗೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾರೆ, ನಮ್ಗೆ ಯೋಚನಾ ಶಕ್ತಿಯನ್ನ ಕೊಟ್ಟಿದ್ದಾರೆ ಅಲ್ವಾ. ನಮ್ಗೆ ಆ ತರ್ಕ ಮಾಡುವಂತಹ ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಆ ಭಗವಂತ ಏನು ಈ ಬುದ್ಧಿಯನ್ನ ಕೊಟ್ಟಿದ್ದಾನೆ
ಅದನ್ನ ನಾವು ಇನ್ನ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಲಿಕ್ಕೆ ನಾವು ಉಪಯೋಗಿಸ್ತಾ ಇದೀವಿ. ಆದ್ರೆ ನಾವ್ ಇದನ್ನ ನಾವು ಮಾಡ್ಕೊಡ್ದು, ನಾವು ಅಥತೋ ಬ್ರಹ್ಮ ಜಿಜ್ಞಾಸು, ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕು. ನಾನ್ ಯಾರು, ನನ್ ಇಲ್ಲಿ ನನ್ನ ಇರುವಿಕೆಯ ಉದ್ದೇಶ ಏನು, ನನ್ನ ನಿಜವಾದ ಸ್ಥಾನ ಏನು, ಅದಕ್ಕೆ ನಾವು ಆ ಬುದ್ಧಿಶಕ್ತಿನ ನಾವು ಉಪಯೋಗಿಸ್ಕೋಬೇಕು. ನಾವು ಅವಾಗ ನಮ್ಗೆ ನಿಜವಾದ ಜ್ಞಾನ ಅಂದ್ರೆ ಈ ವೇದದ ಜ್ಞಾನ ನಮ್ಗೆ ಸಿಗೋ ತರ ಭಗವಂತ ನಮ್ಗೆ ಮಾಡ್ತಾರೆ. ಸೊ ಈಗ ನಾವು 12ರಿಂದ 15ನೇ ಶ್ಲೋಕ ತನಕ ನಾವೇನನ್ನ ತಿಳ್ಕೊಂಡ್ವಿ, ಭಗವಂತನ ಮೇಲೆ ನಾವು ಪರಿಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ. ನಾವು ಆ ಗ್ರಹಗಳ ಮಟ್ಟದಲ್ಲಿ ನೋಡಿದ್ರೆ, ಭೂಮಿಯ ಮಟ್ಟದಲ್ಲಿ ನೋಡಿದ್ರೆ, ದೈಹಿಕ ಮಟ್ಟದಲ್ಲಿ ನೋಡಿದ್ರೆ, ದೈಹಿಕದಲ್ಲಿ ಅಂದ್ರೆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರದ ಮಟ್ಟದಲ್ಲಿ ನೋಡಿದ್ರೆ, ಮತ್ತೆ ಆಧ್ಯಾತ್ಮಿಕವಾಗಿ ನೋಡಿದ್ರು ಸಹ ನಮ್ಗೆ ಭಗವಂತನ ಮೇಲೆ ನಾವು ಪರಿಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇವಾಗ ತಿಳ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಇಲ್ಲಿ ಆಕ್ಚುಲಿ ಗ್ರೂಪ್ ಆಕ್ಟಿವಿಟಿ ಇದೆ. ಸೊ ಇವಾಗ ಮಿಕ್ಕಿದ ಶ್ಲೋಕಗಳಿಂದ 5 ಶ್ಲೋಕಗಳನ್ನ ಮುಗಿಸ್ಬಿಟ್ಟು ಇದು ಚರ್ಚೆ ಮಾಡೋಣಂತೆ, ಈ ಗುಂಪಿನ ಗ್ರೂಪ್ ಆಕ್ಟಿವಿಟಿ ಮಾಡೋಣಂತೆ. ಸೊ ಈಗ ನೆಕ್ಸ್ಟ್ ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ವೇದಾಂತದ ಸೂತ್ರದ ಸಾರಾಂಶವನ್ನ ಹೇಳ್ತಾ ಇದಾರೆ ಕೃಷ್ಣ. 16ರಿಂದ 20ನೇ ಶ್ಲೋಕದಲ್ಲಿ ನಮ್ಗೆ ಇವಾಗ ವೇದಗಳ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ನಮ್ಗೆ ನಿಜವಾದ ಜ್ಞಾನ ಸಿಗದೆ ವೇದಗಳಿಂದ. ಆ ವೇದಗಳನ್ನ ಬರ್ದಿರೋರಾದ್ರೂ ಯಾರು, ಕೃಷ್ಣನೇ ಹೇಳ್ತಾ ಇದಾರೆ, ನಾನೇ ಕರ್ತೃ ಅಂತ ಹೇಳ್ತಾ ಇದಾರೆ. ವೇದಗಳನ್ನ ಪರಿಪೂರ್ಣವಾಗಿ ತಿಳ್ಕೊಂಡಿರೋದು ನಾನೇ ಅಂತ ಹೇಳ್ತಾ ಇದಾರೆ. ವೇದಗಳನ್ನ ಯಾರಾದ್ರೂ ಓದ್ಮೇಲೆ ಅರ್ಥ ಮಾಡ್ಕೋಬೇಕಾಗಿರೋದು ನನ್ನನ್ನೇ ಅಂತ ಹೇಳ್ತಾ ಇದಾರೆ. ಭಗವಂತನನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ನಾವೇನ್ ತಿಳ್ಕೊಂಡಿದೀವಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ನಾವು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಳೋ ಆಗಿಲ್ಲ, ನಾವು ಭಗವಂತ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ನಮ್ಗಿಲ್ಲಿ ಈ ವೇದಗಳನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ವೇದಾಂತ ಸೂತ್ರ ಅಂತ ಏನಿದೆ ಅದರ ಸಾರಾಂಶವನ್ನ ನಮ್ಗೆ ಇಲ್ಲಿ ಭಗವಂತ ಅವರೇ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇಡೀ ನಮ್ಗೆ 4 ವೇದಗಳಿದೆ ಅಲ್ವಾ. ಆ ಇಡೀ ವೇದಾಂತದ ಸಾರಾಂಶವನ್ನ ನಮ್ಗೆ ಇಲ್ಲಿ 4 ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 3 ಶ್ಲೋಕಗಳನ್ನ ತ್ರಿಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಇಲ್ಲಿ ನಮ್ಗೆ ಈ 3 ಶ್ಲೋಕಗಳಲ್ಲಿ ಭಗವಂತನ ಸಂಬಂಧ ಜ್ಞಾನವನ್ನ ನಾವು ತಿಳ್ಕೊತಾ ಇದೀವಿ. 19ನೇ ಅಧ್ಯಾಯದಲ್ಲಿ ಅಭಿಧೇಯ ಜ್ಞಾನ ಅಂದ್ರೆ ನಮಗೂ ಭಗವಂತನಿಗೆ ಇರುವ ಸಂಬಂಧವನ್ನ ತಿಳ್ಕೊಂಡ್ಮೇಲೆ ನಾವು ಈ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಏನನ್ನ ಮಾಡ್ಬೇಕು ಅನ್ನೋದೇ ಈ ಅಭಿಧೇಯ. ಅದಕ್ಕೆ ನಾವು ಭಕ್ತಿ ಯೋಗವನ್ನ ನಾವು ಮಾಡ್ಬೇಕು ಅಂತ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಿ. ಅದೇ ತರ ನಾವು ಇವಾಗ ಆ ಭಗವಂತನಿಗೆ ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, ಭಗವಂತನ ಪ್ರೇಮ ಸಿಗತ್ತೆ ಅಲ್ವಾ. ಸೊ ಇದಕ್ಕೆ ನಮ್ಗೆ ಶಾರ್ಟ್ ಆಗಿ ನಾವ್ ಇದನ್ನ ಹೇಗೆ ತಿಳ್ಕೊಬೇಕು ಅಂತ ನಾವು ಭಕ್ತಿ ಸದಾಚಾರ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? 3 ಪದಗಳಲ್ಲಿ ನಾವು ಜ್ಞಾಪಕ ಇಟ್ಕೊಂಡಿದೀವಿ. ಸಂಬಂಧ, ಅಭಿಧೇಯ, ಪ್ರಯೋಜನ. ಏನ್ ಸಂಬಂಧ, ಏನನ್ನ ಮಾಡ್ಬೇಕು, ಏನ್ ಪ್ರಯೋಜನ ಅಂತ ಯಾರಾದ್ರೂ ಜ್ಞಾಪಿಸ್ಕೊಂತೀರಾ? ಯಾರು ಭಕ್ತಿ ಸದಾಚಾರ ಕ್ಲಾಸ್ಗೆ ಅಟೆಂಡ್ ಮಾಡಿದೀರಾ ಅವ್ರು ಜ್ಞಾಪಿಸ್ಕೋಬಹುದು. ತುಂಬಾ ಮುಖ್ಯವಾದದ್ದು ಇದು. ನಮ್ಮ ಎಲ್ಲ ವೇದಾಂತದ ತಿರುಳು ಇದು. ಈ 3 ಪದಗಳಲ್ಲಿ ನಾವು ಇಡೀ ವೇದಾಂತ ಇಲ್ಲ ಮಾತಾಜಿ. ನಮ್ಮ ಇಷ್ಟು ವೇದಗಳನ್ನ ಓದಿ ನಾವೆಲ್ಲ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ 3 ಪದಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾರಾದ್ರೂ ಹೇಳ್ತೀರಾ? ಭಕ್ತಿ ಸದಾಚಾರ ಯಾರು ಅಟೆಂಡ್ ಮಾಡಿಲ್ವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಓಕೆ ಮಾತಾಜಿ, ಪ್ರತಿ ಸಂಡೆ ನಡೆಯುತ್ತೆ ಮಾತಾಜಿ. ಇದಕ್ಕಿಂತ ಮುಂಚೆ ನಾನು ತಗೋತಾ ಇದ್ದೀನಿ. ನಾನು ಮತ್ತೆ ಪ್ರಭುಜಿ ಶಶಿಕುಮಾರ್ ಪ್ರಭುಜಿ ತಗೋತಾ ಇದೀವಿ. ಆಲ್ಟರ್ನೇಟ್ ವೀಕ್ ತಗೋತೀವಿ. 4 ಗಂಟೆಗೆ ಇರುತ್ತೆ ಮಾತಾಜಿ, ಪ್ರತಿ ಸಂಡೆ ಇರುತ್ತೆ. ಈಗ ನಾವು ಮಾತಾಜಿ ಒಂದ್ಸರಿ ಲಿಂಕ್ ಹಾಕಿ ನಾವು ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ. ಆಯ್ತು ಮಾತಾಜಿ. ಪ್ರೇಯರ್ಸ್ ನ ಕಲ್ತ್ಕೊತಾ ಇದೀವಿ ಮಾತಾಜಿ. ಈಗ ಭಕ್ತರ ಪ್ರೇಯರ್ಸ್ ಅನ್ನ ಕಲ್ತ್ಕೊತಾ ಇದೀವಿ. ಈಗ ನಾವು ಧ್ರುವ ಪ್ರೇಯರ್ಸ್ ಅನ್ನ ಕಲ್ತ್ಕೊತಾ ಇದೀವಿ. ಧ್ರುವ ಪ್ರಾರ್ಥನೆಗಳನ್ನ ಕಲ್ತ್ಕೊತಾ ಇದೀವಿ, ಧ್ರುವ ಮಹಾರಾಜನ. ಸೊ ಇವಾಗ ಇಲ್ಲಿ ಏನನ್ನ ತಿಳ್ಕೊಬೇಕು ಅಂದ್ರೆ 3 ಪದಗಳಲ್ಲಿ ನಾವು ತಿಳ್ಕೊತಾ ಇದೀವಿ. ಸಂಬಂಧ, ಅಭಿಧೇಯ, ಪ್ರಯೋಜನ, ಕೃಷ್ಣ ಸಂಬಂಧ. ನೋಡಿ, ನಾವು ಇವಾಗ ಇಷ್ಟು ವರ್ಷಗಳ ಕಾಲ ನಾವು ಜೀವನ ಮಾಡ್ಕೊಂಡು ಬಂದಿದೀವಿ. ನಾವು ಯೋಚನೆ ಮಾಡಿಲ್ಲ ನಮಗೂ ಮತ್ತೆ ಕೃಷ್ಣನಿಗೂ ಏನಾದ್ರೂ ಒಂದು ಸಂಬಂಧ ಇದೆಯಾ ಅಥವಾ ಯಾರ ಜೊತೆ ಸಂಬಂಧ ಇದೆ ಅಂತ ನಾವು ಯೋಚನೆ ಮಾಡಿಲ್ಲ ಅಲ್ವಾ. ಸುಮ್ಮನೆ ಜೀವನ ಮಾಡ್ತಾ ಇದೀವಿ. ಆಹಾರ, ಭಯ, ನಿದ್ರಾ, ಮೈಥುನ ಈ 4 ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಈಗ ನಮ್ಗೆ ಗೊತ್ತಾಗಿದೆ, ಅಯ್ಯೋ ಮಮೈವಾಂಶ ಜೀವಲೋಕೆ, ಕೃಷ್ಣ ಹೇಳ್ತಾ ಇದಾರೆ ನಾನು ಕೃಷ್ಣನ ಸಂಬಂಧ, ನಾನು ಕೃಷ್ಣನ ವಿಭಿನ್ನ ಅಂಶ ಅಂತ. ಆ ಸಂಬಂಧ ಗೊತ್ತಾಗಿರೋದೇ ನಮ್ಗೆ ಇವಾಗ ಅಲ್ವಾ. ಸೊ ಇವಾಗ ಅದಕ್ಕೆ ಕೃಷ್ಣ ಸಂಬಂಧ ಮತ್ತೆ ಭಕ್ತಿ ಅಭಿಧೇಯ. ನಾವು ಇವಾಗ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞ, ದಾನ, ತಪ
ಏನನ್ನೇ ನಾವು ಉಗ್ರವಾಗಿ ಮಾಡಿದ್ರು ಸಹ ನಮ್ಗೆ ಭಗವಂತ ಸಿಗೋದಿಲ್ಲ ಅಲ್ವಾ. ನಾವು 11ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಭಕ್ತಿಯಿಂದ ಅದೊಂದೇ ಇಂದ ಮಾತ್ರನೇ ನಾನು ನಿಮ್ಗೆ ಸಿಗೋದು ಅಂತ ನಮ್ಗೆ ಕೃಷ್ಣ ಹೇಳಿದ್ದಾರೆ ಅಲ್ವಾ. ಅದೇ ತರ ಇಲ್ಲಿ ನಾವ್ ಏನನ್ನ ತಿಳ್ಕೊಬೇಕು, ಅಭಿಧೇಯ ಅಂತಂದ್ರೆ ಏನು, ಭಕ್ತಿ ಅಭಿಧೇಯ. ಭಕ್ತಿ ಮಾರ್ಗದಿಂದ ಮಾತ್ರನೇ ನಾವು ಕಳೆದು ಹೋದ ಸಂಬಂಧವನ್ನ ಕೃಷ್ಣನ ಜೊತೆ ಅದೇನು ನಾವು ಕಳ್ಕೊಂಡಿದೀವಿ ಸಂಬಂಧವನ್ನ, ಅದನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಒಂದೇ ಒಂದು ಮಾರ್ಗ ಇರೋದು ಭಕ್ತಿ ಮಾರ್ಗ. ಅದಕ್ಕೆ ಭಕ್ತಿ ಅಭಿಧೇಯ. ಏನ್ ಸಿಗತ್ತೆ, ಯಾಕೆ ನಾನ್ ಮಾಡ್ಬೇಕು ಭಕ್ತಿ ಅಂತಂದ್ರೆ ಪ್ರೇಮ ಪ್ರಯೋಜನ ಅಲ್ವಾ. ನೋಡಿ ಇವಾಗ ನಮ್ಗೆ ಇಲ್ಲಿ ಅಮ್ಮನ ಪ್ರೇಮ ಎಷ್ಟು ಸುಮಧುರ ಅಲ್ವಾ. ಅದನ್ನ ನಾವು ಯಾವ್ದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಮ್ಮನ ಪ್ರೇಮವನ್ನ ಅಲ್ವಾ. ಅಷ್ಟು ನಿರ್ವಾಜ್ಯ ಪ್ರೇಮ ಅಮ್ಮಂದು ಅಲ್ವಾ. ಇನ್ನ ನೀವು ಕೃಷ್ಣ ಪ್ರೇಮವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ವಾ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇವಾಗ ಇಲ್ಲಿ ಅಮ್ಮನ ಪ್ರೇಮವನ್ನ ನೀವು ಸಮುದ್ರದ ಒಂದು ತೊಟ್ಟಿಗೆ ನೀವು ಹೋಲಿಸಿದ್ರೆ ಆ ಕೃಷ್ಣನ ಪ್ರೇಮವನ್ನ ಸಾಗರಕ್ಕೆ ಹೋಲಿಸ್ಬೋದು. ಅದಕ್ಕೇನೆ ಆ ಕೃಷ್ಣನಾಗ ಏನ್ ಹೇಳ್ತಾರೆ, ಅದು ಆ ಭಗವಂತನ ಪ್ರೇಮವನ್ನ ಪಡೆದ್ರೆ ಅದು ಆನಂದ ಸಾಗರ ಅಲ್ವಾ. ಸಾಗರಕ್ಕೇನೆ ಹೋಲಿಸೋದು. ಭಗವಂತಂದು ಏನೇ ಇದ್ರೂ ಸಹ ಸಾಗರಕ್ಕೆ ಹೋಲಿಸ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ನಾವ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳಿಕ್ಕೆ ಆಗಲ್ಲ. ನೀವು ಇವಾಗ ಅರ್ಜುನನನ್ನ ನೋಡಿದ್ರೆ ಗೊತ್ತಾಗತ್ತೆ ನೋಡಿ, ಅರ್ಜುನನಿಗೆ ಅವರು ಪಾರ್ಥ ಸಾರಥಿ ಆಗಿದ್ದಾರೆ ಅಲ್ವಾ. ನೀವು ಯೋಚನೆ ಮಾಡಿ, ನಾವು ಇವಾಗ ನಮ್ಮ ಸ್ನೇಹಿತರಿಗೆ ನಾವು ಆತರ ಸಾರಥ್ಯವನ್ನ ವಹಿಸ್ಬಿಡ್ತೀವ. ನಾವು ತಿಳ್ಕೊಂಡ್ರ ಹಾಗೇನೆ ಸಾರಥಿ ಆದ್ರೆ ಅವರು ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಅವರು ತಮ್ಮ ಕಾಲಿನಿಂದ ಅವರು ಬೆನ್ನನ್ನ ಒದಿತಾರೆ ಅಲ್ವಾ. ಬಲಗಡೆ ಹೋಗ್ಬೇಕು ಅಂತಂದ್ರೆ ಅವರು ಬಲಗಡೆಗೆ ಒದಿತಾರೆ, ಎಡಗಡೆಗೆ ಹೋಗ್ಬೇಕಾದ್ರೆ ಎಡಗಡೆಗೆ ಒದಿತಾರೆ. ಯಾಕಂದ್ರೆ ಆ ರಣರಂಗದಲ್ಲಿ ಅಷ್ಟು ಗಲಾಟೆ ಇರುತ್ತೆ, ನಮ್ಮ ಮಾತುಗಳು ಏನೂ ಕೇಳಿಸೋದಿಲ್ಲ ಅಲ್ವಾ. ಇನ್ಸ್ಟ್ರಕ್ಷನ್ ಹೇಗ್ ಕೊಡ್ತಾರೆ ಅವರು ಅಲ್ವಾ. ಈ ತರನೇ ಅವರು ಕೊಡೋದು ಅವರು ಸಾರಥಿಗೆ. ನೋಡಿ ಅಂತಹ ಒಂದು ಸ್ಥಾನವನ್ನ ಭಗವಂತ ವಹಿಸ್ಕೊಂಡ್ರು ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ ಭಗವಂತ ಎಷ್ಟು ಕರುಣಾಮಯಿ ಅಂತ ಅಲ್ವಾ. ಸೊ ಭಗವಂತನ ಪ್ರೀತಿ, ಅವರು ತನ್ನ ಭಕ್ತರಿಗೋಸ್ಕರ ಅವ್ರು ಏನನ್ನ ಬೇಕಾದ್ರೂ ಮಾಡ್ತಾರೆ ಅಲ್ವಾ. ಅವ್ರು ಏನಾದ್ರೂ ಅವ್ರು ಕೊಟ್ಟಿರೋ ವಾಗ್ದಾನವನ್ನು ಬೇಕಾದ್ರೆ ಅವರು ಹಿಂದಕ್ಕೆ ತಗೋತಾರೆ ಅಲ್ವಾ. ನಾವು ನೋಡಿದ್ವಿ ಭೀಷ್ಮಾಚಾರ್ಯರು, ಅವರು ಭಗವಂತನ ಎಂತ ಶುದ್ಧ ಭಕ್ತ ಅಲ್ವಾ. ಅವ್ರು ಏನ್ ಹೇಳಿದ್ರು, ನಾನು ನಾಳೆ ದಿವಸ ನಾನು ಪಾಂಡವರನ್ನ ನಾನು ಸಾಯಿಸ್ಲಿಲ್ಲ ಅಂತಂದ್ರೆ ಇವಾಗ ಕೃಷ್ಣನೇ ಕಾರಣ ಈಗ 5 ಬಾಣಗಳನ್ನ ವಾಪಸ್ಸು ಅರ್ಜುನ ಪಡ್ಕೊಳ್ಲಿಕ್ಕೆ. ಅದಕ್ಕೆ ಇವಾಗ ನಾನು ಏನ್ ಮಾಡ್ತೀನಿ, ನಾಳಿನ ದಿವಸ ನಾನು ಕೃಷ್ಣನನ್ನ ಅವನ ಅಸ್ತ್ರವನ್ನ ಯಾವುದೇ ಕಾರಣಕ್ಕೂ ಅವನು ಉಪಯೋಗಿಸೋದಿಲ್ಲ ರಣರಂಗದಲ್ಲಿ ಅಂತ ಹೇಳಿದಾನೆ. ಇವಾಗ ಕೃಷ್ಣ ತನ್ನ ವಚನ ಬದ್ಧತೆಯನ್ನ ಅವನು ನಿಲ್ಲಿಸ್ಕೊಂಡಲ್ಲಿರೋ ತರ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ಪಾಂಡವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಜ್ಞೆಯನ್ನ ಮಾಡ್ತಾರೆ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ ಅಲ್ವಾ, ತನ್ನ ಭಕ್ತರನ್ನ ಉಳಿಸ್ಕೊಳ್ಲಿಕ್ಕೆ ತನ್ನ ವಾಗ್ದಾನ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೊನೆಗೆ ಅರ್ಜುನನನ್ನ ಅವರು ಸಂರಕ್ಷಣೆ ಮಾಡ್ಲಿಕ್ಕೆ ಅವರು ಚಕ್ರವನ್ನ ಅವ್ರ ಕೈಯಲ್ಲಿ ಇಟ್ಕೋತಾರೆ ಅಲ್ವಾ. ಅಂದ್ರೆ ಇವಾಗ ಏನಾಯ್ತು, ಅವರು ತನ್ನ ವಾಗ್ದಾನವನ್ನ ಅವ್ರು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ತನ್ನ ಭಕ್ತನ ಮಾತನ್ನ, ಭೀಷ್ಮಾಚಾರ್ಯರ ಮಾತನ್ನ ಅವರು ಉಳಿಸ್ಲಿಕ್ಕೆ ಅವರು ತಾನು ಅಂದ್ರೆ ವಚನಬದ್ಧನ ಆಗಿಲ್ಲ ಅಂತ ಹೆಸರನ್ನ ತಗೊಂಡ್ಲಿಕ್ಕೂ ಸಹ ಅವರು ಯೋಚನೆ ಮಾಡೋದಿಲ್ಲ ಅಲ್ವಾ. ಸೊ ಈ ತರ ಒಂದಲ್ಲ ಎರಡಲ್ಲ ನಾವು ಭಗವಂತನ ಬಗ್ಗೆ ನಾವು ಹೇಳ್ತಾನೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಕೃಷ್ಣ ಸಂಬಂಧ, ಭಕ್ತಿ ಅಭಿಧೇಯ, ಪ್ರೇಮ ಪ್ರಯೋಜನ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಈ 16, 17, 18, 19, 20 ಈ ಇಷ್ಟು 5 ಶ್ಲೋಕದಲ್ಲಿ ನಾವು ಈ ವೇದಾಂತದ ತಿರುಳನ್ನೇ ನಾವು ಇವಾಗ ಇಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ಸೊ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅದಕ್ಕಿಂತ ಮುಂಚೆ ಪ್ರಭುಪಾದರು ಏನ್ ಹೇಳಿದ್ದಾರೆ ನೋಡೋಣ. ಇವಾಗ 15ನೇ ಅಧ್ಯಾಯದ 15ನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ, ಈಗಾಗಲೇ ವಿವರಿಸಿದಂತೆ ಭಗವಂತನು ವ್ಯಾಸದೇವನ ಅವತಾರದಲ್ಲಿ ವೇದಾಂತ ಸೂತ್ರವನ್ನ ಸಂಕಲಿಸಿದನು ಅಲ್ವಾ. ನೋಡಿ ಅವರು ಭಗವಂತನಾಗಿ ಬಂದಿದ್ದಾರೆ, ಯಾಕಂದ್ರೆ ಇದನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೇದಗಳನ್ನ ನಮಗೋಸ್ಕರ ಅವರು ಬರವಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಹಿಂದೆ ಎಲ್ಲ ಅದನ್ನ ಒಬ್ರು ಯಾರಾದ್ರೂ ಹೇಳಿದ್ರೆ ಅದನ್ನ ಕಿವಿಯಲ್ಲಿ ಶ್ರವಣದ ಮೂಲಕನೇ ಅವರು ತಮ್ಮ ಮನಸ್ಸಲ್ಲಿ ಅದನ್ನ ಜ್ಞಾಪಕದಲ್ಲಿ ಇಟ್ಕೋತಾ ಇದ್ರು ಅವರು. ಆದ್ರೆ ನಮಗದು ಸಾಧ್ಯ ಇಲ್ಲ ಕಲಿಯುಗದ ಜನಗಳಿಗೆ. ಅದಕ್ಕೋಸ್ಕರ ಅವರು ನಮ್ಮ ಮೇಲೆ ಕರುಣೆನ ತೋರಿ ಅವರು ವೇದವ್ಯಾಸರಾಗಿ ಬಂದು ಅವರು ಆ ವೇದಗಳನ್ನ 4 ವಿಭಾಗಗಳಾಗಿ ಅವರು ವಿಂಗಡಿಸಿ ಅವರು ನಮ್ಗೆ ಈ ಜ್ಞಾನವನ್ನ ಕೊಟ್ಟಿದ್ದಾರೆ. ಇಲ್ಲಿ ಭಗವಂತನು ಸಾರಾಂಶವಾಗಿ ವೇದಾಂತ ಸೂತ್ರದ ವಿಷಯಗಳನ್ನ ನೀಡುತ್ತಿದ್ದಾನೆ ಅಲ್ವಾ. ಈಗ ನಮ್ಗೆ ಅಷ್ಟನ್ನು ಓದ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಅದ್ರಲ್ಲಿ ಏನಿದೆ ತಿರುಳು ಅದನ್ನ ನಮ್ಗೆ ಕೊಡ್ತಾ ಇದ್ದಾರೆ. ನೋಡಿ ಇವಾಗ ನಮ್ಗೆ ಏನು ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಆ ಹಲಸಿನ ಹಣ್ಣನ್ನ ಬಿಡಿಸ್ಕೊಂಡು ಅದರ ತೊಳೆಯನ್ನ ತಿನ್ಬೇಕಂದ್ರೆ ಬಹಳ ಕಷ್ಟ ಅಲ್ವಾ. ಸೊ ಅದಕ್ಕೆ ಭಗವಂತ ಏನ್ ಮಾಡಿದ್ದಾರೆ, ನಮ್ಗೆ ಅದು ಹಲಸಿನ ಹಣ್ಣನ್ನ ಬಿಡಿಸಿ ಅವರು ಆ ತಿರುಳನ್ನು ತೆಗೆದು ಆ ತಿರುಳನ್ನ ಒಳಗಡೆ ಇರುವಂತಹ ಆ ಬೀಜ, ಅದ ಸುತ್ತಿರುವಂತಹ ಅದು ಏನಿದೆ ಅದರ ಕವಚ, ಅದನ್ನು ಸಹ ತೆಗೆದು ನಮ್ಗೆ ಬರೇ ತಿರುಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ
ನೀವು ಈ ಕಲಿಯುಗದಲ್ಲಿ ಎಷ್ಟು ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದೀನಿ, ಇದನ್ನ ನೀವು ಉಪಯೋಗಿಸ್ಕೊಳ್ಳಿ, ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಶೀಲ ಪ್ರಭುಪಾದರು ನಮ್ಮ ಮೇಲೆ ಕರುಣಿನ ತೋರಿ ಅವರು ಅಷ್ಟು 70 ವರ್ಷ ವಯಸ್ಸಲ್ಲಿ ನಮ್ಗೆ ಅವರು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ನಮ್ಗೆ ಈ ಜ್ಞಾನವನ್ನ ನಮ್ಗೆ ತಲುಪಿಸೋ ತರ ಅವರು ಮಾಡಿದ್ದಾರೆ. ಸೊ ಇಲ್ಲಿ ತ್ರಿಶ್ಲೋಕಿ ಅಂತ ಇದೆ, ಇಲ್ಲಿ ತ್ರಿಶ್ಲೋಕಿ ಗೀತಾ ಅಂತ ಹೇಳ್ಬಿಟ್ಟು ಈ ವೇದದ ಸಾರವನ್ನ 3 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. 16, 17, 18ರಲ್ಲಿ. ಇದೇ ತರ ಇದಕ್ಕಿಂತ ಮುಂಚೆ ನಮ್ಗೆ 10ನೇ ಅಧ್ಯಾಯದಲ್ಲಿ 4 ಶ್ಲೋಕಗಳಲ್ಲಿ ನಮ್ಗೆ ಇಡೀ ಭಗವದ್ಗೀತೆಯ ಸಾರವನ್ನ ತಿಳಿಸಿದ್ರು ಅಲ್ವಾ. ಸಂಬಂಧ, ಅಭಿಧೇಯ, ಪ್ರಯೋಜನವನ್ನ ತಿಳಿಸಿದ್ರು. ಯಾರಾದ್ರೂ ಹೇಳ್ತೀರಾ ಆ ಶ್ಲೋಕಗಳ ಸಂಖ್ಯೆಯನ್ನ ಹೇಳ್ತೀರಾ ಯಾರಾದ್ರೂ? 8, 9, 10, 11 ಮಾತಾಜಿ. ಹರಿ ಬೋಲ್ ಮಾತಾಜಿ. 8, 10, 11ರಲ್ಲಿ ನಮ್ಗೆ ತಿಳಿಸಿದ್ರು ಅಲ್ವಾ. ಅದೇ ತರ ಇಲ್ಲಿ ನಮ್ಗೆ ಕೃಷ್ಣ ಇಲ್ಲಿ ಮತ್ತೊಮ್ಮೆ ನಮ್ಗೆ ತಿಳಿಸ್ತಾ ಇದ್ದಾರೆ ಇಡೀ ಭಗವದ್ಗೀತೆಯ ಸಾರವನ್ನ ಈ 3 ಶ್ಲೋಕದಲ್ಲಿ, ಮತ್ತೆ ಅದರ ನಂತರ ಬಂದಿರುವಂತಹ 2 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಾಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತು ದಾವೃತಃ ಯೋ ಲೋಕತ್ರಯಮಾವಿಶ್ಯ ಬಿವರ್ತವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಸೊ ಈ 3 ಶ್ಲೋಕದಲ್ಲಿ ನಮ್ಗೆ ಭಗವಂತ ಅವ್ರ ಜೊತೆ ಸಂಬಂಧ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ಸಂಬಂಧದ ಶ್ಲೋಕ ಈ 3 ಶ್ಲೋಕ. ಸೊ ನಮ್ಗೆ ಒಂದ್ಸ ಸಂಬಂಧ ಏನು ಅಂತ ಗೊತ್ತಾದ ತಕ್ಷಣ ನಾವೇನ್ ಮಾಡ್ತೀವಿ, ಅದನ್ನ ಪುನಃಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವಾಗ ಅಕಸ್ಮಾತ್ ಒಬ್ಬ ರಾಜನ ಮಗ ಅವನು ರಾಜನಿಂದ ಬೇರ್ಪಟ್ಬಿಟ್ಟಿದ್ರೆ ಅವನು ಬೀದಿ ಮಕ್ಕಳ ಜೊತೆ ಅವನು ಆಯ್ಕೊಂಡು ತಿಂತಾ ಇರ್ತಾನೆ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ನೀನು ರಾಜನ ಮಗ ಅಂತ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೆ, ಬೀದಿ ಮಕ್ಕಳ ಜೊತೆ ಇರ್ಲಿಕ್ಕೆ ಅವನು ಇಚ್ಛೆ ಪಡೋದಿಲ್ಲ. ಅವನು ನನ್ ಮತ್ತೆ ಆ ರಾಜನ ಜೊತೆ ಹೋಗ್ಬೇಕು, ಮತ್ತೆ ವಾಪಸ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅವನು ಪ್ರಯತ್ನವನ್ನ ಪಡ್ತಾನೆ. ಅದೇ ತರನೇ ಇವಾಗ ನಾವುನು ಒನ್ಸ್ ನಮ್ಗೆ ಕೃಷ್ಣ ಸಂಬಂಧ ಗೊತ್ತಾಗಿದ ತಕ್ಷಣ ಅದನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೇನೆ ಇದನ್ನ ಇಡೀ ಭಾಗವತದ ತಿರುಳೇ ಅದು, ಭಗವದ್ಗೀತೆಯ ತಿರುಳೇ ಅದು. ನಮಗೂ ಕೃಷ್ಣನಿಗೆ ಏನ್ ಸಂಬಂಧ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಕೃಷ್ಣ ಸ್ವತಃ ಅವರೇ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಪುರುಷರಲ್ಲಿ 2 ವರ್ಗಗಳು. ಪುರುಷರು ಅಂದ್ರೆ ಏನರ್ಥ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ. 13ನೇ ಅಧ್ಯಾಯ ಶುರುವಾಗಿದ್ದೆ ಅರ್ಜುನನ ಆ 6 ಪ್ರಶ್ನೆಗಳಿಂದ. ಏನ್ 6 ಪ್ರಶ್ನೆಗಳದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಕ್ಷೇತ್ರ, ಕ್ಷೇತ್ರಜ್ಞ, ಮತ್ತೆ ಪ್ರಕೃತಿ, ಪುರುಷ ಮತ್ತೆ ಜ್ಞಾನ, ಜ್ಞೇಯ. ಹರಿ ಬೋಲ್ ಮಾತಾಜಿ ಅಲ್ವಾ. ಪುರುಷ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ವಿ ನಾವು? ಭೋಗ್ತಾರ ಕೃಷ್ಣ ಅಂತ ಮಾತಾಜಿ ಅಲ್ವಾ. ಪ್ರಕೃತಿ ಪುರುಷ ಅಂದ್ರೆ ನಾವೆಲ್ಲರೂ ಸಹ ಪುರುಷರೇ. ಪರಮ ಭೋಗ್ತಾರ ಯಾರು ಭೋಗಿಸ್ತಾರೋ ಅವರು ಪುರುಷ ಅಲ್ವಾ. ನಾವೆಲ್ಲರೂ ಸಹ ನಿಜವಾದ ಪುರುಷರಲ್ಲ, ಆದ್ರೆ ನಾವು ಭ್ರಮೆಯಲ್ಲಿ ಇರೋದ್ರಿಂದ ನಾವು ನಮ್ಮನ್ನ ಪುರುಷ ಅಂತ ಅನ್ಕೊಂಡಿದೀವಿ. ಆದ್ರೆ ನಿಜವಾದ ಪರಮ ಭೋಗ್ತಾರ ಕೃಷ್ಣ ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಪುರುಷರಲ್ಲಿ 2 ತರ ಇದ್ದಾರೆ, ಒಂದು ಕ್ಷರರು ಮತ್ತೆ ಅಕ್ಷರರು ಅಲ್ವಾ. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ ಅಲ್ವಾ. ಮುಂದೆ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ ಕ್ಷರರು ಮತ್ತೆ ಅಕ್ಷರರಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ನಾವ್ ಅದನ್ನ ತಿಳ್ಕೊಳ್ಳೋಣಂತೆ. ಆಮೇಲೆ ಕೃಷ್ಣ ಇನ್ನೇನ್ ಹೇಳ್ತಿದ್ದಾರೆ, ಸೊ ಇಲ್ಲಿ ಪುರುಷರಲ್ಲಿ 2 ತರ ಇದ್ದಾರೆ, ಕ್ಷರರು ಮತ್ತೆ ಅಕ್ಷರರು. ಈ ಭೌತಿಕ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೆ, ಕೃಷ್ಣನನ್ನ ಅಗಲಿ ಯಾರು ಬಂದಿದ್ದಾರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಯಾರೆಲ್ಲ ಇದಾರೋ ಅವರೆಲ್ಲರೂ ಸಹ ಕ್ಷರರು. ಅವರೆಲ್ಲ ನಾಶ ಆಗೋರು. ನಾಶ ಆಗೋರು ಅಂದ್ರೆ ಅರ್ಥ ಏನು, ಅವರ ದೇಹ ನಾಶ ಆಗತ್ತೆ, ಅವರ ಆತ್ಮ ನಾಶ ಆಗೋದಿಲ್ಲ. ಅಂದ್ರೆ ಕ್ಷರರು ಅವರು. ಮತ್ತೆ ಯಾರೆಲ್ಲಾನು ಭಗವಂತನ ಜೊತೆಯಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ದಾರೆ ಅವರೆಲ್ಲರೂ ಸಹ ಅಕ್ಷರರು, ನಾಶವಿಲ್ಲದೆ ಇರೋರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನು ಮುಂದೆ ಏನ್ ಹೇಳ್ತಾ ಇದಾರೆ, ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಇವರಿಬ್ಬರು ಅಲ್ಲದೆ ಇನ್ನ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಯಾರು? ಪರಮಾತ್ಮ ಅಲ್ವಾ. ಸೊ ಈ ಭೌತಿಕ ಪ್ರಪಂಚವನ್ನ ಯಾರು ಪಾಲನೆ ಮಾಡ್ತಾ ಇದಾರೆ ಆ ಪರಮಾತ್ಮ ಅವರಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು 3 ಜಗತ್ತುಗಳನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿ ಏನ್ ಮಾಡ್ತಾ ಇದಾರೆ, ಅವರು ಪಾಲನೆ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಕಾರಣೋದಕಶಾಹಿ ವಿಷ್ಣು, ಅವರಿಂದ ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣುವಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ, ಕ್ಷೀರೋದಕಶಾಹಿ ವಿಷ್ಣು ಏನ್ ಮಾಡ್ತಾರೆ, ಅವರು ಪ್ರತಿಯೊಂದು ಜೀವರಾಶಿಯ ಒಳಗಡೆ ಅವರು ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ಇರ್ತಾರೆ. ಮತ್ತೆ ಪ್ರತಿಯೊಂದು ಆ ನಿರ್ಜೀವ ವಸ್ತುಗಳು ಅಂತ ನಾವೇನ್ ಹೇಳ್ತೀವೋ ಕಣದಲ್ಲೂ ಸಹ ಅವರು ಪರಮಾತ್ಮ ರೂಪಿಯಾಗಿ ಅವರು ಇರ್ತಾರೆ. ಸೊ ಮತ್ತೆ 3 ಲೋಕಗಳನ್ನು ಸಹ ಅವರು ಪ್ರವೇಶ ಮಾಡ್ತಾರೆ ಅಲ್ವಾ. ಊರ್ಧ್ವ ಲೋಕಗಳಂದ್ರೆ ಈ 14 ಲೋಕವನ್ನು ಸಹ ಅವರು ಪ್ರವೇಶ ಮಾಡಿ ಎಲ್ಲರನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ, ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು, ಅತ್ಯುತ್ತಮನು, ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು
ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಇವಾಗ ನಾವೆಲ್ಲನೂ ಸಹ ದೇವರಾಗ್ಲಿಕ್ಕೆ ಹೊರಟಿದೀವಿ ಅಲ್ವಾ. ಇವಾಗ ಮಾಯಾವಾದವನ್ನ ನಾವೇನಾದ್ರೂ ಪಾಲನೆ ಮಾಡಿದರೆ ಈಗ ನಾವ್ ಈ ತರ ಇದೀವಿ, ಮುಂದೆ ನಾವು ಸಹ ದೇವ್ರೇ ಅಂತ ನಾವು ಅಲ್ವಾ. ಅದ್ವೈತ ಅಲ್ವಾ, ಅಲ್ಲಿ ಎರಡು ದ್ವಂದ್ವತೆನೇ ಇಲ್ಲ ಅಲ್ವಾ. ನಾನು ಭಗವಂತ ಒಂದೇ, ಅದ್ವೈತ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಎರಡ್ ತರ ಪುರುಷರಿದ್ದಾರೆ, ಕ್ಷರರು ಅಕ್ಷರರು, ಮತ್ತೆ ಇನ್ನೂ ಒಬ್ರಿದ್ದಾರೆ ಅಲ್ವಾ. ಅವ್ರು ಯಾರು? ಅವರು ಇವರಿಬ್ರಿಗಿನ್ನ ಅತ್ಯುತ್ತಮನು, ಉತ್ತಮ ಪುರುಷ ಒಬ್ರಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕ್ಷರರನ್ನ ಅಕ್ಷರರನ್ನ ಇಬ್ಬರನ್ನೂ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಎಲ್ಲ ವೇದಗಳು ನನ್ನನ್ನ ಕೊಂಡಾಡ್ತಾ ಇದೆ, ನನ್ನನ್ನ ಪುರುಷೋತ್ತಮನೆಂದು ಪ್ರಾರ್ಥನೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ನಮ್ಗೆ ಏನ್ ಅರ್ಥ ಮಾಡಿಸ್ತಾ ಇದಾರೆ, ಕ್ಷರರು ಅಕ್ಷರರು ಮತ್ತೆ ಪುರುಷೋತ್ತಮನ ಬಗ್ಗೆ ಏನ್ ಅರ್ಥ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಈ 3 ಪರ್ಪಟ್ಟು ಸಹ ತುಂಬಾ ಮುಖ್ಯವಾದದ್ದು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ. ಪುರುಷೋತ್ತಮ ಯೋಗ ಇದು ಅಲ್ವಾ. ಈ ಚಾಪ್ಟರ್ ಹೆಸರೇ ಪುರುಷೋತ್ತಮ ಯೋಗ. ನಾವು ನಮ್ಮನ್ನ ಭಗವಂತರು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಜ್ಞಾನವನ್ನ ಉಪಯೋಗಿಸಿದ್ರೆ ನಮ್ಗುನು ನಾವು ಖಂಡಿತ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಪ್ರಭುಪಾದರು ಹೇಗೆ ಅರ್ಥ ಮಾಡಿಸ್ತಾ ಇದಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಇಲ್ಲಿ ತನಕ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಯಸ್ಮಕ್ಕರ ಮತೀತೋ ಮಾತಾಜಿ ಇದು ಭಾವಾರ್ಥ ಮಾತಾಜಿ ಇದಾಗಿದೆ, ಇದು ಓದಿ ಮಾತಾಜಿ. ಭಾವಾರ್ಥ ಪ್ರಭುಪಾದ್ರ ಭಾವಾರ್ಥವನ್ನು. ಜೀವಿಗಳು ದೇವೋತ್ತಮ ಪರಮ ಪುರುಷನಿಂದ ಶಾಶ್ವತವಾದ ಬೇರೆಯಾದ ವಿಭಿನ್ನ ಅಂಶಗಳು. ಅವರು ಐಕ್ಯ ಜಗತ್ತಿನೊಡನೆ ಸಂಪರ್ಕ ಪಡೆದಾಗ ಅವರನ್ನು ಜೀವಭೂತ ಎಂದು ಕರೆಯಲಾಗುವುದು. ಕ್ಷರ ಸರ್ವಾಣಿ ಭೂತಾನಿ ಎಂಬ ಇಲ್ಲಿ ಕೊಟ್ಟಿರುವ ಸಂಸ್ಕೃತ ಪದಗಳ ಅರ್ಥವೇನೆಂದರೆ ಜೀವಿಗಳು ಕ್ಷರರು, ಆದರೆ ದೇವೋತ್ತಮ ಪರಮಪುರುಷನೊಡನೆ ಒಂದಾದವರನ್ನು ಅಕ್ಷರ ಎಂದು ಕರೆದಿದೆ. ಒಂದಾಗುವುದೆಂದರೆ ಅವರಿಗೆ ವ್ಯಕ್ತಿತ್ವವಿಲ್ಲ ಎಂದಲ್ಲ, ಆದರೆ ವಿಯೋಗವಿಲ್ಲ. ಅವರೆಲ್ಲ ಸೃಷ್ಟಿಯ ಉದ್ದೇಶಕ್ಕೆ ಹೊಂದಿಕೊಂಡವರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ರಾಜೇಶ್ವರಿ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ನಾವೆಲ್ಲನೂ ಸಹ ಭಗವಂತನಿಂದ ಬೇರೆಯಾದ ವಿಭಿನ್ನ ಅಂಶಗಳು, ಅಂದ್ರೆ ಕ್ಷರರು ಮತ್ತೆ ಅಕ್ಷರರು ಎಲ್ಲರನ್ನೂ ಸಹ ಬರೇ ಕ್ಷರರು ಮಾತ್ರ ಅಲ್ಲ. ಈ ಭೂಮಿ ಮೇಲೆ ಯಾರಿದೀವಿ ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ಯಾರಿದೀವೋ ಅವ್ರು ಮಾತ್ರನೇ ವಿಭಿನ್ನಾಂಶ ಅಲ್ಲ. ಭಗವಂತನ ಲೋಕದಲ್ಲಿ ಅವ್ರ ಜೊತೆ ಇದಾರಲ್ಲ, ಅವ್ರನ್ನೂ ಸಹ ಭಗವಂತನ ವಿಭಿನ್ನ ಅಂಶಗಳು. ಸೊ ಇವಾಗ ಅದಕ್ಕಿನ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ನಮ್ಮನ್ನ ಇಲ್ಲಿ ಏನಂತ ಕರಿತಾ ಇದಾರೆ? ಜೀವಭೂತ ಅಂತ ಕರಿತಾ ಇದಾರೆ ಅಲ್ವಾ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಯಾರಿದಾರೋ ಅವರೆಲ್ಲರನ್ನೂ ಸಹ ಬದ್ಧಾತ್ಮರು ಅಂತ ನಾವೇನ್ ಕರಿತೀವೋ ಅವ್ರನ್ನೆಲ್ಲರನ್ನೂ ಸಹ ಭೂತ ಅನ್ನೋ ಒಂದು ಪದದಿಂದ ಉಪಯೋಗಿಸ್ತೀವಿ. ಜೀವಭೂತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಯಾರು ಭಗವಂತನ ಜೊತೆಯಲ್ಲಿ ಇದ್ದಾರೆ, ಅವರ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾರೆ, ಅವರೆಲ್ಲರನ್ನೂ ಸಹ ಅಕ್ಷರರು. ಅಂದ್ರೆ ಅವರು ಭಗವಂತನೊಳಗಡೆ ಒಂದಾಗಿಲ್ಲ. ಅವರು ಇವಾಗ ಮಾಯಾವಾದಿಗಳು ಯೋಚನೆ ಮಾಡ್ತಾರಲ್ವಾ, ನಾವ್ ಇವಾಗ ಬೇರೆ ಬೇರೆ ಇದೀವಿ, ಆಮೇಲೆ ನಾವು ಆ ಭಗವಂತನ ಆ ಬೆಳಕು ಅಂತ ಏನಿದೆ ಅಲ್ಲಿ ನಾವು ಲೀನ ಆಗ್ಬಿಡ್ತೀವಿ ಅಂತ ಅವ್ರು ಯೋಚನೆ ಮಾಡ್ತಿದಾರಲ್ಲ, ಆತರ ನಾವ್ ಯಾವತ್ತೂ ಭಗವಂತನ ಒಳಗಡೆ ಲೀನ ಆಗೋದಿಲ್ಲ. ನಾವ್ ಯಾವಾಗ್ಲೂ ಪ್ರತ್ಯೇಕವಾಗಿ ನಾವ್ ಇರ್ತೀವಿ. ಭಗವಂತನ ಲೋಕ ಈಗ್ಲೂ ಪ್ರತ್ಯೇಕವಾಗಿದ್ದೀವಿ. ಭಗವಂತನ ಲೋಕಕ್ಕೆ ಹೋದ್ಮೇಲೂ ಸಹ ನಾವು ಪ್ರತ್ಯೇಕವಾಗಿ ಇದ್ದು ನಾವು ಭಗವಂತನ ಸೇವೆಯನ್ನ ಮಾಡ್ತೀವಿ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಒಂದಾಗೋದು ಅಂದ್ರೆ ಏನರ್ಥ? ಅವ್ರಿಗೆ ವ್ಯಕ್ತಿತ್ವ ಇಲ್ಲ ಅಂತ ಅಲ್ಲ, ಅವ್ರಿಗೆ ವ್ಯಕ್ತಿತ್ವ ಇದೆ, ಆದ್ರೆ ಅವರು ಭಗವಂತನಿಂದ ಅವ್ರು ಬೇರ್ಪಟ್ಟಿಲ್ಲ. ಅವರು ಭಗವಂತನ ಜೊತೆಲೇ ಇದ್ದಾರೆ. ಭಗವಂತನ ಆಜ್ಞಾನುಸಾರ, ಭಗವಂತನ ಇಚ್ಛಾನುಸಾರ ಅವರು ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಭಗವಂತನ ಆಸೆ ಏನಿದೆ ಅದಕ್ಕೆ ಅವರು ಹೊಂದ್ಕೊಂಡಿದ್ದಾರೆ. ನಾವಿವಾಗ ಭಗವಂತನ ಆಸೆಗೆ ಹೊಂದ್ಕೊಂಡಿಲ್ಲ ಅಲ್ವಾ. ನಮ್ಮ ಇಚ್ಛೆಗಳೇ ಬೇರೆ ಇದೆ. ನಾನು ಒಡೆಯ, ನಾನು ಇಂದ್ರಿಯ ಸುಖವನ್ನು ಅನುಭವಿಸ್ಬೇಕು ಅನ್ನೋದು ಇಚ್ಛೆ ಇದೆ. ಅದಕ್ಕೇನೆ ನಾವು ಇವಾಗ ವಿಯೋಗದಲ್ಲಿ ಇದೀವಿ, ಭಗವಂತನ ವಿಯೋಗದಲ್ಲಿ ಇದೀವಿ. ಆದ್ರೆ ಅಕ್ಷರಗಳೆಲ್ಲರನ್ನೂ ಸಹ ಭಗವಂತನ ಜೊತೆ ಅವರು ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇಲ್ಲಿ ಯಾರಾದ್ರೂ ಓದಿ, ಇಲ್ಲಿ ತನಕ ಯಾರು ಓದಿಲ್ವೋ ಅವ್ರು ಓದಿ ಪ್ರಭುಪಾದರ ಭಾವಾರ್ಥವನ್ನ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಈ ಲೋಕದಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಗಳೊಡನೆ ಸೆನೆಸುತ್ತಿರುವ ಜೀವಿಗಳಿಗೆ ಐಹಿಕ ಶರೀರಗಳಿವೆ. ಈ ಶರೀರಗಳು ಬದಲಾಗುತ್ತಿರುತ್ತವೆ. ಜೀವಿಯು ಬದ್ಧನಾಗಿರುವವರೆಗೆ ಜಡವಸ್ತುವಿನೊಡನೆ ಸಂಬಂಧದಿಂದ ಅವನ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ.
ಜಡ ವಸ್ತುವು ಬದಲಾಗುತ್ತಿರುತ್ತದೆ. ಆದುದರಿಂದ ಜೀವಿಯು ಬದಲಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹವು ಜಡವಸ್ತುವಿನಿಂದ ಆಗಿರುವುದಿಲ್ಲ. ಆದುದರಿಂದ ಬದಲಾವಣೆ ಇಲ್ಲ. ಐಹಿಕ ಜಗತ್ತಿನಲ್ಲಿ ಜೀವಿಯು 6 ಬದಲಾವಣೆಗಳನ್ನು ಹೊಂದುತ್ತಾನೆ: ಹುಟ್ಟು, ಬೆಳವಣಿಗೆ, ಕಾಲಾವಧಿ, ಸಂತಾನೋತ್ಪತ್ತಿ, ಕ್ಷಯಿಸುವುದು ಮತ್ತು ಕಣ್ಮರೆಯಾಗುವುದು. ಇವು ಐಹಿಕ ಶರೀರದ ಬದಲಾವಣೆಗಳು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹಕ್ಕೆ ಬದಲಾವಣೆ ಇಲ್ಲ. ಅದಕ್ಕೆ ಮುಪ್ಪಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅಲ್ಲಿ ಎಲ್ಲವೂ ಏಕತೆಯಲ್ಲಿರುತ್ತದೆ. ಕ್ಷರಃ ಸರ್ವಾಣಿ ಭೂತಾನಿ. ಮೊಟ್ಟ ಮೊದಲು ಸೃಷ್ಟಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆಯವರೆಗೆ ಜಡವಸ್ತುವಿನೊಡನೆ ಸಂಪರ್ಕ ಪಡೆದ ಯಾವುದೇ ಜೀವಿಯು ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಅವರೆಲ್ಲರೂ ಕ್ಷರರು, ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರೆಲ್ಲರೂ ಅಕ್ಷರರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ನಾವು ಬದಲಾಗ್ತಾ ಇದೀವಿ ಅನ್ನೋ ತರ ಅನ್ಸುತ್ತೆ, ಆದ್ರೆ ನಾವ್ ಯಾರು ಬದಲಾಗ್ತಾ ಇಲ್ಲ ಅಲ್ವಾ? ನಮ್ಮ ದೇಹ, ನಾವು ಏನು ವಾಸ ಮಾಡ್ತಾ ಇದ್ವೋ ಆ ದೇಹ 6 ಬದಲಾವಣೆಗೆ ಒಳಗಾಗಿರುತ್ತೆ ಅಲ್ವಾ? ಯಾಕಂದ್ರೆ ಜಡ ವಸ್ತು ಮಾತ್ರನೇ ಅದು ಬದಲಾವಣೆಗೆ ಒಳಗಾಗುತ್ತೆ. ಅದು ಪ್ರಕೃತಿಯ ನಿಯಮ ಬದಲಾವಣೆ ಅಲ್ವಾ? ಆದ್ರೆ ಯಾರೆಲ್ಲ ಭಗವಂತನ ಲೋಕದಲ್ಲಿ ಇದಾರೋ ಅವ್ರು ಯಾರನ್ನೂ ಸಹ ಬದಲಾವಣೆಗೆ ಒಳಗಾಗೋದಿಲ್ಲ. ನಾವು ನೋಡಿದ್ವಿ ಅಲ್ವಾ? ಇವಾಗ ಅಜಮಿಳನನ್ನ ಅವರು ವಿಷ್ಣುದೂತರು ಕರ್ಕೊಂಡ್ ಬರ್ಲಿಕ್ಕೆ ಬಂದಾಗ ನೋಡಿ, ಅವರು ನೋಡ್ಲಿಕ್ಕೆ ವಿಷ್ಣುವಿನ ತರನೇ ಕಾಣ್ತಾ ಇದ್ದಾರೆ. ಇದು ನಮ್ಮ ನಿಜವಾದ ಆಧ್ಯಾತ್ಮಿಕವಾದ ರೂಪ ಇದು ಅಲ್ವಾ? ಸೊ ಇದು ಆಧ್ಯಾತ್ಮಿಕ ಶರೀರದಲ್ಲಿ ಇದ್ದಾಗ ನಮ್ಗೆ ಈ ಹುಟ್ಟು, ಸಾವು, ಉಪ್ಪು ಅವೆಲ್ಲನೂ ಸಹ ಯಾವುದು ಇಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ? ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಆಶ್ರಯ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಬ್ರಹ್ಮನಿಂದ ಪ್ರಾರಂಭಿಸಿ, ಅದಕ್ಕೆ ನಾವು ಬ್ರಹ್ಮನ ಚಿತ್ರವನ್ನ ನೋಡಿದ್ರೆ ಬ್ರಹ್ಮನಿಗೆ, ಅವ್ರಿಗೆ ನಮ್ಮ ಬ್ರಹ್ಮನಿಗೆ 50 ವರ್ಷ ಆಗಿದೆ ನೋಡಿ. ಅವಾಗಲೇ ಗಡ್ಡ ಎಲ್ಲನೂ ಸಹ ಬಿಳಿ ಬಣ್ಣ ಬಂದಿರುತ್ತೆ ಅಲ್ವಾ? ನಾವು ಬಿಳಿ ಬಣ್ಣ ಬಂದಿರುವಂತಹ ಗಡ್ಡವನ್ನ ಹೊಂದಿರುವಂತಹ ಬ್ರಹ್ಮನನ್ನ ನಾವು ನೋಡಿದೀವಿ ಅಲ್ವಾ? ಅದೇ ತರ ತುಂಬಾ ಇನ್ನ ತಾರುಣ್ಯದಲ್ಲಿರುವಂತಹ ಬ್ರಹ್ಮನನ್ನು ನಾವು ನೋಡಿದೀವಿ. ಅಂದ್ರೆ ಬ್ರಹ್ಮ ಇರುವೆನಿಂದ ಇಟ್ಕೊಂಡು ಈ ಭೌತಿಕ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೆ, ಬ್ರಹ್ಮನೂ ಸಹ ಇದಕ್ಕೆ ಹೊರತಾಗಿಲ್ಲ. ಇರುವೆಯಿಂದ ಇಟ್ಕೊಂಡು ಬ್ರಹ್ಮನ ತನಕ ಅವರೆಲ್ಲರನ್ನೂ ಸಹ ಈ ಭೌತಿಕ ಪ್ರಪಂಚದ ಸಂಪರ್ಕ ಪಡೆದಿರೋದ್ರಿಂದ ಅವರೆಲ್ಲರನ್ನೂ ಸಹ ತಮ್ಮ ದೇಹವನ್ನ ಅವರು ಬದಲಾಯಿಸ್ತಾ ಇರ್ತಾರೆ. ಅದಕ್ಕೋಸ್ಕರದೇ ಅವ್ರನ್ನ ಕ್ಷರರು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಅವ್ರನ್ನ ಕರಿತಾ ಇರೋದು. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಇರೋರು ಯಾರನ್ನೂ ಸಹ ಈ ತರ ಬದಲಾವಣೆಗೆ 6 ಬದಲಾವಣೆಗೆ ಅವರು ಒಳಗಾಗೋದಿಲ್ಲ. ಯಾಕಂದ್ರೆ ಅವರ ದೇಹ ಆಧ್ಯಾತ್ಮಿಕವಾದ ದೇಹ. ಅವರು ಜಡ ವಸ್ತುವಿನಿಂದ ಮಾಡಿರುವಂತಹ ದೇಹವನ್ನು ಅವರು ಹೊಂದಿರೋದಿಲ್ಲ. ಅದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇದನ್ನ ಇನ್ನೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ, ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಭಾವಾರ್ಥ ಓದಿ ಮಾತಾಜಿ. ಉಪನಿಷತ್ತಿನಲ್ಲಿ 6.15 ಸೊಗಸಾಗಿ ವಿವರಿಸಿದೆ. ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರು ಬದ್ಧರು, ಇನ್ನು ಕೆಲವರು ಮುಕ್ತರು. ಇವರ ಮೇಲೆ ಪರಮಾತ್ಮನಾದ ಪರಮಪುರುಷನಿದ್ದಾನೆ ಎಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉಪನಿಷತ್ತಿನ ಪಂಕ್ತಿ ಇದು. ನಿತ್ಯೋ ನಿತ್ಯಾನಾಂ ಚೇತನಾನಾಂ. ಇದರ ಭಾವಾರ್ಥ ಹೀಗಿದೆ: ಬದ್ಧರಾದ ಮತ್ತು ಮುಕ್ತರಾದ ಎಲ್ಲಾ ಜೀವಿಗಳಲ್ಲಿ ಒಬ್ಬ ಪರಮ ಜೀವಂತ ಪುರುಷನಿದ್ದಾನೆ. ಅವನು ದೇವೋತ್ತಮ ಪರಮ ಪುರುಷ. ಅವನು ಅವರನ್ನು ಪಾಲಿಸುತ್ತಾನೆ ಮತ್ತು ಅವರ ಬೇರೆ ಬೇರೆ ಕರ್ಮಗಳಿಗೆ ಅನುಗುಣವಾಗಿ ಭೋಗಕ್ಕೆ ಎಲ್ಲ ಅನುಕೂಲವನ್ನು ಕೊಡುತ್ತಾನೆ. ಆ ದೇವೋತ್ತಮ ಪರಮ ಪುರುಷನು ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮಾತಾಜಿ ನಾನ್ ಮಾಡ್ಲಿಕ್ಕಾಗಲ್ಲ, ನೀವೇನೇ ಇದ್ ಮಾಡ್ಕೋಬೇಕು. ನಂದಿದು ಲ್ಯಾಪ್ಟಾಪ್ ಇದೆ. ಓಕೆ, ಇದನ್ನ ನಾನು ಓದ್ತೀನಿ. ಆ ದೇವೋತ್ತಮ ಪರಮ ಪುರುಷನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ಇದ್ದಾನೆ. ಅವನನ್ನು ಅರ್ಥ ಮಾಡಿಕೊಳ್ಳುವ ವಿವೇಕಿಯು ಪರಿಪೂರ್ಣ ಶಾಂತಿಯನ್ನ ಪಡೆಯಲು ಅರ್ಹನು, ಇತರರು ಅರ್ಹರಲ್ಲ ಅಂತ ಹೇಳ್ತಾ ಇದೆ. ಸೊ ಇದು ಮುಖ್ಯವಾದದ್ದು. ಇದು ಉಪನಿಷತ್ತಿನಲ್ಲಿ ನಾವು ಇದನ್ನ ಕೇಳ್ತಾನೆ ಇರ್ತೀವಲ್ವಾ? ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ವಿದದಾತಿ ಕಾಮಾನ್ ಅಲ್ವಾ? ಇದರ ಅರ್ಥ ಏನು ಅಂತಂದ್ರೆ ನಿತ್ಯೋ ನಿತ್ಯಾನಾಂ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ಹಲವಾರು ವ್ಯಕ್ತಿಗಳು, ಮತ್ತೆ ಚೇತನಾನಾಂ. ಸೊ ಎಲ್ಲರನ್ನೂ ಸಹ ಜೀವಂತ, ಅಂದ್ರೆ ಈ ವ್ಯಕ್ತಿಗಳಂತ ನಾವೇನ್ ಮಾತಾಡ್ತಾ ಇದೀವೋ ಅವರೆಲ್ಲರೂ ಸಹ ಜೀವಂತವಾಗಿರೋದು. ಸೊ ಹಾಗಾದ್ರೆ ನಮ್ಗೆ ಏನ್ ಅನ್ಸುತ್ತೆ? ನಾವುನು ದೇವ್ರೇನೇನಾ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ನಮಗೂ ದೇವ್ರಿಗೂ ಅಗಾಧವಾದ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂದ್ರೆ, ನಾವ್ ಒಬ್ಬನೇ ಒಬ್ಬ ಅಂತ ನಾವ್ ಏನ್ ಹೇಳ್ತಾ ಇದೀವಿ, ಒಬ್ಬ ವ್ಯಕ್ತಿ ಅಂತ ನಾವ್ ಏನ್ ಇಲ್ಲಿ ಹೇಳ್ತಾ ಇದೀವೋ ಆ ವ್ಯಕ್ತಿ ಬಹುನಾಮ್ ಅಂದ್ರೆ ಎಲ್ಲಾ ಜೀವರಾಶಿಗಳನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ. ಇಲ್ಲಿ ವ್ಯತ್ಯಾಸ ಇದೆ. ಇವಾಗ ನೋಡಿ, ನಮ್ಗೆ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ನಮ್ಮ ಮನೆಯವ್ರನ್ನ ನೋಡ್ಕೊಳ್ಲಿಕ್ಕೆ ಕಷ್ಟ. ಆದ್ರೆ ಭಗವಂತ ಅವ್ರು ಹುಟ್ಟಿರ್ಸಿರೋ ಭಗವಂತ ಹುಲ್ಲು ಮೇಯಿಸ್ತಲೇ ಇರ್ತಾನ ಅಂತ ನಾವ್ ಹೇಳ್ತೀವಿ ಅಲ್ವಾ? ಪ್ರತಿಯೊಬ್ರು ಅವ್ನು ಯಾರನ್ನೂ ಮರೆಯೋದಿಲ್ಲ. ನಾವ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ಭಗವಂತ ನನ್ನನ್ನ ಮರ್ತು ಹೋಗ್ಬಿಟ್ಟೇನೆ ಅಂತ. ಸಾಧ್ಯನೇ ಇಲ್ಲ. ಭಗವಂತ ಎಲ್ಲರನ್ನೂ ಸಹ ಅವರು ಪಾಲಿಸ್ತಾ ಇದ್ದಾರೆ.
ಇದು ವ್ಯತ್ಯಾಸ. ನಮಗೂ ಭಗವಂತನಿಗಿರುವ ವ್ಯತ್ಯಾಸ ಏನು ಅಂತಂತಂದ್ರೆ, ಅವನು ವ್ಯಕ್ತಿ, ನಾವು ವ್ಯಕ್ತಿ. ಅವನು ಜೀವಂತವಾಗಿದ್ದಾನೆ, ನಾವು ಜೀವಂತವಾಗಿದ್ದೀವಿ. ಹಾಗಾದ್ರೆ ಇಬ್ರು ಒಂದೇನಾ? ಇಲ್ಲ. ಎಲ್ಲಿ ವ್ಯತ್ಯಾಸ ಇದೆ? ಅವನು ಒಬ್ಬನಾದವನು ಎಲ್ಲರನ್ನೂ ಸಹ ಅವನು ಪಾಲನೆ ಮಾಡ್ತಾ ಇದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇದನ್ನ ಉಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯೋ ನಿತ್ಯನಾಂ ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಎಲ್ಲರ ಆಸೆ ಆಕಾಂಕ್ಷೆಗಳನ್ನ, ಆ ಇರುವೆಗೆ ಬೇಕಾಗಿರುವಂತಹ ಒಂದೇ ಒಂದು ಸಕ್ಕರೆ ಚೂರನ್ನ, ಮತ್ತೆ ಆನೆಗೆ ಬೇಕಾಗಿರುವಂತಹ ಟನ್ ಗಟ್ಲೆ ಆಹಾರವನ್ನ ಅವನು ಒಬ್ಬನೇ ಏಕಾಂಗಿಯಾಗಿ ಅವನು ಎಲ್ಲರಿಗೂ ಅವನು ಒದಗಿಸಿ ಕೊಡ್ತಾ ಇದ್ದಾರೆ. ಎಲ್ಲರ ಕಾಮನೆಗಳನ್ನ ಅವನು ತೀರಿಸ್ತಾ ಇದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ನಮ್ಗೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಬದ್ಧ ಆತ್ಮನಾಗಲಿ ಮುಕ್ತ ಆತ್ಮನಾಗಲಿ ಮೀರಲಾರರು. ಯಾಕೆ ಅವ್ರನ್ನ ಪುರುಷೋತ್ತಮ ಅಂತ ಕರೀತಾರೆ ಅಂತಂದ್ರೆ, ನಾವ್ ಏನೇ ಶ್ರಮ ಪಟ್ರು ಸಹ ನಾವು ಭಗವಂತನಿಗೆ ಸರಿಸಮನರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಿಟ್ಬಿಡಿ, ನಾವು ಬದ್ಧಾತ್ಮರು ಹೋಗ್ಲಿ, ಏನಾದ್ರೂ ನಿತ್ಯ ಮುಕ್ತರು ಅಂತ ನಾವ್ ಏನ್ ಹೇಳ್ತೀವಿ, ಮುಕ್ತಾತ್ಮರು ಅಂತ ಏನ್ ಹೇಳ್ತೀವಲ್ಲ, ಅವ್ರಾದ್ರೂ ಭಗವಂತನಿಗೆ ಸಮನಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯನೇ ಇಲ್ಲ. ಅದನ್ನ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಬದ್ಧ ಆತ್ಮನಾಗಲಿ ಮುಕ್ತ ಆತ್ಮನಾಗಲಿ ಮೀರಲಾರರು. ಆದುದರಿಂದ ಅವನು ಪುರುಷೋತ್ತಮನು. ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನು ವ್ಯಕ್ತಿಗಳು ಎನ್ನುವುದು ಈಗ ಸ್ಪಷ್ಟವಾಗಿದೆ. ಆದರೆ ವ್ಯತ್ಯಾಸವೆಂದರೆ, ಬದ್ಧ ಸ್ಥಿತಿಯಲ್ಲಾಗಲಿ ಮುಕ್ತ ಸ್ಥಿತಿಯಲ್ಲಾಗಲಿ ಪ್ರಮಾಣದಲ್ಲಾಗಲಿ ಜೀವಿಗಳು ದೇವೋತ್ತಮ ಪರಮಪುರುಷನ ಊಹಾತೀತವಾದ ಶಕ್ತಿಗಳನ್ನ ಮೀರಿಸಲಾರರು. ನೋಡಿ, ನಾವ್ ಇವಾಗ ಎಷ್ಟೊಂದ್ ಜನ ದೇವರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ವಾ? ಪ್ರತಿಯೊಂದು ಬೀದಿಯಲ್ಲೂ ಸಹ ದೇವರು ಬರ್ತಾ ಇದ್ದಾರೆ. ಅಂದ್ರೆ ನಾನು ದೇವರು ಅಂತ ಹೇಳ್ಕೊಳ್ಳೋ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದ್ರಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಪ್ರಯತ್ನವನ್ನ ಪಡ್ಲೇಬೇಕು ಅಂತಂದ್ರೆ, ನಾವು ದೇವರ ಸೇವಕರಾಗ್ಲಿಕ್ಕೆ, ನಮ್ಮ ಆ ಶಾಶ್ವತ ಸ್ಥಾನವನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಪರಮಪ್ರಭು ಜೀವಿಗಳು ಒಂದೇ ಮಟ್ಟದವರು ಅಥವಾ ಎಲ್ಲಾ ರೀತಿಯಲ್ಲೂ ಸಮಾನರು ಎಂದು ಯೋಚಿಸುವುದು ತಪ್ಪಾಗುತ್ತದೆ. ಅವರ ವ್ಯಕ್ತಿತ್ವಗಳಲ್ಲಿ ಮೇಲು ಕೀಳುಗಳ ಪ್ರಶ್ನೆ ಇದೆ. ಉತ್ತಮ ಎನ್ನುವ ಪದವು ಬಹು ಅರ್ಥವತ್ತಾದದ್ದು. ದೇವೋತ್ತಮ ಪರಮಪುರುಷನನ್ನ ಯಾರೂ ಮೀರಿಸಲಾರರು. ಅದಕ್ಕೆ ಅವ್ರನ್ನ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರನ್ನ ಕರೀತಾ ಇದ್ದಾರೆ ಇಲ್ಲಿ. ಅದಕ್ಕೆ ಇದನ್ನ ಪುರುಷೋತ್ತಮ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಲ್ಲಿ ನಮ್ಗೆ ಅನ್ಸುತ್ತೆ ಅಲ್ವಾ, ಯಾಕೆ ಇಲ್ಲಿ ವೇದದಲ್ಲಿ ಭಗವಂತ ಎಲ್ಲ ಅವನೇ ಕೊಟ್ಟಿದ್ದಾನೆ, ಭಗವಂತನೇ ಬರ್ದಿರುವಂತಹ ವೇದವನ್ನ ಓದಿದ್ರು ಯಾಕೆ ಅರ್ಥವಾಗೋದಿಲ್ಲ ಅಂತಂದ್ರೆ, ಪ್ರಭುಪಾದರು ಅಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಹಂದಿಗಳ ತರ ಓದ್ತಾ ಇದೀವಿ. ನಾವು ಆ ತದ್ವಿದ್ಧಿ ಪ್ರಣಿಪಾತಿನ ಪರಿಪ್ರಶ್ನೇನ ಸೇವೆಯ ಉಪದೇಶತಿ ತೇಜ್ಞಾನಂ ಜ್ಞಾನಿನ ತತ್ವ ದರ್ಶನ ಅಂತ ಏನಿದೆಯೋ ಅದನ್ನ ನಾವು ಪಾಲನೆ ಮಾಡ್ಲೇಬೇಕು. ಅವಾಗಷ್ಟೇ ನೋಡಿ ಎಷ್ಟು ಚೆನ್ನಾಗಿರೋದು, ಎಷ್ಟು ಈಸಿಯಾಗಿ ಕೊಟ್ಟಿದ್ದಾನೆ ಭಗವಂತ. ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾರಿ, ಹೇಗೆ ಮತ್ತೆ ಯಾವ ತರ ಅರ್ಥ ಮಾಡ್ಕೊಳೋದು? ಈಗ ವೇದದ ಜ್ಞಾನ, ಇವಾಗ ಯಾರಾದ್ರೂ ಈ ವೇದಾಂತ ಸೂತ್ರವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಂತಂತಂದ್ರೆ, ಯಾರು ಈ ವೇದಗಳನ್ನ ಓದಿದ್ಮೇಲೆ ಕೃಷ್ಣನಿಗೆ ಶರಣಾಗಿ ಭಕ್ತಿ ಮಾಡ್ಲಿಕ್ಕೆ ಯಾರು ಬರ್ತಾರೋ ಅವರು ವೇದಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಿದಾರಲ್ವಾ. ಈ ಭಜತೆ ಅನ್ನೋ ಒಂದು ಪದವನ್ನ ನಾವು ಭಗವಂತನಿಗೆ ಮಾತ್ರನೇ ಉಪಯೋಗಿಸ್ಬೇಕು. ಯಾವುದೇ ದೇವತೆಗಳಿಗೆ ನಾವೇನಾದ್ರೂ ಇವಾಗ ಪೂಜೆ ಮಾಡಿದ್ರೆ, ವರ್ಷಿಪ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಪೂಜೆ ಅಂತ ಒಂದು ಪದವನ್ನು ಉಪಯೋಗಿಸ್ತೀವಲ್ವಾ, ಆ ಪೂಜೆನ ಬೇಕಾದ್ರೆ ನಾವ್ ಯಾರಿಗೆ ಬೇಕಾದ್ರೂ ಉಪಯೋಗಿಸ್ಬೋದು. ಆದ್ರೆ ಭಜತೆ ಅನ್ನೋ ಒಂದು ಪದವನ್ನ ನಾವು ಕೃಷ್ಣನಿಗೆ ಮಾತ್ರ ನಾವು ಉಪಯೋಗಿಸ್ಬೇಕು. ಅದು ಆ ಪೂಜೆ ಅಂತ ಏನಿದೆಯೋ ಅದಕ್ಕಿಂತ ಅದು ಶ್ರೇಷ್ಠವಾದದ್ದು, ಅದು ಉನ್ನತವಾದದ್ದು, ಅದು ಭಗವಂತನಿಗೆ ಮಾತ್ರನೇ ಅದು ಮೀಸಲು. ಕಾಯ ವಾಚ ಮನಸ ನಾವು ಭಗವಂತನನ್ನ ನಾವು ಭಜಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ 19ನೇ ಶ್ಲೋಕದಲ್ಲಿ ನಮ್ಗೆ ಅವಿಧೇಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಭಗವಂತ ಪುರುಷೋತ್ತಮ, ಕ್ಷರರು ಅಕ್ಷರರಿದ್ದಾರೆ, ಅವ್ರನ್ನ ಮೀರಿ ಒಬ್ಬ ಇದ್ದಾನೆ, ಅವ್ರನ್ನ ಸರಿಸಮಾನ ಗಟ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ, ಯಾರು ಅವ್ರನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವ್ರು ಏನ್ ಮಾಡ್ತಾರೆ ನೋಡಿ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಯೋ ಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಜಾನಾತಿ ಪುರುಷೋತ್ತಮಂ, ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೆ, ಜಾನಾತಿ ಪುರುಷೋತ್ತಮ ಅಂತ ಅರ್ಥ ಮಾಡ್ಕೋತಾರೆ. ಸ ಸರ್ವ ಭಜತಿ ಮಾಂ ಸರ್ವಭಾವೇನ ಭಾರತ. ನೋಡಿ, ಭಜನೆ ಅಂದ್ರೆ ಭಜತಿ, ಅವ್ರು ನನ್ನನ್ನ ಅವರು ಏನ್ ಹೇಳ್ತಾರೆ, ಕಾಯ ವಾಚ ಮನಸ್ಸ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ದಲೆ ಅನ್ಯಾಭಿಲಾಷಿತ ಶೂನ್ಯ, ಅವರು ಆತರ ನನ್ನನ್ನ ಅವರು ಆರಾಧಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನ ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನ ತಿಳಿದವನು. ನೋಡಿ ಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ, ಯಾರು ನನ್ನನ್ನ ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡ್ಕೋತಾರೋ ಅವ್ರು ಎಲ್ಲವನ್ನ ತಿಳಿದವರು, ಇನ್ನೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ನೋಡಿ
ಯಾರು ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಒಪ್ಕೋತಾರೋ ಅವರು ಭಗವಂತನಿಗೆ ಶರಣಾಗಿ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾರೆ. ಅವ್ರನ್ನ ಎಲ್ಲವನ್ನ ತಿಳಿದವನು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇರೋ ಹಾಗೇನೆ ಈಶ್ವರ ಪಾರ್ವತಿ ಹೇಳ್ತಾರೆ, ನೀವೇ ಈಶ್ವರ, ಎಲ್ಲರನ್ನ ಪಾಲನೆ ಮಾಡೋರು ನೀವ್ ಯಾರನ್ನ ಕುರಿತು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತೀರಾ ಅಂತ ಹೇಳಿದಾಗ ಅವಾಗ ಈಶ್ವರ ಹೇಳ್ತಾರೆ ಅಲ್ವಾ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ಅಲ್ವಾ. ಸೊ ಎಲ್ಲಾ ಆರಾಧನೆಗಳಲ್ಲಿ ವಿಷ್ಣುವಿನ ಆರಾಧನೆ ಪರಂ ಉನ್ನತವಾದದ್ದು, ಅದಕ್ಕಿಂತ ಉನ್ನತವಾದದ್ದು ಭಗವಂತನ ಭಕ್ತರ ಆರಾಧನೆ ಅಂತ ಹೇಳ್ಬಿಟ್ಟು ನೋಡಿ ಶಿವ ಅವರು ಒಪ್ಕೋತಾ ಇದ್ದಾರೆ. ಆದ್ರೆ ನಾವು ಒಪ್ಕೊಳ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ನಿಜವಾಗ್ಲೂ ಕೃಷ್ಣನೇ ದೇವ್ರ, ಅವರೇ ಸರ್ವೋಚ್ಚ ಏನ್ ಹೇಳ್ತಾರೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಅವರೇನೆ ಅಂದ್ರೆ ಎಲ್ಲಾ ದೇವತೆಗಳ ನಾಯಕ ಅವರೇನಾ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಳ್ಲಿಕ್ಕೆ ನಾವ್ ಹಿಂದೆ ಮುಂದೆ ನೋಡ್ತೀವಿ. ಆದ್ರೆ ಇಲ್ಲಿ ಪರಮಶಿವ ಅವರೇ ಒಪ್ಕೋತಾ ಇದ್ದಾರೆ. ಒಪ್ಕೊಂಡು ಅವರು ಭಗವಂತನ ಭಜನೆಯಲ್ಲಿ ಅವರು ನಿರತರಾಗಿದ್ದಾರೆ. ಪಾರ್ವತಿಗೂ ಸಹ ಹೇಳ್ತಾ ಇದಾರೆ, ನೀನು ಸಹ ನನ್ನ ತರನೇ ಭಗವಂತನ ಭಜನೆಯನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪುರುಷನನ್ನು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಈ ಜೀವಿಗಳು ಯಾವಾಗ್ಲೂ ದೇವೋತ್ತಮ ಪರಮ ಪುರುಷನಿಗೆ ಅಧೀನರು ಎನ್ನುವುದನ್ನ ನಮ್ರನಾಗಿ ಭಗವದ್ಗೀತೆಯಿಂದ ಕೇಳಬೇಕು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳುವಂತೆ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲವನೇ ವೇದಗಳ ಉದ್ದೇಶವನ್ನು ಬಲ್ಲವನು, ಬೇರೆ ಯಾರಿಗೂ ವೇದಗಳ ಉದ್ದೇಶವು ತಿಳಿಯದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಜತಿ ಅನ್ನೋ ಪದ ತುಂಬಾ ಮುಖ್ಯವಾದದ್ದು. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಯಾರ ಭಕ್ತಿ ಸೇವೆಯನ್ನ ಮಾಡ್ತಾರೆ, ಅವರು ದೇವತೆಗಳ ಭಕ್ತಿ ಸೇವೆಯನ್ನ ಮಾಡ್ತಾರ ವೇದಗಳನ್ನ ಓದಿದ್ಮೇಲೆ? ಇಲ್ಲ, ಅವರು ಸಂಪೂರ್ಣವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನು ತೊಡಗಿದ್ದರೆ ಅವನಿಗೆ ಎಲ್ಲ ವೇದಗಳ ಜ್ಞಾನವು ತಿಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಪರಿಪೂರ್ಣ ಸತ್ಯವನ್ನ ಅರಿಯಲು ಬೇರೆ ಯಾವುದೇ ಆಧ್ಯಾತ್ಮಿಕ ಪ್ರಕ್ರಿಯೆಯ ಅಗತ್ಯವಿಲ್ಲ. ನೋಡಿ, ನಾವು ಭಕ್ತಿ ಸೇವೆ ಮಾಡಿದ್ರೆ ಸಾಕು, ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೋಬಹುದು. ನಮ್ಗೆ ಬೇರೆ ಇನ್ನ ಯಾವುದೇ ಒಂದು ಯಜ್ಞ ದಾನ ತಪ ಅದ್ಯಾವುದು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಆಗಲೇ ಆ ಮಟ್ಟಕ್ಕೆ ಬಂದಿದ್ದಾನೆ. ನಾವ್ ಇವಾಗ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಆಲ್ರೆಡಿ ತಪಸ್ಸನ್ನ ಮಾಡಿ ಆಗಿದೆ, ದಾನವನ್ನ ಮಾಡಿ ಆಗಿದೆ, ಮತ್ತೆ ಯಜ್ಞಗಳನ್ನ ಮಾಡಿ ಆಗಿದೆ. ಯಜ್ಞ ದಾನ ತಪ ಇದೆಲ್ಲ ಮಾಡ್ಮೇಲೆ ನಾವು ಇವಾಗ ಭಕ್ತಿ ಸೇವೆಗೆ ನಾವು ಬಂದಿದೀವಿ. ಇದನ್ನ ವೈಷ್ಣವ ಪರಂಪರೆಯಲ್ಲಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅವನು ಆಗಲೇ ಆ ಮಟ್ಟಕ್ಕೆ ಬಂದಿದ್ದಾನೆ, ಏಕೆಂದರೆ ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಅರಿವಿನ ಪೂರ್ವಭಾವಿ ಪ್ರಕ್ರಿಯೆಗಳನ್ನೆಲ್ಲ ಅವನು ಮುಗಿಸಿದ್ದಾನೆ. ಅದಕ್ಕೆ ನಾವು ನೋಡ್ತೀವಿ ಅಲ್ವಾ, ಗೋಪಿಕಾಸ್ತ್ರೀಯರು ಅವ್ರು ಯಾರನ್ನೂ ಸಹ ಚಾಂಟಿಂಗ್ ಮಾಡ್ಕೋತಾ ಇರಲಿಲ್ಲ 16 ರೌಂಡ್ಸ್ ಅಲ್ವಾ. ಅವ್ರೆಲ್ಲರನ್ನೂ ಸಹ ಅದನ್ನೆಲ್ಲ ಮೀರಿ ಅವರು ಶುದ್ಧ ಭಕ್ತ ರಾಗಾತ್ಮಿಕ ಭಕ್ತಿ ಮಾರ್ಗಕ್ಕೆ ಅವರು ಬಂದ್ಬಿಟ್ಟಿದ್ರು. ಆದ್ರೆ ಲಕ್ಷಾಂತರ ಜನ್ಮಗಳಲ್ಲಿ ಊಹಾತ್ಮಕ ಚಿಂತನೆ ಮಾಡಿಯೂ ಕೃಷ್ಣನೇ ದೇವೋತ್ತಮ ಪರಮಪುರುಷ ಮತ್ತು ತಾನು ಅವನಿಗೆ ಶರಣಾಗಬೇಕು ಎನ್ನುವ ಮಟ್ಟಕ್ಕೆ ಯಾರಾದರೂ ಬಾರದೆ ಹೋದರೆ ಅಷ್ಟೊಂದು ವರ್ಷಗಳಲ್ಲಿ ಮತ್ತು ಜನ್ಮಗಳಲ್ಲಿ ಮಾಡಿದ ಅವರ ಊಹಾತ್ಮಕ ಚಿಂತನೆ ಕೇವಲ ವ್ಯರ್ಥ ಕಾಲಹರಣ. ನಮ್ಮ ಅಕಸ್ಮಾತ್ ನಾವು ಸಾವಿರಾರು ವರ್ಷಗಳ ಕಾಲ ನಾವು ಊಹಾತ್ಮಕ ಚಿಂತನೆ ಮಾಡ್ಕೊಂಡೇ ಇದ್ದು ನಾವು ಭಕ್ತಿ ಮಾರ್ಗಕ್ಕೆ ಬರ್ಲಿಲ್ಲ ಅಂತಂದ್ರೆ ನಮ್ದು ಅಷ್ಟು ಜನ್ಮಗಳ ಏನು ಶ್ರಮ ಇದೆಯೋ ಅದು ವ್ಯರ್ಥ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಇವರಿಬ್ರಲ್ಲಿ ಯಾರು ಯಶಸ್ವಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನೋಡಿ, ಇವರು ಮಹಿಳೆ, ಅವಳು IAS ಆಫೀಸರ್ ಆಗಿದ್ದಾಳೆ. ಅವಳು ಹಿಂದೆ ಮುಂದೆ ಎಷ್ಟು ಜನ ಓಡಾಡ್ತಾರೆ, ಅವ್ರಿಗೆ ಸಲಾಂ ಮಾಡ್ತಾರೆ, ಗಂಡಸರು ಸಹ ಸಲಾಂ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ದಂಗೆ ಇಡೀ ಸ್ಟೇಟ್ ಕೇಳುತ್ತೆ ಅಲ್ವಾ. ಇವರು ನಿಮ್ಗೆ ಯಶಸ್ವಿಯಾಗಿದೆ, ಅವ್ರ ಜೀವನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅಥವಾ ಇಲ್ಲಿ ಒಬ್ಬ ಮಹಿಳೆ, ಅವಳು ಕೃಷ್ಣನಿಗೆ ಇಲ್ಲಿ ಭಜತಿ, ಅವಳು ಭಜನೆಯನ್ನ ಮಾಡ್ತಾ ಇದ್ದಾಳೆ, ಪೂಜೆಯನ್ನ ಮಾಡ್ತಾ ಇದ್ದಾಳೆ, ಆರಾಧಿಸ್ತಾ ಇದ್ದಾಳೆ. ನಿಮ್ಗೆ ಇವರಿಬ್ರಲ್ಲಿ ಯಾರು ಯಶಸ್ಸು ಅಂತ ಪಡೆದಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದ್ರೆ ಕೃಷ್ಣನ್ ಭಕ್ತಿ ಮಾಡ್ತಾ ಇರೋದು, ಆರಾಧನೆ ಮಾಡ್ತಾ ಇರೋದು ಹೆಣ್ಣು, ಮುಂದಿನ ಜನ್ಮ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದು IAS ಆಫೀಸರ್ ಅವರು ಈ ಜನ್ಮದಲ್ಲಿ ಅಷ್ಟೇ ಅವರು IAS ಆಫೀಸರ್ ಆಗಿರ್ತಾರೆ ಅಷ್ಟೇ ಮಾಡಿ ಅಲ್ವಾ. ನಾವಿಲ್ಲಿ ಪರಿಪೂರ್ಣವಾದ ಭಕ್ತಿಯನ್ನು ಮಾಡಿದ್ರೆ ನಾವು ಇನ್ನೊಂದು ಜನ್ಮವನ್ನ ಪಡೆಯೋದು ಬೇಕಾಗಿಲ್ಲ. ನಾವು ಭಗವಂತನ ಲೋಕಕ್ಕೆ ಹೋಗ್ಬಿಟ್ಟು ನಾವು ಅಕ್ಷರರಾಗ್ಬೋದು ಅಲ್ವಾ. ಸೊ ನಮ್ಗೆ ಇಷ್ಟು ದಿವಸ ನಾವ್ ಏನನ್ನ ಅನ್ಕೊಂಡಿದ್ವಿ, ನಾವಿಲ್ಲಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡೋದು, ಹೆಚ್ಚು ಹೆಸರನ್ನ ಗಳಿಸೋದು, ಒಂದು ಒಳ್ಳೆ ಹುದ್ದೆಯಲ್ಲಿ ಇರೋದೇ ಇದೇ ಯಶಸ್ಸು, ನಮ್ಮ ಜೀವನದ ಯಶಸ್ಸು ಅಂತ ಅನ್ಕೊಂಡ್ವಿ ಅಲ್ವಾ. ಇವಾಗ ನಿಜವಾದ ಬುದ್ಧಿವಂತ, ನಿಜವಾದ ತಿಳಿದವನು ಅಂದ್ರೆ ಕೃಷ್ಣ ಏನ್ ಹೇಳಿದ್ರು, ನನ್ನನ್ನ ಯಾರು ತಿಳ್ಕೊತಾರೆ ಅವರು ಎಲ್ಲವನ್ನ ತಿಳಿದವನು, ನೀನೇನು ತಿಳ್ಕೊಳೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಇವಾಗ ಕೊನೆಯದಾಗಿ 20ನೇ ಶ್ಲೋಕದಲ್ಲಿ ಪ್ರಯೋಜನ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಏನ್ ಪ್ರಯೋಜನ? ನಾವಿವಾಗ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಏನ್ ಪ್ರಯೋಜನ ಅಂದ್ರೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಾಕೃತ್ಯಶ್ಚ ಭಾರತ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಅನಘ ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಏನೇ ಒಂದು ಪದವನ್ನ ಉಪಯೋಗಿಸಿದ್ರೆ ಅಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅಲ್ವಾ.
ಸೊ ನಾವ್ ಇವಾಗ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅನಗ ನಾವೆಲ್ಲ ಪಾಪಗಳಿಂದ ಮುಕ್ತರಾಗ್ಬೋದು. ನಾವು ಪಾಪಗಳಿಂದ ಮುಕ್ತರಾಗದ ಹೊರತು ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅರ್ಜುನ ಪಾಪರಹಿತ, ಅದಕ್ಕೇನೆ ಅವರು ಪಾರ್ಥಸಾರಥಿ ಆಗಿದ್ದಾರೆ ಕೃಷ್ಣ ಅವರಿಗೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಪಾಪರಹಿತನಾದ ಅರ್ಜುನನೇ ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ, ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಬುದ್ಧಿವಂತರಾಗ್ಲಿಕ್ಕೆ ನೋಡಿ ಇಲ್ಲಿ ನಮ್ಗೆ ಆ ಗುರುಗಳ ಮಾರ್ಗದರ್ಶನದಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಇದು ವೇದಾಂತದ ತಿರುಳನ್ನ. ಭಗವಂತ ಅದನ್ನ ಅಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಇದನ್ನ ನಮ್ಗೆ ಇವಾಗ ಅರ್ಥ ಆಗ್ತಿದೆ ಅಂದ್ರೆ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ, ನಮ್ಮ ಗುರುಗಳು ಅರ್ಥ ಮಾಡಿಸ್ತಾ ಇದ್ರೆ, ಇಲ್ಲಾಂದ್ರೆ ಅರ್ಥ ಆಗ್ತಾ ಇರ್ಲಿಲ್ಲ. ಮತ್ತೆ ನಾವ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವ್ ಮಾಡೋ ಪ್ರಯತ್ನ ಎಲ್ಲ ಪರಿಪೂರ್ಣ ಆಗುತ್ತೆ ಅಲ್ವಾ. ಇಲ್ಲಾಂದ್ರೆ ನೋಡಿ ಆ ಹೆಣ್ಮಗಳಿಗೆ ನೋಡಿದ್ರೆ ಎಷ್ಟು ಜ್ಞಾನವನ್ನ ಕೊಟ್ಟಿದ್ದಾನೆ ಭಗವಂತ, ಆದ್ರೆ ಆ ಹೆಣ್ಣು ಮಗಳು ಉಪಯೋಗಿಸಿದ್ದಾದ್ರೂ ಏನಕ್ಕೆ? ಆ ಜ್ಞಾನವನ್ನ ಉಪಯೋಗಿಸಿ ಅವಳು IAS ಆಫೀಸರ್ ಆಗ್ತಾಳೆ ಅಲ್ವಾ. ಮಾತಾಜಿ ಹೇಳ್ದಂಗೆ ಅದು ಬರೀ ಈ ಜನ್ಮಕ್ಕೆ ಅಷ್ಟೇ ಅಲ್ವಾ. ಮತ್ತೆ ಅವಳು ಮುಂದಿನ ಜನ್ಮದಲ್ಲಿ ಅವಳು ಏನಾಗ್ತಾಳೆ ಅಂತ ಗೊತ್ತಿಲ್ಲ ಅಲ್ವಾ. ಅವಳೇನಾದ್ರೂ ರಜೋಗುಣ ತಮೋಗುಣದಲ್ಲಿ ಇದ್ರೆ ಅವಳು ಅಲ್ಲಿ ನಾಯಿಯಾಗಿ ಹುಟ್ಬೋದು ಅಲ್ವಾ, ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಬೋದು ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗ್ಬೇಕು ಅಂತ ಅಂದ್ರೆ, ಅಥವಾ ನಾವು ನಿಜವಾದ ಬುದ್ಧಿವಂತರು ಅಂತಂದ್ರೆ ನಾವು ಕೃಷ್ಣ ಏನ್ ಹೇಳಿದಾರೆ ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ದೇವತೆಗಳು ಸಹ ಕೃಷ್ಣನನ್ನ ವಿಷ್ಣುವನ್ನ ಪೂಜೆ ಮಾಡ್ತಾರೆ, ಶಿವನು ಸಹ ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಆದ್ರೆ ನಾವ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀವಿ ನಿಜವಾಗ್ಲೂ ಕೃಷ್ಣನನ್ನ ಪೂಜೆ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಸೊ ಕೊನೆಯದಾಗಿ ಇಲ್ಲಿ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ 20ನೇ ಶ್ಲೋಕದ ಭಾವಾರ್ಥದಲ್ಲಿ, ಬುದ್ಧಿವಂತರು ಪರಿಶುದ್ಧರು ಆಗಲು ಪ್ರತಿಯೊಬ್ಬರೂ ಈ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ನಿರತರಾಗುವ ಈ ಸ್ಥಿತಿಗೆ ಮನುಷ್ಯನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಲ್ಲದೆ ಯಾವುದೋ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಅವನು ಎಷ್ಟೇ ಬುದ್ಧಿವಂತನಾದರೂ ಆತನಿಗೆ ಪರಿಪೂರ್ಣ ಬುದ್ಧಿ ಇಲ್ಲ. ನಾವಿವಾಗ ಸಾಮಾನ್ಯ ಮನುಷ್ಯರಾದ್ರೆ ನಾವ್ ಏನ್ ಮಾಡ್ತೀವಿ, ಆ IAS ಆಫೀಸರ್ ಆಗಿರುವಂತಹ ಆ ಹೆಣ್ಣು ಮಗಳನ್ನ ನಾವು ಶ್ಲಾಘಿಸ್ತೀವಿ ಅಲ್ವಾ, ಎಷ್ಟು ಗ್ರೇಟ್ ಅಪ್ಪ ಅಂತ ನಾವು ಅನ್ಕೋತೀವಿ. ಆದ್ರೆ ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಭಕ್ತಿ ಸೇವೆಯನ್ನು ಮಾಡುತ್ತಿರುವಾಗ ಕೆಲವು ಅಂಶಗಳನ್ನ ಸಂಪೂರ್ಣವಾಗಿ ಗೆಲ್ಲುವುದು ಅಗತ್ಯ ಅಲ್ವಾ. ನಮಗ್ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯನೋ ನಮ್ಗೆ ಇವಾಗ ಭಕ್ತರ ಸಂಘ ಸಿಕ್ಕಿದೆ, ಕೃಷ್ಣ ಪ್ರಜ್ಞೆ ಸಿಕ್ಕಿದೆ, ನಮ್ಗೆ ಪ್ರಭುಪಾದರಂತಹ ಗುರುಗಳ ಮಾರ್ಗದರ್ಶನ ಸಿಕ್ಕಿದೆ ಅಲ್ವಾ. ಮತ್ತೆ ನಮ್ಗೆ ನಾಮನಿಷ್ಠ ಪ್ರಭುಗಳು ನಮ್ಗೆ ತುಂಬಾ ಇನ್ನ ಈಸಿ ಮಾಡಿದ್ದಾರೆ ಅಲ್ವಾ. ಈಗ ನಾವು ಆನ್ಲೈನ್ ಅಲ್ಲಿ ಕುತ್ಕೊಂಡು ನಾವು ಇರೋ ಕಡೆನೆ ನಾವು ತಿಳ್ಕೊಬಹುದು ಈ ಜ್ಞಾನವನ್ನ. ಅದಕ್ಕೆ ನಾವ್ ಇವಾಗ ಇಲ್ಲಿ ಏನ್ ಮಾಡ್ಬೇಕು, ನಾವ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ನಾವು ಬಹು ಮುಖ್ಯವಾದ ಸಂಗತಿ ಅಂದ್ರೆ ಮನುಷ್ಯನು ಹೃದಯ ದೌರ್ಬಲ್ಯಗಳನ್ನ ಗೆಲ್ಲಬೇಕು. ನೋಡಿ ನಮ್ಗೆ 2 ಹೃದಯ ದೌರ್ಬಲ್ಯಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ರೆ, ಒಂದು ಹೃದಯ ದೌರ್ಬಲ್ಯ ಏನಿದೆ ಅಂತಂದ್ರೆ ನಮ್ಗೆ ಈ ಪ್ರಕೃತಿಯ ಮೇಲೆ ಒಡೆತನವನ್ನ ನಾವು ಗಳಿಸ್ಬೇಕು ಅನ್ನೋದು ಒಂದು ಹೃದಯ ದೌರ್ಬಲ್ಯ. ಇನ್ನೊಂದು ಹೃದಯ ದೌರ್ಬಲ್ಯ ಏನು ಅಂತಂದ್ರೆ ನಮ್ಗೆ ಯಾವಾಗ ಪ್ರಕೃತಿಯ ಮೇಲೆ ಒಡೆತನ ಅನುಭವಿಸ್ಬೇಕು ಅಂತ ಬಂದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಈ ಇಂದ್ರಿಯ ವಸ್ತುಗಳ ಬಗ್ಗೆ, ಈ ಭೌತಿಕ ವಸ್ತುಗಳ ಬಗ್ಗೆ ನಮ್ಗೆ ತುಂಬಾ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಇದು 2ನೇ ಹೃದಯ ದೌರ್ಬಲ್ಯ ಅಲ್ವಾ. ನಮ್ಗೆ ತಿಳ್ಕೊಂಡ್ರ ಹಾಗೇನೆ ನಾವು ಯಾವುದೇ ಒಂದು ಕೆಲಸವನ್ನ ನಮ್ಮ ಇಂದ್ರಿಯ ಸಂತೋಷಕ್ಕೆ ಮಾಡಿದ ತಕ್ಷಣನೇ ನಾವು ಏನು ಇಹ ಬಂಧನಕ್ಕೆ ಒಳಗಾಗ್ತೀವಿ, ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಒನ್ಸ್ ಕರ್ಮ ಬಂಧನಕ್ಕೆ ಒಳಗಾಗಿದ ತಕ್ಷಣ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಹೃದಯ ದೌರ್ಬಲ್ಯಗಳನ್ನ ನಾವು ಗೆಲ್ಬೇಕು. ಅದಕ್ಕೆ ಇಲ್ಲಿ ಏನೇ ಹೇಳ್ತಾ ಇದ್ರೆ, ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಬಯಕೆಯಿಂದ ಮೊದಲನೆಯ ಪತನವಾಗುತ್ತದೆ. ಇದರಿಂದ ಮನುಷ್ಯನು ಪರಮ ಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನ ಬಿಟ್ಟು ಬಿಡುತ್ತಾನೆ. 2ನೇ ಹೃದಯ ದೌರ್ಬಲ್ಯವೆಂದರೆ ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತೆ ಮನುಷ್ಯನು ಜಡ ವಸ್ತುವಿನಲ್ಲಿ ಮತ್ತು ಅದರ ಗಳಿಕೆಯಲ್ಲಿ ಆಸಕ್ತಿ ಹೊಂದುತ್ತಾನೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಈ ಐಹಿಕ ಅಸ್ತಿತ್ವದ ಸಮಸ್ಯೆಗಳಿಗೆ ನಾವು ಈ ಆಳದ ಮರದಲ್ಲಿ ನಾವು ಸಿಕ್ಕಾಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ ಈ 2 ಹೃದಯ ದೌರ್ಬಲ್ಯಗಳೇ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ನಾವು ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕಾಗತ್ತೆ. ಹೌದು, ಅಸಂಗ ಶಸ್ತ್ರೇನ ದೃಢನ ಚಿತ್ವ ಇದೆ, ಆದ್ರೆ ಅದು ತುಂಬಾ ಕಷ್ಟ. ಅದಕ್ಕೋಸ್ಕರ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ತಾನೇ ನಾವು ಈ ಐಹಿಕ ಪ್ರಕೃತಿಯಿಂದ ನಾವು ಬೇರ್ಪಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಈ ಹೃದಯ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನು ವರ್ಣಿಸುತ್ತದೆ. 6ನೇ ಶ್ಲೋಕದಿಂದ ಕೊನೆಯವರೆಗಿನ ಅಧ್ಯಾಯವು ಪುರುಷೋತ್ತಮ ಯೋಗವನ್ನ ಚರ್ಚಿಸುತ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ
ಹೇಳ್ತಾ ಇದ್ದಾರೆ. ಸೊ ನಾವ್ ಇವತ್ತಿನ ದಿನದಲ್ಲಿ ನಾವ್ ಏನನ್ನ ತಿಳ್ಕೊಂಡ್ವಿ 15ನೇ ಅಧ್ಯಾಯದಲ್ಲಿ. ಸೊ ಮೊದಲು ನಮ್ಗೆ ಕೃಷ್ಣ ಆಲದ ಮರದ ಬಗ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ನಾವು ಹೇಗೆ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ನಾವು ಪಡಿತೀವಿ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಎಲ್ಲರಿಗೂ ಸಹ ಜ್ಞಾನ ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತ ನಮ್ಮ ಕಣ್ಣು ಮುಂದೆ ಏನ್ ಕಾಣುತ್ತೋ ಅದನ್ನಾದ್ರೂ ನೀವು ಅರ್ಥ ಮಾಡ್ಕೊಂಡು ಅದರ ಮೂಲ ಕೃಷ್ಣ, ಎಲ್ಲದರ ನಿರ್ವಾಹಕ ಕೃಷ್ಣ ಅಂತ ಅರ್ಥ ಮಾಡ್ಕೊಂಡು ನೀವು ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಕರೆಯನ್ನ ಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ವೇದಗಳ ಕರ್ತೃ ಕೃಷ್ಣ ಅಂತ ಗೊತ್ತಾಗತ್ತೆ. ವೇದಗಳನ್ನ ಓದಿದ್ಮೇಲೆ ತಿಳ್ಕೊಬೇಕಾಗಿರೋದು ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅದನ್ನ. ಅದಾದ್ಮೇಲೆ ವೇದಗಳನ್ನ ನಾವು ಓದ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ತಿರುಳನ್ನ ನಮ್ಗೆ ಕೃಷ್ಣ ಕೊಟ್ರು. ತ್ರಿಶ್ಲೋಕಿ ಭಗವದ್ಗೀತವನ್ನ ತಿಳಿಸಿಕೊಟ್ರು. ಅದಾದ್ಮೇಲೆ ನಮ್ಗೆ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನವನ್ನ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಸೊ ಮೊದಲು ನಮ್ಗೆ ನಮ್ಮ ಹೃದಯ ದೌರ್ಬಲ್ಯದ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಪುರುಷೋತ್ತಮ ಯೋಗವನ್ನ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಸೊ ಇದು ಗುಂಪು ಚಟುವಟಿಕೆನ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನನ್ನ ಮೇಲೆ ಕ್ಷಮೆ ಇರ್ಲಿ. ಸೊ ಭಗವಂತ ನಮ್ಮನ್ನ ಗೋಲೋಕ ವೃಂದಾವನಕ್ಕೆ ಕರೆಸ್ಕೋಬೇಕಂತ ಎಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅವರು ನಮ್ಗಿನ್ನ ಹೆಚ್ಚು ಕಾತರದಿಂದ ಇರೋದು ಭಗವಂತ. ಸೊ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಎಷ್ಟು ಕಾತರತೆ ಇದೆಯೋ ಅದಕ್ಕಿನ್ನ ಸಾವಿರಾರಷ್ಟು ಜಾಸ್ತಿ ಕೃಷ್ಣನಿಗೆ ಆ ಕಾತರತೆ ಇದೆ. ಯಾವಾಗ ನನ್ನ ಮಗು ನನ್ನ ಕಡೆ ತಿರುಗಿ ನೋಡುತ್ತೆ ಅಂತ ಹೇಳ್ಬಿಟ್ಟು ಪರಮಾತ್ಮನಾಗಿ ಅವರು ನಮ್ಮ ಹೃದಯದಲ್ಲಿ ಕಾಯ್ತಾ ಇದ್ದಾರೆ. ಮತ್ತೆ ಮೇಲೂ ಅಷ್ಟೇನೆ ನೋಡಿ, ನಾವು ನೋಡ್ತಾ ಇದೀವಲ್ವಾ, ಶ್ರೀಮತಿ ರಾಧಾರಾಣಿ ನಮ್ಗೆಲ್ಲರಿಗೂ ಸಹ ವೆಲ್ಕಮ್ ಮಾಡ್ಲಿಕ್ಕೆ ಬೊಕ್ಕೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ವಾ. ನಮ್ಗೆ ಇಲ್ಲಿ ಅದಕ್ಕೋಸ್ಕರ ನಮ್ಮನ್ನ ಬೇಗ ಗೋಲೋಕ ವೃಂದಾವನಕ್ಕೆ ಕಳಿಸ್ಲಿಕ್ಕೆ ಮಾಯಾದೇವಿ ನಮ್ಗೆ ತ್ರಿಶೂಲ ಇಟ್ಕೊಂಡು ನಮ್ಗೆ ಆ 3 ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನೀವು ಬೇಗ ಹೋಗಿ ಭಕ್ತಿ ಮಾಡಿ ಅರ್ಥ ಮಾಡ್ಕೊಳ್ಳಿ, ನೀವು ಮನುಷ್ಯ ಜನ್ಮವನ್ನ ಪಡೆದಿದ್ದೀರಾ, ಅರ್ಥ ಮಾಡ್ಕೊಳ್ಳಿ, ನೀವು ಬೇಗ ಗೋಲೋಕ ವೃಂದಾವನಕ್ಕೆ ಹೋಗಿ, ನಿಮ್ಗೆ ರಾಧಾರಾಣಿ ಶ್ರೀಮತಿ ರಾಧಾರಾಣಿ ನಿಮ್ಗೆ ಕಾಯ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಯಾದೇವಿ ನಮ್ಗೆ ಎಲ್ಲ ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ. ಆದ್ರೂ ಸಹ ನಾವು ತಡ ಮಾಡ್ತಾ ಇದೀವಿ, ನಮ್ಗೆ ಸೀರಿಯಸ್ನೆಸ್ ಬರ್ತಾ ಇಲ್ಲ ಅಲ್ವಾ. ಸೊ ಇವತ್ತಿನ ದಿವಸ ನಾವು 15ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ 2ನೇ ಪಾಠವನ್ನ 3ನೇ ಘಟಕದ 2ನೇ ಪಾಠವನ್ನ ನಾವು ತಿಳ್ಕೊಂಡ್ವಿ. ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಕ್ವಶನ್ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಟ್ರೈ ಮಾಡ್ತೀನಿ ಹೇಳಿ. ಈಗ ಶಿವನ ಲೋಕ ಇದೆ ಅಲ್ವಾ ಮಾತಾಜಿ?